ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತು ಚರ್ಚೆಯ ವಿಚಾರ ಅಂತ ಹೇಳಿದ್ರೆ ಬರೋಬ್ಬರಿ ಇದು ಇಂದು ಅಥವಾ ಮೊನ್ನೆಯ ಚರ್ಚೆ ಅಲ್ಲ. ನಮ್ಮ ಈ ಒಂದು ಕರಾವಳಿ ಭಾಗ ಏನಿದೆ, ಕರಾವಳಿ ಭಾಗದಲ್ಲಿ ಅತ್ಯಂತ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಕೋಮು ಸೂಕ್ಷ್ಮ ಅನ್ನುವಂತಹ ಪ್ರದೇಶ. ಈ ಪ್ರದೇಶದ ಶಾಂತಿ ನೆಮ್ಮದಿಯನ್ನ ಪದೇ ಪದೇ ಕೆಡಿಸಿದಂತಹ ಕಿರಾತಕ, ಪದೇ ಪದೇ ಕೆಡಿಸ್ತಾ ಇದ್ದಂತಹ ದುಷ್ಕೃತ್ಯ ಮಾಡ್ತಾ ಇದ್ದಂತಹ ದುಷ್ಕರ್ಮಿಯ ಬಂಧನ ಆಗಿರುವಂಥದ್ದು ಗೊತ್ತಿದೆ. ಅವನ ಹೆಸರು ಯಾವ ರೀತಿ ಇದೆ ಅಂಡ್ ಏನ್ ಮಾಡಿದ್ದಾನೆ ಅನ್ನುವಂಥದ್ದು. ತನ್ನ ಧರ್ಮ ಶ್ರೇಷ್ಠ, ತನ್ನ ಧರ್ಮ ಆಚಾರವನ್ನ ನಾವು ಮಾಡಬೇಕು, ಜೊತೆಗೆ ಇತರ ಧರ್ಮವನ್ನು ಕೂಡ ಗೌರವಿಸಬೇಕು, ಆ ಧರ್ಮದ ಸಂಸ್ಕೃತಿ ಆಚಾರ ವಿಚಾರವನ್ನ ಗೌರವಿಸಬೇಕು. ಇದಕ್ಕೆ ಧರ್ಮ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ತನ್ನ ಧರ್ಮವೇ ಶ್ರೇಷ್ಠ, ಇತರ ಧರ್ಮ ಅದು ಕೀಳಿಗೆ ಸಮಾನ, ಅಥವಾ ಆ ಧರ್ಮ ಎಲ್ಲವೂ ಕೂಡ ಸರಿ ಇಲ್ಲ, ಅಥವಾ ಆ ಧರ್ಮವನ್ನ ಒಡೆಯುವಂಥದ್ದು ಅಥವಾ ನಮ್ಮ ಸಮಾಜವನ್ನ ಹಾಳು ಮಾಡುವಂತಹ ವಿಚಾರ ಏನಿದೆ ಇದಕ್ಕೆ ಅಧರ್ಮ ಅನ್ನುವಂತಹ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿದೆ. ಇದೇ ರೀತಿ ನಮ್ಮ ಮಂಗಳೂರಿನಲ್ಲಿ ನಮ್ಮ ಕರಾವಳಿ ಭಾಗದ ಶಾಂತಿ ವ್ಯವಸ್ಥೆಯನ್ನ ಹಾಳು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೊರಟಂತಹ ಒಬ್ಬ ದುಷ್ಕರ್ಮಿ, ಒಬ್ಬ ಕಿರಾತಕ, ಒಬ್ಬ ಅಧರ್ಮದ ಪ್ರತಿಪಾದಕ, ಆ ಪ್ರತಿಪಾದಕನ ಬಂಧನ ಆಗಿದೆ. ಆತನ ಹೆಸರು ನೋಡಿದ್ರೆ ದೇವದಾಸ ಅನ್ನುವಂಥದ್ದು. ಆದರೆ ಆ ದೇವದಾಸನ ಅಧರ್ಮ ತುಂಬಾ ದೊಡ್ಡ ಮಟ್ಟದಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಆಸ್ತಿಕರ ನಂಬಿಕೆಯನ್ನ, ಜೊತೆಗೆ ಅವರ ಧಾರ್ಮಿಕತೆಗೆ ಧಕ್ಕೆಯನ್ನು ತಂದಿತ್ತು. ಆ ಕಿರಾತಕನ ಬಂಧನ ಆಗಿದೆ. ಇದರ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೇನೆ. ದೇವದಾಸನ ಅಧರ್ಮ ಎಲ್ಲೆಲ್ಲಿಗೂ ಹೋಗ್ತಾ ಇದೆ. ಎಸ್, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಎಲ್ಲೇ ಮೀರಿದಂತಹ ಈ ಒಬ್ಬನೇ ಒಬ್ಬ ದೇವದಾಸ, ಆ ದೇವದಾಸನ ಅಧರ್ಮದಿಂದ ಅದೆಷ್ಟೋ ಭಕ್ತರು, ಆಸ್ತಿಕರು ಶ್ರದ್ಧಾ ಭಕ್ತಿಯಿಂದ ನಂಬುತ್ತಾ ಇದ್ದಂತಹ ಕ್ಷೇತ್ರಗಳಿಗೆ, ಕಾಣಿಕೆ ಹುಂಡಿಗಳಿಗೆ ಬೇಡದಂತಹ ವಸ್ತುಗಳನ್ನ ಹಾಕಿದ್ದಾನೆ ಈತ. ಬಳಸಿದಂತಹ ಕಾಂಡಮ್ಗಳನ್ನ, ಇನ್ನಿತರ ಧರ್ಮದ ಪ್ರತಿಪಾದನೆಯನ್ನ ಈತ ಮಾಡಿದ್ದಾನೆ. ಜೊತೆಗೆ ಅತ್ಯಂತ ಕೀಳು ಮಟ್ಟದಲ್ಲಿ ಮಾಡಿರುವಂತಹ ಈತನ ಒಂದು ಪ್ರಚಾರ ನಿಜವಾಗ್ಲೂ ಕೂಡ ಖಂಡನೀಯ, ನೋ ಡೌಟ್ ಆ ವಿಚಾರದಲ್ಲಿ ಅನ್ನುವಂಥದ್ದು. ಜೊತೆಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ಬರೋಬ್ಬರಿ ಒಂದು 11 ತಿಂಗಳ ಹಿಂದೆ ನಾವು ಹೋದಾಗ ಜನವರಿ 5ರಂದು ಪ್ರಥಮವಾಗಿರುವಂತಹ ಈ ಒಂದು ಘಟನೆ ನಡೆಯುತ್ತೆ. ಉಳ್ಳಾಳದಲ್ಲಿರುವಂತಹ ಸ್ವಾಮಿ ಕೊರಗಜ್ಜನ ಕಟ್ಟೆಯಲ್ಲಿ ಒಬ್ಬ ವಿಕೃತ ಮನುಷ್ಯ ಈ ರೀತಿ ಕೃತ್ಯವನ್ನ ಮಾಡಿದ್ದಾನೆ ಅಂತ ಬಂದಾಗ ಇಡೀ ಕರಾವಳಿ ಭಾಗ ಮಂಗಳೂರು ಬೆಚ್ಚಿ ಬೀಳುತ್ತೆ. ಯಾಕಂದ್ರೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಈ ಭಾಗದ ಜನರು ಸ್ವಾಮಿ ಕೊರಗಜ್ಜನನ್ನ ನಂಬ್ತಾರೆ. ಜೊತೆಗೆ ಆ ಭಾಗದಲ್ಲಿ ನಡೆದಿರುವಂತಹ ಘಟನೆಯಲ್ಲಿ ಕ್ರೈಸ್ತ ಪ್ರತಿಪಾದಕವಾಗಿರುವಂತಹ ಕೆಲವು ಭಿತ್ತಿ ಪತ್ರಗಳನ್ನ, ವಾಕ್ಯಗಳನ್ನ ಆತ ಹಾಕಿದ್ದ ಅನ್ನುವಂಥದ್ದು. ತದನಂತರ ಅಲ್ಲಿ ಕಾಂಡಮ್ಗಳ ಬಳಕೆ ಆಗಿತ್ತು. ಆನಂತರ ಈ ಒಂದು ಪ್ರಕರಣ ಅಲ್ಲಿಗೆ ನಿಂತು ಹೋಗುತ್ತೆ ಅಂತ ಬಂದಾಗ ಇಲ್ಲ, ಬರೋಬ್ಬರಿ ಇಂತಹ ಪ್ರಕರಣಗಳು ಮರುಕಳಿಸ್ತಲೇ ಇತ್ತು. ಹಾಗೆ ನೋಡಿದಾಗ ನಾವು ಡಿಸೆಂಬರ್ ತಿಂಗಳಲ್ಲಿದ್ದೇವೆ. ಜನವರಿ 5ರಂದು ನಡೆದಿರುವಂತಹ ಪ್ರಥಮ ಪ್ರಕರಣ, ಡಿಸೆಂಬರ್ ತಿಂಗಳಲ್ಲಿ ಇದೀಗ ಆ ಕಿರಾತನ ಬಂಧನ ಆಗಿದೆ. ಬರೋಬ್ಬರಿ 18 ಧಾರ್ಮಿಕ ಕ್ಷೇತ್ರಗಳಿಗೆ ಆತ ಈ ರೀತಿಯ ಅಪಚಾರವನ್ನ ಎಸಗಿದ್ದಾನೆ. ಅಂತೂ ಇಂತೂ ಕೊನೆಯದಾಗಿ ಆತ ಸಿಕ್ಕಿ ಬಿದ್ದದ್ದು ಕಾರ್ಣಿಕದ ಶಕ್ತಿ ಕೊರಗಜ್ಜನ ಸ್ವಾಮಿ ಕ್ಷೇತ್ರದಲ್ಲಿ ಮಾಡಿರುವಂತಹ ಒಂದು ಅನಾಚಾರದಿಂದ ನಡೆದಿರುವಂತಹ ಘಟನೆ. ಎಲ್ಲವೂ ಕೂಡ ನಾನು ಮಾತಾಡ್ತೇನೆ. ಫಸ್ಟ್ ಆಫ್ ಆಲ್ ಆ ಕಿರಾತನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ಜೊತೆಗೆ ಆಗಿರುವಂತಹ ಘಟನೆಗಳು ಸ್ವಲ್ಪ ರಿಕಾಲ್ ಮಾಡಿ ತದನಂತರ ಇವತ್ತಿನ ಚರ್ಚೆಯನ್ನು ನಾನು ಪ್ರಾರಂಭ ಮಾಡ್ತೇನೆ. ನೋಡ್ಕೊಂಬನ್ನಿ. ಧಾರ್ಮಿಕ ಕ್ಷೇತ್ರಗಳ ಕಾಣಿಕೆ ಹುಂಡಿಗೆ ಅಪವಿತ್ರ ವಸ್ತು, ಬೈಬಲ್ ವಾಕ್ಯ ಹಾಕಿದ್ದ ವೃದ್ಧನ ಬಂಧನ. ಮಂಗಳೂರಿನ ಮಾರ್ನಿಮಿಕಟ್ಟೆಯಲ್ಲಿರುವ ಕೊರಗಜ್ಜ ದೈವಸ್ಥಾನದ ಕಾಣಿಕೆ ಹುಂಡಿಗೆ ಅಪವಿತ್ರ ವಸ್ತು ಹಾಕಿದ ವ್ಯಕ್ತಿಯನ್ನ ಬಂಧಿಸಿರುವ ಮಂಗಳೂರು ಪೊಲೀಸರಿಗೆ ಆರೋಪಿ ವೃದ್ಧ ಶಾಕ್ ನೀಡಿದ್ದಾನೆ. ಆರೋಪಿ ವೃದ್ಧನ ವಿಚಾರಣೆ ವೇಳೆ ಈತ ಮಂಗಳೂರಿನ 18 ಕಡೆಯ ದೈವಸ್ಥಾನಗಳಿಗೆ ಈ ರೀತಿಯಾಗಿ ಬಳಸಿರುವಂತಹ ಅಪವಿತ್ರ ವಸ್ತುಗಳನ್ನು ಹಾಕಿರುವ ಬಗ್ಗೆ ಒಪ್ಪಿಕೊಂಡಿದ್ದಾನೆ. ಭೂಮಿಗೆ ಅಂತ್ಯ ಬರುವ ನಂಬಿಕೆಯಿಂದ ದೈವಸ್ಥಾನಗಳ ಹುಂಡಿಗೆ ಬೈಬಲ್ ವಾಕ್ಯ ಮತ್ತು ಬಳಸಿರುವಂತಹ ಅಪವಿತ್ರ ವಸ್ತುಗಳನ್ನು ಹಾಕಿ ಗಲಭೆಗೆ ಪ್ರಯತ್ನಿಸಿದ್ದರ ಬಗ್ಗೆ ಆಘಾತಕಾರಿ ಮಾಹಿತಿ ಬೆಳಕಿಗೆ ಬಂದಿದೆ. ಕಳೆದ 2 ದಿನಗಳ ಹಿಂದೆ ಮಂಗಳೂರಿನ ಮಾರ್ನಿಮಿಕಟ್ಟೆಯಲ್ಲಿರುವ
ಕೊರಗಜ್ಜ ದೇವಸ್ಥಾನದ ಹುಂಡಿಗೆ ಅಪವಿತ್ರ ವಸ್ತು ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ಆಧಾರದಲ್ಲಿ ಮಂಗಳೂರು ಪೊಲೀಸರು 62ರ ಹರೆಯದ ವೃದ್ಧ ದೇವದಾಸ್ ದೇಸಾಯಿ ಎಂಬಾತನನ್ನ ಬಂಧಿಸಿದ್ದಾರೆ. ಮೂಲತಃ ಹುಬ್ಬಳ್ಳಿಯವನಾದ ಈತನ ಕುಟುಂಬ ಕಲಹದಿಂದ ಸದ್ಯ ಮಂಗಳೂರು ನಗರ ಹೊರವಲಯದ ಕೋಟೆಕಾರಿನ ಕೊಂಡಾಣ ಎಂಬಲ್ಲಿ ಏಕಾಂಗಿಯಾಗಿ ವಾಸವಾಗಿದ್ದಾನೆ. ಮೂಲತಃ ಹುಬ್ಬಳ್ಳಿ ಮೂಲದವನಾದ ದೇವದಾಸ್ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ದ ದೇವದಾಸ್ ಕುಟುಂಬ. ಮೂಲತಃ ಹುಬ್ಬಳ್ಳಿಯ ಮೂಲದವನಾದ ದೇವದಾಸ್ ದೇಸಾಯಿ ಕುಟುಂಬ ಕಲಹದಿಂದ ಕಳೆದ 22 ವರ್ಷಗಳಿಂದ ಮಂಗಳೂರಿನಲ್ಲಿ ಏಕಾಂಗಿಯಾಗಿ ಬದುಕುತ್ತಿದ್ದಾನೆ. ಹಲವು ವರ್ಷಗಳ ಕಾಲ ಆಟೋ ರಿಕ್ಷಾ, ಲಾರಿ, ಕಾರು ಚಾಲಕನಾಗಿ ಕೆಲಸ ಮಾಡಿದ್ದ ದೇವದಾಸ್ ದೇಸಾಯಿ ಸದ್ಯ ಗುಜರಿ ಪೇಪರ್ ಬಾಕ್ಸ್ಗಳನ್ನು ಮಾರಿಕೊಂಡು ಒಬ್ಬಂಟಿಯಾಗಿ ಜೀವನ ಮಾಡುತ್ತಿದ್ದಾನೆ. ಕಳೆದ ಹಲವು ತಿಂಗಳುಗಳಿಂದ ಮಂಗಳೂರಿನ ವಿವಿಧ ದೈವಸ್ಥಾನಗಳ ಕಾಣಿಕೆ ಹುಂಡಿಗಳಲ್ಲಿ ಅಪವಿತ್ರ ವಸ್ತುಗಳು ಪತ್ತೆಯಾಗ್ತಿದ್ದು, ಈ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಪೊಲೀಸರು ತನಿಖೆ ನಡೆಸಿದ್ರೂ ಅಪವಿತ್ರ ವಸ್ತುಗಳನ್ನು ಹಾಕಿದ ವ್ಯಕ್ತಿ ಯಾರು ಅನ್ನೋದು ತಿಳಿದು ಬಂದಿರಲಿಲ್ಲ. ಆದರೆ ಕಳೆದೆರಡು ದಿನಗಳ ಹಿಂದೆ ಮಂಗಳೂರಿನ ಮಾರ್ನಿಮಿಕಟ್ಟೆಯಲ್ಲಿರುವ ಕೊರಗಜ್ಜ ದೈವದ ಕಾಣಿಕೆ ಹುಂಡಿಯಲ್ಲೂ ಅಪವಿತ್ರ ವಸ್ತು ಪತ್ತೆಯಾಗಿದ್ದು, ಪೊಲೀಸರು ಸಿಸಿ ಕ್ಯಾಮೆರಾ ಪರಿಶೀಲಿಸಿದಾಗ ತಡರಾತ್ರಿ ದೇವದಾಸ್ ದೇಸಾಯಿ ಕಾಣಿಕೆ ಹುಂಡಿಗೆ ಅಪವಿತ್ರ ವಸ್ತುಗಳನ್ನು ಹಾಕಿರುವುದು ಬೆಳಕಿಗೆ. ಆರೋಪಿ ದೇವದಾಸ್ ದೇಸಾಯಿಯನ್ನ ವಿಚಾರಣೆಗೆ ಒಳಪಡಿಸಿದಾಗ ಸುಮಾರು 18 ಕಡೆಗಳಲ್ಲಿ ಅಪವಿತ್ರ ವಸ್ತು, ಭಿತ್ತಿಪತ್ರ, ಏಸುವಿನ ಕುರಿತ ಲೇಖನ ಹಾಕಿರುವುದು ಗೊತ್ತಾಗಿದೆ. ಮಂಗಳೂರಿನ ಮಾರ್ನಿಮಿಕಟ್ಟೆ ಕೊರಗಜ್ಜ ಕಟ್ಟೆ, ಬಾಬುಗುಡ್ಡೆ ಕೊರಗಜ್ಜನ ಕಾಣಿಕೆ ಡಬ್ಬಿ, ಕೊಂಡಾಣ ದೈವಸ್ಥಾನ, ಮಂಗಳದೇವಿ ದೇವಸ್ಥಾನ, ಕದ್ರಿ ದೇವಸ್ಥಾನದ ಬಳಿಯಿರುವ ರಿಕ್ಷಾ ಪಾರ್ಕ್ನ ಬಳಿ ಕಾಣಿಕೆ ಡಬ್ಬಿ, ಕಲ್ಲೂಟಿ ದೇವಸ್ಥಾನ, ಒಮೇಗಾ ಆಸ್ಪತ್ರೆ ಬಳಿ, ಪಂಪ್ವೆಲ್ ಬಳಿ, ಉಳ್ಳಾಲದ ದರ್ಗಾ ಬಳಿಯ ಮಸೀದಿಯ ಕಾಣಿಕೆ ಡಬ್ಬಿ, ಕಲ್ಲಾಪು ನಾಗನಕಟ್ಟೆಯಲ್ಲಿ ಅಪಚಾರ ಎಸಗಿರುವುದನ್ನು ಒಪ್ಪಿಕೊಂಡಿದ್ದಾನೆ. ಕೊಟ್ಟಾರ ಚೌಕಿಯ ಕಲ್ಲೂಟಿ ದೇವಸ್ಥಾನ, ಉರ್ವ ಮಾರಿಗುಡಿ ದೇವಸ್ಥಾನದ ಕಾಣಿಕೆ ಡಬ್ಬಿ, ಕುತ್ತಾರು ಕೊರಗಜ್ಜನ, ಉಳ್ಳಾಲದ ಕೊರಗಜ್ಜನ ಕಾಣಿಕೆ ಡಬ್ಬಿ, ನಂದಿಗುಡ್ಡೆಯ ಕೊರಗಜ್ಜನ ಗುಡಿ, ಎಬಿ ಶೆಟ್ಟಿ ವೃತ್ತದ ಬಳಿಯ ದರ್ಗಾ, ಗುಡಿ, ಬಂಗರ ಕೂಳೂರು, ಕೋಟ ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನ, ಮಂಕಿ ಸ್ಟ್ಯಾಂಡ್ ಮತ್ತು ಆದಿ ಮಾಹೇಶ್ವರಿ ದೇವಸ್ಥಾನ ಭಜನಾ ಮಂಡಳಿ ಕಾಣಿಕೆ ಡಬ್ಬಿ, ಜೆಪ್ಪು ಮಹಾಕಾಳಿ ಪಡುಪುವಿನಲ್ಲಿ ಈ ಅಪಚಾರ ಎಸಗಿರುವ ಬಗ್ಗೆ ಆರೋಪಿ ದೇವದಾಸ್ ಒಪ್ಪಿಕೊಂಡಿದ್ದಾನೆ. ಭೂಮಿಗೆ ಅಂತ್ಯ ಬರುವ ಮೊದಲು ಲೋಕದ ಎಲ್ಲಾ ದೇಶಗಳ ಸ್ತ್ರೀ ಪುರುಷರಿಗೆ ಏಸು ಕ್ರಿಸ್ತ ರಕ್ಷಣೆಯನ್ನ ಕೊಡುತ್ತಾನೆ ಎಂಬ ಬೈಬಲ್ನ ವಾಕ್ಯದ ಜೆರಾಕ್ಸ್ ಮಾಡಿ ದೇವಸ್ಥಾನ ಮತ್ತು ಮಸೀದಿಯ ಹುಂಡಿಗಳಿಗೆ ಹಾಕ್ತಾ ಇದ್ದಿದ್ದಾಗಿ ಆರೋಪಿ ಒಪ್ಪಿಕೊಂಡಿದ್ದಾನೆ. ಆರೋಪಿಯ ಹುಚ್ಚು ತಿಳುವಳಿಕೆಯ ಕಾರಣದಿಂದ ಪವಿತ್ರ ಧಾರ್ಮಿಕ ಕ್ಷೇತ್ರಗಳನ್ನು ಅಪವಿತ್ರಗೊಳಿಸಿದ ಆರೋಪಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಒತ್ತಾಯಿಸಲಾಗಿದೆ. 15 ವರ್ಷದಿಂದ ಪವಿತ್ರ ಬೈಬಲ್ನಲ್ಲಿ ಡೀಪಾಗಿ ಸ್ಟಡಿ ಮಾಡ್ತಿದ್ದೇನೆ. ಬೈಬಲ್ ಹೇಳ್ತದೆ, ಭೂಮಿಗೆ ಅಂತ್ಯವು ಬರುವ ಮೊದಲು ಯೇಸು ಕ್ರಿಸ್ತನ ನಾಮದಲ್ಲಿ ರಕ್ಷಣೆ ಹೊಂದಿರಿ ಎಂಬ ಎಲ್ಲ ದೇಶಗಳ ಎಲ್ಲ ಜನಾಂಗಗಳಿಗೆ ಅಂತಿಮವಾಗಿ ಸಾರಲ್ಪಡುವುದೆಂಬ ವಾಕ್ಯವನ್ನು ಓದಿದ್ದೇನೆ. ಅದಕ್ಕೆ ಎಲ್ಲ ಜನರು ದೇವಗಣನೆಯನ್ನು ಗುರಿಯಾಗಬಾರದು. 15 ವರ್ಷದಿಂದ ಸಂದೇಶಗಳನ್ನು ಸ್ವಂತ ಖರ್ಚಲ್ಲಿ ಬರಿತಾ ಇದ್ದೇನೆ. ಇನ್ನೊಂದು ಕಡೆ ಬೈಬಲಲ್ಲಿ ಓದ್ತೇವೆ, ಯೇಸು ನಾಮದ ಹೊರತು ಮತ್ತೆ ಇನ್ಯಾವ ನಾಮಕ್ಕೂ ಆಕಾಶದ ಕೆಳಗೆ ವಾಸಿಸುವ ಮನುಷ್ಯರಿಗೆ ಅಲ್ಲ. ಈಗ ನೀವು ಈಗ ಕಾಂಡಮ್ ಮತ್ತು ಇದನ್ನೆಲ್ಲ ಹಾಕ್ತಿದ್ರಲ್ಲ, ಅದರಿಂದ ಏನು ಸಾಬೀತು ಮಾಡ್ಲಿಕ್ಕೆ ಹೊರಟಿದ್ರಿ? ಅದು ಬೈಬಲ್ ಹೇಳ್ತದೆ, ದೇವಲೋಕದಿಂದ ಹೊರಹಾಕಲ್ಪಟ್ಟ ಅಸಂಖ್ಯಾತ ದೇವದೂತರುಗಳಿದ್ದು ಅವರು ಸೇಡಿನ ಮನೋಭಾವನೆಯುಳ್ಳವರಾಗಿದ್ದಾರೆ. ಮತ್ತು ಮನುಷ್ಯರು ಸಹ ಈ ದುರಾತ್ಮಗಳನ್ನು ಅಲ್ಲ, ಈಗ ಮಾನಿಸಲು ಈ ದೇವಸ್ಥಾನಗಳಿಗೆ ಅದಕ್ಕೆ ಈಗ ಅವನು ಅವಮಾನಿಸ್ಬೇಕೆಂಬ ಉದ್ದೇಶದಿಂದ ದೇವರು ಮನುಷ್ಯನ ಸೃಷ್ಟಿಸಿದ. ಆದರೆ ಮನುಷ್ಯರು ಪ್ರತಿಸ್ಪರ್ಧಿ ದುರಾತ್ಮಗಳ ಪರವಾಗಿ ಅನಾದಿ ಕಾಲದಿಂದ ಕಾರ್ಯ ಮಾಡ್ತಿದ್ದಾರೆ. ಹಾಗಾಗಿ ದೇವರೊಂದಿಗೆ ಜೀವಿಸೋರು ಯಾರೂ ಇಲ್ಲ. ಈಗ ನೀವು ಕಾಂಡಮು ಮತ್ತು ಇದನ್ನೆಲ್ಲ ಎಲ್ಲಿಂದ ತರ್ತಿದ್ರಿ? ಎಲ್ಲೋ ಅಲ್ಲಿ ಸ್ಟೇಟ್ ಬ್ಯಾಂಕ್ನಲ್ಲಿ ತುಂಬ ಬಿದ್ದಿರ್ತಿತ್ತು. ಮತ್ತು ಬರೋ ದಾರಿಯಲ್ಲಿ ಲಾರಿ ಹಾಕ್ತಾರೆ, ಮನೆಯಿಂದ 2 ಅಲ್ಲಿ ಫ್ಲೋರ್ ನೆಟ್ವರ್ಕ್ ಬ್ರಿಡ್ಜ್ ಅಂತ ಒಂದು ಸಿಕ್ಕಿತ್ತು. ಎಲ್ಲೆಲ್ಲ ಬಿದ್ದಿರ್ತವೆ. ಅಲ್ಲ, ಅದನ್ನು ತೊಗೊಂಡು ಬಂದು ಯಾಕೆ ಹಾಕ್ತಿದ್ರಿ?
ಮತ್ತು ಬೈಬಲ್ ಹೇಳ್ತದಲ್ಲ ಯೇಸು ನಾಮದ ಹೊರತು ಮತ್ತೆ ಯಾವ ದೇವರುಗಳು ಇಲ್ಲ, ಎಲ್ಲ ಅಶುದ್ಧಾತ್ಮಗಳು. ಅದಲ್ಲ ಒಂದು ನಿಮಿಷ, ಈಗ ಈ ಬೈಬಲ್ ಹೇಳಿಲ್ಲ ಏನಂತ ಈ ಎಲ್ಲಿ ಕಂಡಮ್ ಬೇರೆ ಕಡೆ ಹಾಕಿ ಅಂತ ಹೇಳಿಲ್ಲ. ಎಲ್ಲ ಹುಟ್ಟಿದ್ದು ಈಗ ಅದು ಹೇಗೆ ಮೈಕೈ ಹೊಸದಲ್ಲ ಹಾಗೆ ಕಂಡಮ್ ಹೊಸದಲ್ಲ. ಹಿಂದಿನ ಜನರಿಗೆ ಅದು ಯಾವುದು ಪರಿಚಯ ಇರಲಿಲ್ಲ. ಹಿಂದೆ ಯಾಕಂದ್ರೆ ಏನಾಗ್ತಾ ಇದ್ರಿ? ಇಲ್ಲ, ನಾನು ವಾಕ್ಯ ಸಂದೇಶಗಳನ್ನ ಬರೆದು ಜೆರಾಕ್ಸ್ ಮಾಡಿ ಕಳಿಸ್ತೀನಿ. ಈಗ ಕಂಡಮ್ ಹಾಕಿದ್ದೇನಕ್ಕೆ? ಯಾಕೆಂದರೆ ಅಶುದ್ಧತೆಗೆ ಅಶುದ್ಧನೇ ಕಾಣಿಕೆ ಕೊಡೋದು. ಈಗ ನೀವು ಹೇಳೋದು ದೈವಸ್ಥಾನಗಳು ಅಶುದ್ಧ ಅಂತ. ಯಾಕೆ ಅಶುದ್ಧ ಆಗುತ್ತೆ? ಯಾಕೆ ಅಶುದ್ಧ ಅಂದರೆ ಬೈಬಲ್ ಹೇಳ್ತದೆ, ಯಹೋವನ್ನ ಯಹೂದರು ರಿಜೆಕ್ಟ್ ಮಾಡಿದರು. ಪಶ್ಚಾತ್ತಾಪ ಇಲ್ವಾ ಮಾಡಿದಕ್ಕೆಲ್ಲ? ನನಗೆ ಪಶ್ಚಾತ್ತಾಪ ಇಲ್ಲಿ ಬನ್ನಿ. ನಿಮ್ಗೆ ಇದರಿಂದ ಏನಾದರೂ ಪಶ್ಚಾತ್ತಾಪ ಇದೆಯಾ? ಅಲ್ಲ, ಈಗ ನಾ ಈ ಮಾಡಿದ್ದಕ್ಕೆ ನಿಮ್ಗೆ ಪಶ್ಚಾತ್ತಾಪ ಇದೆಯಾ? ನೋವಾಯ್ತು, ಮನಸ್ಸಿಗೆ ನೋವಾಯ್ತು. ಈಗ ಅರೆಸ್ಟ್ ಆಗಿದ್ದೀರಿ, ನೀವೇನು ಜೈಲೊಳಗೆ ಇರ್ತೀರಿ, ಬರಲ್ಲ ಹೊರಗೆ. ಇದು ಪಶ್ಚಾತ್ತಾಪ ಇಲ್ವಾ ನಿಮಗೆ? ಯಾವ ರೀತಿಯ ಪಶ್ಚಾತ್ತಾಪ? ನೀವು ಈ ಥರ ಎಲ್ಲ ಮಾಡಿದ್ದಕ್ಕೆ ಜೈಲೊಳಗೆ ಇರ್ಬೇಕು ನೀವಿನ್ನ. ಅಲ್ಲ, ಆಯಿತು, ತೊಂದರೆ ಇಲ್ಲ. ಈಗ ನನಗೇನು ಯುವಕಲ್ಲ, ಈಗ ದೇವ್ರು ಕೊಟ್ಟಂತೆ ಮನುಷ್ಯನಿಗೆ 70 ವರ್ಷ ಆಯುಷ್ಯ, ಇನ್ನೊಂದು 8 ವರ್ಷ ಇರಬೇಕಿತ್ತು. ಇಷ್ಟೇ ಅಂತ ತಿಳ್ಕೊತೀನಿ. ಮತ್ತು ನನಗೆ ಪಶ್ಚಾತ್ತಾಪ ಇಲ್ಲ. ಪಶ್ಚಾತ್ತಾಪ ವಿಷಯ ಅಲ್ಲ, ಶುದ್ಧಕ್ಕೆ ಶುದ್ಧ, ಅಶುದ್ಧತ್ವಕ್ಕೆ ಅಶುದ್ಧನೇ. ನೀವೀಗ ಅಶುದ್ಧ ಆಗ್ತಾ ಹೋಗ್ತಾ ಇದ್ದೀರಿ. ಅಶುದ್ಧಕ್ಕೆ ನಾನು ಕಾಣಿಕೆ ಹಾಕಿದ್ದೀನಿ, ಅಶುದ್ಧ. ಇದು ದೇವದಾಸ ದೇಸಾಯಿಯ ಅಧರ್ಮದ ಮಾತುಗಳು, ಆತನ ವಿಕೃತ ಮನಸ್ಸಿನ ವಿಕೃತ ಮಾತುಗಳು. ಈ ಆತನ ನೋಡಿದಾಗ ಪ್ರತಿಯೊಬ್ಬರು ಕೂಡ ಹೇಳ್ತಾನೆ, ಆತನ ನೋಡಿದಾಗ ಆತ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಜೊತೆಗೆ ಆತನಿಗೆ ಅಂತಹ ಪದ ಬಳಕೆ ಸರಿ ಇಲ್ಲ ಅನ್ನುವಂಥದ್ದು ನಾನು ನೇರವಾಗಿ ಹೇಳ್ತೇನೆ. ಆತನಿಗೆ ಅಂತಹ ಪದ ಬಳಕೆ ಸೂಟ್ ಆಗುತ್ತೆ. ಆತ ಕಿರಾತಕ, ಆತ ದುಷ್ಕರ್ಮಿ, ಏನೆಲ್ಲ ಪದ ಬಳಕೆ ಈ ಹಿಂದೆ ನಾನು ಮಾಡಿದ್ದೆ. ಜನವರಿಯಲ್ಲಿ ನಡೆದಿರುವಂತಹ ಪ್ರಕರಣಗಳು, ತದನಂತರ ಸಾಲು ಸಾಲು ಪ್ರಕರಣಗಳು ಏನು ನಡೆದಿತ್ತು ನೋಡಿ, ಇದೆಲ್ಲವೂ ಕೂಡ ನಮ್ಮ ಜಿಲ್ಲೆಯ ಜನರ ಶಾಂತಿ ಸುವ್ಯವಸ್ಥೆಯನ್ನ, ಮನಸ್ಥಿತಿಯನ್ನ ಹಾಳುಗೆಡವಿರುವಂತಹ ಪಾಪದ ಕೃತ್ಯ ಮಾಡಿರುವಂತಹ ವ್ಯಕ್ತಿ ಆತ. ಜೊತೆಗೆ ನಾನು ನೇರವಾಗಿ ಈ ಒಂದು ವಿಚಾರದಲ್ಲಿ ಮಂಗಳೂರು ಪೊಲೀಸ್ ಇಲಾಖೆ ಜೊತೆಗೆ ಪೊಲೀಸ್ ಕಮಿಷನರ್ ಸೇರಿದಂತೆ ಎಲ್ಲ ಇಲಾಖೆ ಏನಿದೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ನಾವು ಈ ಮೂಲಕ ತಿಳಿಸ್ತಾ ಇದ್ದೇವೆ. ಕಾರಣ ಕಳೆದ ಬಾರಿ ಮೊನ್ನೆ ತಾನೇ ಮಾರ್ನಮಿಕಟ್ಟೆಯಲ್ಲಿ ಒಂದು ಘಟನೆ ಪದೇ ಪದೇ ಮರುಕಳಿಸಿದಾಗ ನಾವು ನೇರವಾಗಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಸಂದರ್ಭ ಮತ್ತೆ ಪೊಲೀಸ್ ಇಲಾಖೆಯ ಗಮನಕ್ಕೆ ತರುವಲ್ಲಿ ಮಾತನಾಡಿದಾಗ, ಈ ಘಟನೆ ನಡೆದಾಗ, ಮಾರ್ನಮಿಕಟ್ಟೆಯ ಘಟನೆ ನಡೆದಾಗ ಅದರ ಮರುದಿನವೇ ಪೊಲೀಸ್ ಇಲಾಖೆ ಈತನನ್ನ ಬಂಧನ ಆಗಿತ್ತು. ನೇರವಾಗಿ ಈ ಬಾರಿ ಯಾವುದೇ ರೀತಿಯ ಏನು ಸೊಲ್ಯೂಷನ್ಸ್ಗಳು ಅಥವಾ ಯಾವುದೇ ರೀತಿ ರೀಸನ್ಸ್ಗಳು ಇರಲಿಲ್ಲ. ಬಿಕಾಸ್ ಈ ಬಾರಿ ನೇರವಾಗಿ CCTV ಫುಟೇಜ್ ಸಿಕ್ಕಿತ್ತು. ಹಾಗಾಗಿ ತಮ್ಗಳಿಗೆ ಹಿಡಿಯಬಹುದು ಅನ್ನುವಂತಹ ವಿಚಾರಗಳನ್ನು ನಾವು ಹೇಳಿದ್ವಿ. ಪೊಲೀಸ್ ಇಲಾಖೆಯ ಮೇಲಿರುವಂತಹ ಅಭಿಮಾನ, ಗೌರವ ಮತ್ತಷ್ಟು ನಮಗೆ ಜಾಸ್ತಿ ಆಗಿದೆ. ಖುಷಿ ಇದೆ ಈ ಒಂದು ವಿಚಾರದಲ್ಲಿ. ಅದರ ಘಟನೆ ನಡೆದಿರುವಂತಹ ಮರುದಿನವೇ ಈ ಒಂದು ಆರೋಪಿಯ ಕಿರಾತಕನ ಬಂಧನ ಆಗಿರುವಂಥದ್ದು. ಜೊತೆಗೆ ಆತ ಹೇಳಿರುವಂತಹ ಮಾತುಗಳು, ಆತನ ಧರ್ಮವೇ ಶ್ರೇಷ್ಠ, ಉಳಿದ ಧರ್ಮ ಎಲ್ಲವೂ ಕೂಡ ಅಶುದ್ಧ, ಅವರೆಲ್ಲರೂ ಕೂಡ ಸರಿ ಇಲ್ಲ ಅನ್ನುವಂತಹ ವಿಚಾರ. ಇಷ್ಟೆಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ಈ ಕಾಣಿಕೆಗೆ ಹುಂಡಿಗೆ ಕಾಂಡಮ್ ಜೊತೆಗೆ ಬೈಬಲ್ ವಾಕ್ಯಗಳನ್ನ ಹಾಕಿರುವಂಥದ್ದು, ಒಂದು ಧರ್ಮದ ಪ್ರತಿಪಾದನೆಯನ್ನ ಮಾಡಿರುವಂಥದ್ದು, ಇದರಲ್ಲಿ ಮತಾಂತರ ವಿಚಾರವೂ ಕೂಡ ಇದೆಯಾ ಅನ್ನುವಂತಹ ಪ್ರಶ್ನೆಯು ಕೂಡ ಇದೀಗ ಕೇಳಿ ಬರ್ತಾ ಇರುವಂತಹ ವಿಚಾರ. ಇದರ ಕರಿನೆರಳು ಇದೆ ಅನ್ನುವಂತಹ ವಿಚಾರ. ಎಲ್ಲ ವಿಚಾರದ ಬಗ್ಗೆ ನಾನು ಮಾತನಾಡಬೇಕು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಫಾದರ್ ರಿಚರ್ಡ್ ಡಿಸೋಜ್ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಫಾದರ್ ರಿಚರ್ಡ್ ಡಿಸೋಜ್ ಅವರಿಗೆ. ನಮಸ್ತೆ ಫಾದರ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಹರೀಶ್ ಮಠ್ ಅವರಿದ್ದಾರೆ, ಹಿಂದೂ ಜಾಗರಣ ವೇದಿಕೆ ಮುಖಂಡರು. ಆತ್ಮೀಯವಾಗಿರುವಂತಹ ಸ್ವಾಗತ ಹರೀಶ್ ಮಠ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಬಿಜೆಪಿ ಮುಖಂಡರು ಜಗದೀಶ್ ಶೆಣೆ ಅವರು ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಜಗದೀಶ್ ಶೆಣೆ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಕ್ರೈಸ್ತ ಮುಖಂಡರು, ಕಾಂಗ್ರೆಸ್ ಮುಖಂಡರು ಲಾರೆನ್ಸ್ ಡಿಸೋಜ್ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಲಾರೆನ್ಸ್ ಡಿಸೋಜ್ ಅವರಿಗೆ. ನಮಸ್ತೆ ಸರ್. ನಾಲ್ವರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮಾತಾಡಬೇಕು ಈ ಒಂದು ಪ್ರಕರಣದ ಬಗ್ಗೆ, ದೇವದಾಸನ ಒಂದು ಅಧರ್ಮದ ಬಗ್ಗೆ. ನೇರವಾಗಿ ನಾನು ಫಸ್ಟ್ ರಿಯಾಕ್ಷನ್ ಜಗದೀಶ್ ಶೆಣೆ ಅವರಲ್ಲಿ ಹೋಗ್ತಾ ಇದ್ದೇನೆ. ಎಸ್ ಸರ್, ಅಂತೂ ಇಂತೂ ನಮ್ಮ ಜಿಲ್ಲೆಯ ಜನತೆಯ ಆಸ್ತಿಕರ ನಂಬಿಕೆಯನ್ನ, ಧಾರ್ಮಿಕ ಭಾವನೆಗಳಿಗೆ ಘಾಸಿಯನ್ನ, ಧಕ್ಕೆಯನ್ನ ಮಾಡಿರುವಂತಹ ಈ ಕಿರಾತಕರ ಬಂಧನ ಆಗಿದೆ. ಫಸ್ಟ್ ರಿಯಾಕ್ಷನ್, ತಮ್ಮ ಸರ್ಕಾರ ಇದ್ದಾಗ ತುಂಬಾ ದೊಡ್ಡ ಮಟ್ಟದ ಚಾಲೆಂಜಸ್, ನಾನು ಕೂಡ ಕಳೆದ ಬಾರಿ ಪ್ರತಿ ಬಾರಿ ತಮ್ಮಲ್ಲಿ ಕೇಳ್ತಾ ಇದೆ ಈ ಒಂದು ವಿಚಾರವನ್ನ. ತಮ್ಮ ಸರ್ಕಾರಕ್ಕೆ, ತಮ್ಮ ಆಡಳಿತ ಪಕ್ಷಕ್ಕೆ, ಅದರಲ್ಲೂ ಕೂಡ ಕರಾವಳಿ ಭಾಗಕ್ಕೆ ಕಪ್ಪು ಚುಕ್ಕೆ ಆಗಿತ್ತು ತಮ್ಮ ಸರ್ಕಾರದಲ್ಲಿ. ಫಸ್ಟ್ ರಿಯಾಕ್ಷನ್ ನಾನು ನೇರವಾಗಿ ತಮ್ಮಲ್ಲೇ ಬರ್ತಾ ಇದ್ದೀನಿ. ಪ್ರಥಮವಾಗಿ ಈ ಕಿರಾತಕನನ್ನು ಬಂಧಿಸಿದ ಪೊಲೀಸ್ ಇಲಾಖೆಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮಾತ್ರ ಅಲ್ಲ, ಇದರಲ್ಲಿ ದೇವರ ದಯ, ಕೊರಗಜ್ಜನ ದಯೆ ಇದೆ ಅಂತ ಹೇಳ್ತೇನೆ. ಯಾಕಂದರೆ ಪ್ರಪ್ರಥಮವಾಗಿ ಹೋಗಿ ಅಲ್ಲಿ ಒಬ್ಬ ಕಾರ್ಯಕರ್ತ ನೋಡಿದ್ರಿಂದ ಇದು ಗೊತ್ತಾಯಿತು. ಇಲ್ಲಿದ್ರೆ ಇಂಥ ಘಟನೆ, ಯಾಕಂದರೆ ಇನ್ನು ಮತ್ತೆ ಗಲಾಟೆ ಆಗೋದು ಬೇಡ ಅಂತ ಯಾರೋ ಅವರೇ ಬಂದು ನೋಡಿದ್ದರೆ
ಅದನ್ನು ಅಲ್ಲೇ ಮುಚ್ಚಾಕ್ತಿದ್ರು ಅಂತ ಆಗ್ತದೆ ನನಗೆ. ನಮ್ಮ ಕಾರ್ಯಕರ್ತ ಹೋಗಿ ನೋಡಿದ್ರಿಂದ ಅದು ಅಲ್ಲಿವರೆಗೆ ಈ ಹಂತಕ್ಕೆ ತಲುಪಿತ್ತು. ನಾನು ಹೇಳುದು ಇದಕ್ಕೆ ಮತಾಂತರ ಕಾಯ್ದೆ, ನಾವು ಮತಾಂತರ ವಿರೋಧ ಕಾಯ್ದೆ ತಂದದ್ದು ಇದಕ್ಕೆ. ನಾವು ಒಬ್ಬನಿಂದಾಗಿ ಸಮಾಜದ ಒಂದು ಸ್ವಾಸ್ಥ್ಯ ಹಾಳಾಗ್ತದೆ. ಕೇವಲ ಒಬ್ಬ ರಿಕ್ಷಾ ಡ್ರೈವರಿಂದ ಇಂಥ ಒಂದು ಪರಿಸ್ಥಿತಿ ಆಗುತ್ತದೆ ಅಂದರೆ ಈ ಸಾವಿರಾರು ಕಟ್ಲೆ ಜನ ಇವರು ಯೇಸು ಒಬ್ಬನೇ, ಬೇರೆ ಧರ್ಮಗಳೆಲ್ಲ ಅಶುದ್ಧ ಅಂತ ಹೇಳಿ ಅವರ ಮನಸ್ಸನ್ನು ತುಂಬಿಸಿ ಈ ರೀತಿ ಮಾಡುವುದಿದ್ರೆ ಅದಕ್ಕೆ ನಾವು ಮತಾಂತರ ಕಾಯ್ದೆ ತರುವುದು. ಇದರಿಂದಾಗಿ ನಾವು ಹೇಳುದು ಮತಾಂತರ ಕಾಯ್ದೆಗೆ ಇದೊಂದು ನಮಗೆ ಒಂದು ಒಳ್ಳೆ ಉದಾಹರಣೆ ಆಯಿತು. ಒಂದು ಒಬ್ಬ ಹಿಂದೂ ಹೋಗಿ ಒಬ್ಬ ಕ್ರೈಸ್ತ ಆದರೆ ಅಥವಾ ಮತ್ತೊಬ್ಬ ಮತಕ್ಕೆ ಸೇರಿದ್ರೆ ಏನಾಗ್ತಾನೆ, ಒಬ್ಬ ಹಿಂದೂ ವಿರೋಧಿ ಆಗ್ತಾನೆ ಅಂತ ನಾವು ಆಗದಿಂದ ನಾವು ಎಷ್ಟೋ ಸಲ ನಾವು ಪ್ರತಿಪಾದನೆ ಮಾಡ್ತಾ ಇರುವಾಗ ಸಹ ಅದನ್ನು ವಿರೋಧ ಮಾಡ್ತಾ ಇದ್ರು. ಇದು ಅದಕ್ಕೆ ಒಂದು ಒಳ್ಳೆ ಉದಾಹರಣೆ. ಖಂಡಿತವಾಗಿ ಈ ಕಾರಣಗಳಿಗಾಗಿ ಮತಾಂತರ ಕಾಯ್ದೆಯನ್ನು ನಾವು ತಂದೆ ತರ್ತೇವೆ ಅನ್ನೋ ವಿಶ್ವಾಸದಲ್ಲಿ ನಿಮ್ಗೆ ಹೇಳ್ತೇನೆ. ಓಕೆ, ದೇವದಾಸ ದೇಸಾಯಿ, ಹಾಗಾಗಿ ಆತ ಮತಾಂತರಗೊಂಡಿರುವಂತಹ ವ್ಯಕ್ತಿ. ಆರೋಪಿ ದೇವದಾಸ್ ತಂದೆ ಜಾನ್ ದೇಸಾಯಿ ಸರ್ಕಾರಿ ಉದ್ಯೋಗಿಯಾಗಿದ್ರು, ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ರು. ಈತನು ಅದೇ ಧರ್ಮವನ್ನ ಅನುಸರಣೆ ಮಾಡ್ತಾ ಇದ್ದ ಅನ್ನುವಂತಹ ವಿಚಾರವನ್ನ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಹೇಳಿದ್ದಾರೆ. ಅದೇನೇ ಇರಲಿ, ಯಾವ ಧರ್ಮವನ್ನು ಕೂಡ ಪ್ರತಿಪಾದನೆ ಮಾಡಲಿ ಅಥವಾ ಯಾವ ಧರ್ಮವನ್ನು ಕೂಡ ಆಚರಣೆ ಮಾಡಲಿ, ಅನುಸರಣೆ ಮಾಡಲಿ, ಏನೇ ಮಾಡಲಿ, ಆದ್ರೆ ಇನ್ನೊಂದು ಧರ್ಮವನ್ನ ಅವಹೇಳನ ಮಾಡುವಂಥದ್ದು ತೀರಾ ಖಂಡಿತವಾಗಿರುವಂತಹ ಖಂಡನೀಯ ವಿಚಾರ. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಎಸ್ ಹರೀಶ್ ಭಟ್ ಅವರ ಜೊತೆ ಹೋಗ್ತಾ ಇದ್ದೇನೆ. ಹಿಂದೂ ಜಾಗರಣ ವೇದಿಕೆ ಮುಖಂಡರು ಜೊತೆಗೆ ಈ ಒಂದು ಘಟನೆಗಳು ಸಾಲು ನಡೆದಾಗ ಹಿಂದೂ ಜಾಗರಣ ವೇದಿಕೆ, ಬಜರಂಗ ದಳ, ವಿಎಚ್ಪಿ ಎಲ್ಲವೂ ಕೂಡ ಪಾದಯಾತ್ರೆಯನ್ನು ಕೂಡ ನಡೆಸಿತ್ತು. ತದನಂತರ ತಾವುಗಳು ಕೂಡ ಪ್ರತಿಭಟಿಸಿದ್ರಿ. ಫಸ್ಟ್ ರಿಯಾಕ್ಷನ್. ಪ್ರಥಮವಾಗಿ ನೋಡಿ, ಮೊನ್ನೆ ಮಂಗಳವಾರ ಒಂದು ಮಂಗಳೂರಿನಲ್ಲಿ ನಂದಿಗುಡ್ಡೆಯಲ್ಲಿ ಆದಂತಹ ಒಂದು ಘಟನೆ, ಈ ಜಾನ್ ದೇಸಾಯಿ ಏನೋ ಆರೋಪಿ ಇದ್ದಾನೆ, ಈತನ ಒಂದು ವಿಕೃತ ಮನಸ್ಸಿನಿಂದಾಗಿ ಇವತ್ತು ನಾವೆಲ್ಲರ ಹಿಂದೂಗಳ ಆರಾಧ್ಯ ದೇವರಾದಂತಹ ಕೊರಗಜ್ಜನ ಕಟ್ಟೆಗೆ ಏನಿದು ಕಾಂಡಮೆಯನ್ನು ಇಡುವುದರ ಮೂಲಕ ವಿಕೃತಿಯನ್ನು ಮೆರೆದಿದ್ದಾನೆ. ಈಗ ಜಗದೀಶ್ ಅವರು ಹೇಳಿದಾಗೆ ತುಳುನಾಡಿನ ಎಲ್ಲ ಬಾಂಧವರ ಹಿಂದೂಗಳದ್ದು ಭಕ್ತರ ಒಂದು ಆರಾಧನೆ, ಒಂದು ದೈವ ನಂಬಿಕೆ ಶಕ್ತಿಯ ಪ್ರಭಾವದಿಂದ ನೋಡಿ ಆ ಆರೋಪಿ ಕೆಲವೇ ದಿನದಲ್ಲಿ ಬಂಧನವಾಗಿದ್ದಾನೆ. ಈ ಮೂಲಕ ಇವರನ್ನ ಅತಿ ಶೀಘ್ರದಲ್ಲಿ ಬಂಧಿಸಿದ್ದಕ್ಕಾಗಿ ಮೊದಲನಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯನ್ನು ನಾನು ಸಂಘಟನೆಯ ಪರವಾಗಿ ಶ್ಲಾಘನೆ ಮಾಡ್ತೀನಿ. ಯಾಕಂದ್ರೆ ಈ ಘಟನೆ ಕಳೆದ 1 ಜನವರಿಯಿಂದ ಪ್ರಾರಂಭವಾಗಿದೆ. ಆ ಆರೋಪಿಯ ನೋಡಿ ಬಾಯಿ ಬಿಟ್ಟಿದ್ದಾನೆ. ಅನೇಕ ಹಲವು ಕಡೆಗಳಲ್ಲಿ ಇಂಥ ದುಷ್ಕೃತ್ಯಗಳು ಮಾಡುವ ವಿಕೃತಿಯನ್ನು ಮೆರೆದಿದ್ದಾನೆ. ಈ ಆರೋಪಿಗೆ ಕಾನೂನಿನ ಅಡಿಯಲ್ಲಿ ಕೂಡ ಕಠಿಣ ಶಿಕ್ಷೆಯಾಗಬೇಕು ಅಂತ ನಾವು ಆಗ್ರಹ ಪಡ್ತಾ ಇದ್ದೇವೆ. ಓಕೆ ಓಕೆ ಎಸ್, ಇದು ಹಿಂದೂ ಜಾಗರಣ ವೇದಿಕೆ ಮುಖಂಡರ ಮಾತುಗಳು. ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಎಲ್ಲಾ ಸಂಘಟನೆಗಳು ಬೀದಿಗಿಳಿದಿತ್ತು. ಯಾಕಂದ್ರೆ ಈ ಒಂದು ಕಿರಾತನಕ್ಕನ ಬಂಧನ ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು, ಯಾಕೆ ಈ ಒಂದು ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಲಾಗ್ತಾ ಇಲ್ಲ ಅನ್ನುವಂಥದ್ದು ಒಂದು ತಂಡ ಇರುತ್ತೆ ವ್ಯವಸ್ಥಿತವಾಗಿರುವಂತಹ ವಿಚಾರವನ್ನ ನಾವು ಗಮನಿಸಿದ್ರೆ ನೋಡಿದಾಗ ಈ ಒಬ್ಬ ವ್ಯಕ್ತಿಯಿಂದ ಆಗಿರುವಂತಹ ವಿಚಾರ ರಿಯಲಿ ಏನು ನಂಬಕ್ಕಾಗಲ್ಲ ಅನ್ನುವಂಥದ್ದು. ನಮ್ಗೆಲ್ಲ ಶಾಕ್. ಪೊಲೀಸ್ನವರು ಈ ಒಂದು ಪ್ರಕರಣದ ವಿಚಾರಣೆಯನ್ನು ಮಾಡಿದಾಗ ಪೊಲೀಸ್ನವರ ಮುಂದಕ್ಕೆ ಈತ ಬಿಚ್ಚಿಟ್ಟಂತಹ ಕೆಲವು ವಿಚಾರಗಳನ್ನು ನೋಡಿದಾಗ ಅವರೇ ಸಂಪೂರ್ಣವಾಗಿರುವಂತಹ ಶಾಕ್ ಆಗಿದ್ದಾರೆ. ಆ ವಿಚಾರವನ್ನು ಕೂಡ ತಮ್ಮ ಮುಂದಕ್ಕೆ ಇನ್ನು ನಾನು ಪ್ರಸ್ತುತಪಡಿಸ್ತೇನೆ. ನಾನು ಫಸ್ಟ್ ರಿಯಾಕ್ಷನ್ ಎಸ್ ಸರ್. ಲಾರೆನ್ಸ್ ಡಿಸೋಜಾ ಅವರು ಕ್ರೈಸ್ತ ಮುಖಂಡರು, ಎಸ್ ಸರ್, ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಇಲ್ಲ, ಈ ಒಂದು ಪ್ರಕರಣ ಈಗ ಕಳೆದ 1 ವರ್ಷದಿಂದ ನಡೀತಾ ಇದೆ. ಈಗ ಇದಕ್ಕೆ ಈ ಒಂದು ಘಾಸಿ ಯಾವುದೇ ಧರ್ಮ ಆಗಿರ್ಬೋದು, ಹಿಂದೂ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮ ಆಗಿರ್ಬೋದು, ಮುಸ್ಲಿಂ ಧರ್ಮ, ಈ ಅಧರ್ಮಗಳಿಂದ ಧರ್ಮವನ್ನು ಪ್ರಚುರಪಡಿಸಲಿಕ್ಕೋ ಅಥವಾ ಅಧರ್ಮದಿಂದ ಧರ್ಮವನ್ನು ಗೆಲ್ಲಲಿಕ್ಕೆ ಸಮಾಜದಲ್ಲಿ ಸಾಧ್ಯವಿಲ್ಲ. ಇಂತಹ ಪ್ರಕರಣಗಳು ನಡೆದಾಗ ಪೊಲೀಸ್ ಇಲಾಖೆ ಅವರನ್ನು ಆರೋಪಿಯನ್ನು ಬಂಧಿಸಿದ್ದು ನಾನು ಪೊಲೀಸ್ ಇಲಾಖೆಯನ್ನು ಖಂಡಾಖಂಡಿತವಾಗಿ ಶ್ಲಾಘಿಸ್ತೇನೆ. ಯಾಕಂತ ಹೇಳಿದ್ರೆ ಇಂತಹ ಪ್ರಕರಣಗಳು ಸಮಾಜದಲ್ಲಿ ಮರುಕಳಿಸಬಾರದು. ಆ ವ್ಯಕ್ತಿ ಯಾರೇ ಆಗಿರಲಿ, ಅವನು ಕ್ರೈಸ್ತ ಧರ್ಮದವರೇ ಆಗಿಲ್ಲ ಅಥವಾ ಹಿಂದೂ ಧರ್ಮ, ಯಾವುದೇ ಧರ್ಮಗಳ ನಡುವೆ ಇದರಿಂದ ಸಾಧಿಸ್ಲಿಕ್ಕೆ ಏನು? ಈಗ ಕಳೆದ 1 ವರ್ಷದಿಂದ ಆ ಮನುಷ್ಯ ವಿಕೃತಿಯನ್ನು ಮೆರೆಯುತ್ತಿದ್ದಾನೆ ಅಂತ ಹೇಳಿದ್ರೆ ಅವನ ಮನಸ್ಥಿತಿ ಯಾವ ರೀತಿ ಇರಬೇಕು? ನಾನೇನು ಹೇಳ್ತೇನೆ, ಪೊಲೀಸ್ ಇಲಾಖೆಯಲ್ಲಿ ಆದಷ್ಟು ಕಠಿಣ ಶಿಕ್ಷೆ ಅವನ ಮೇಲೆ ಆಗಬೇಕು. ಅದರ ಬಗ್ಗೆ 2 ಮಾತಿಲ್ಲ. ಈ ಧರ್ಮಗಳ ಮೇಲೆ ಅಧರ್ಮ ಸೃಷ್ಟಿಸುವವರ ಬಗ್ಗೆ ಯಾವುದೇ ಮುಲಾಜಿಲ್ಲದೆ ಸರ್ಕಾರಗಳು ಕಾನೂನು ಕ್ರಮಗಳನ್ನು ಇವರ ಮೇಲೆ ಕೈಗೊಳ್ಳಬೇಕು. ಅದಕ್ಕೆ ನಮಗೆ ಸಂಪೂರ್ಣವಾದಂಥ ಸಹಕಾರ ನಾನು ನೀಡುತ್ತೇನೆ. ಅವರನ್ನು ವಿಜೃಂಭಿಸುವಂಥ, ಅವರನ್ನು ಹೊಗಳುವಂಥ ಆ ಪ್ರಕ್ರಿಯೆಗಳು ಸಮಾಜದಲ್ಲಿ ಯಾವತ್ತೂ ನಡೀಬಾರ್ದು. ಅವನು ದೊಡ್ಡ ಸಾಧನೆ ಮಾಡಿದ್ದಾನೆ, ಅವನು ಮಾಡಿರೋ ಕೆಲಸ ಸಮಾಜವನ್ನು ನಾಚಿಕೆಗಿಡಿಸುವಂಥದ್ದು. ನಿಜ ನಿಜ ನಿಜ. ಮನೆಯಲ್ಲಿ ಸಹ ಇಂಥ ಕೆಲಸಗಳು ನಡೆಯುವುದಿಲ್ಲ. ತಮ್ಮ ಮನೆಯ ಮನೆಯಲ್ಲಿ ಯಾರೋ ಮಕ್ಕಳು ಒಂದು ಕ್ಯಾಶ್ ಬಾಕ್ಸ್ ಏನೋ ಇಟ್ಟಿರ್ತಾರೆ, ಅವರ ಮನೆಗೆ ಅವನು ಹಾಕ್ತಾನೆ. ಮಕ್ಕಳದಾಗಿರ್ಬೋದು. ಅವರ ಮನಸ್ಥಿತಿ ಯಾವ ರೀತಿ ಇದೆ? ಈ ಮನಸ್ಥಿತಿಯಿಂದ ಸಮಾಜದಲ್ಲಿ ಯಾವ ಸಂದೇಶ ಹೋಗ್ತದೆ? ಈ ಸಂದೇಶ ಹೋಗೋದನ್ನು ನಿಲ್ಲಿಸಬೇಕು.
ಇಂಥ ಮನಸ್ಥಿತಿಗಳಿಗೆ ಕಠಿಣ ಕ್ರಮ ಸರ್ಕಾರಗಳು. ಇಂಥ ಆರೋಪ ಸ್ಥಾನದಲ್ಲಿರುವವರು, ಆರೋಪಿಗಳು ಸಿಕ್ಕಿಬಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಕಾನೂನಿನಲ್ಲಿ IPC ಸೆಕ್ಷನ್ನಲ್ಲಿ ಆದಷ್ಟು ದೊಡ್ಡ ಶಿಕ್ಷೆ ಕೊಡುವ ಹಾಗೆ ಸರ್ಕಾರಗಳು ಇದರ ಬಗ್ಗೆ ಜಾಗ್ರತೆ ವಹಿಸಬೇಕು. ಕಾನೂನು ಕ್ರಮ ತೆಗೆದುಕೊಳ್ಳುವ ಹಾಗೆ ದೊಡ್ಡ ಶಿಕ್ಷೆ, ಎಷ್ಟು ಜೀವಾದಿ ಶಿಕ್ಷೆ ಆದರೂ ಕೊಡಿ. ಈ ಒಂದು ತಪ್ಪು ನಡೆದಂತಹ ಸಂದರ್ಭದಲ್ಲಿ ಒಂದು ಧರ್ಮ ಒಂದು ಜಾತಿ ಧರ್ಮದವರನ್ನು ನೋಡುವ ಭಾವನೆ ಎಲ್ಲಿ ಹೋಗ್ತಾ ಇದೆ, ಕಂದಕ ಸೃಷ್ಟಿ ಆಗ್ತದೆ. ನಾನು ಅದಕ್ಕೆ ಹೇಳುದು, ಸರ್ಕಾರಗಳಲ್ಲಿ, ಇಲಾಖೆಗಳಲ್ಲಿ, ಗೃಹ ಮಂತ್ರಿಗಳಲ್ಲಿ ಒಂದು ಆದಷ್ಟು ಕಠಿಣ ಶಿಕ್ಷೆ IPC ಸೆಕ್ಷನ್ ಅಲ್ಲಿ ತಿದ್ದುಪಡಿ ತನ್ನಿ. ಇಂಥ ಧಾರ್ಮಿಕ ಒಂದು ಗಲಭೆಗಳನ್ನು, ವಿಕೃತಿಗಳನ್ನು ಸೃಷ್ಟಿಸುವ ಮತ್ತೆ 10 ವರ್ಷ ಜೈಲು ಶಿಕ್ಷೆ ಅಲ್ಲ, ಜೀವಾದಿ ಶಿಕ್ಷೆ ಕೊಡಿ. ಅವ್ರು ಜಾಮೀನಿಂದ ಹೊರಗಡೆ ಬರಲೇಬಾರದು. ಅವ್ರು ಬಂದ್ರು ಸಮಾಜಕ್ಕೆ ಘಾತಕ. ಇವರು ಸೂಕ್ಷ್ಮವಾದ ಕ್ರಮಗಳನ್ನು ಅವರ ಮೇಲೆ ತಗೊಳ್ಬೇಕು ಅಂತ ನಾನು ಒತ್ತಾಯಪೂರ್ವಕವಾಗಿ ಒತ್ತಾಯಿಸಿ. ನೇರವಾಗಿ ಈ ಒಂದು ದೇವದಾಸನ ಅಧರ್ಮವನ್ನು ತಾವು ಖಂಡಿಸ್ತೀರಾ? ಖಂಡಿತವಾಗಿ ಅಲ್ವಾ ಸರ್? ಎಸ್ ಸರ್. ನೇರವಾಗಿ ನಾನು ಫಾದರ್ ರಿಚರ್ಡ್ ಡಿಸೂಜ್ ಅವ್ರ ಜೊತೆ ಹೋಗ್ತಾ ಇದ್ದೇನೆ. ಯಾಕಂದ್ರೆ ನೇರವಾಗಿ ಈ ಸಂದರ್ಭಗಳಲ್ಲಿ ಈ ಫಾದರ್ ಅನ್ನ ನಾನು ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರೆ ಈ ಒಂದು ಪ್ರಕರಣ ನಡೆದಾಗ ಪ್ರಥಮ ದಿನದಿಂದ ಜನವರಿ 5ರಂದು ಈ ಪ್ರಕರಣ ನಡೆದಿತ್ತು. ಉಳ್ಳಾಲದಲ್ಲಿ ಕೊರಗಜ್ಜನ ಕಟ್ಟೆಯಲ್ಲಿ ಒಬ್ಬ ಕಿಡಿಗೇಡಿ ಈ ರೀತಿಯ ಒಂದು ಕಾಂಡಮ್ಗಳನ್ನ ಹಾಕಿದ್ದಾನೆ, ಜೊತೆಗೆ ಕ್ರೈಸ್ತ ಧರ್ಮವನ್ನ ಪ್ರತಿಪಾದಿಸುವಂತಹ ಭಿತ್ತಿ ಪತ್ರಗಳನ್ನ, ವಾಕ್ಯಗಳನ್ನ ಹಾಕಿದ್ದಾನೆ ಅಂತ ಬಂದಾಗ ಈ ಒಂದು ವಿಚಾರದ ಬಗ್ಗೆ ನೇರವಾಗಿ ಜನವರಿ 5ರಂದು ಫಾದರ್ ರಿಚರ್ಡ್ ಅವರು ಸ್ಟುಡಿಯೋಗೆ ಬಂದಿದ್ರು. ತದನಂತರ ನೇರವಾಗಿ ಅವರ ವಿಚಾರವನ್ನ ಮಂಡನೆ ಮಾಡಿದ್ರು, ಖಂಡನೆ ಕೂಡ ಮಾಡಿದ್ರು. ಎಸ್ ಫಾದರ್, ಒನ್ಸ್ ಅಗೇನ್ ಆ ಕಿರಾತಕನ ಬಂಧನ ಆಗಿದೆ. ನಾವೆಲ್ಲೋ ಒಂದ್ ಕಡೆ ಯಾರೋ ಬೇರೆ ಇತರರು ಆಗಿರ್ತಾರೆ ಅನ್ನುವಂತ ವಿಚಾರವನ್ನು ನೋಡಿದಾಗ ಅಲ್ಲ, ಇಲ್ಲಿ ನೋಡಿದಾಗ ಕ್ರೈಸ್ತ ಧರ್ಮದ ಮೇಲೆ ಒಲವು ಇದ್ದಂತಹ ವ್ಯಕ್ತಿ ಮಾಡಿದ್ದಾನೆ ಅನ್ನುವಂತಹ ವಿಚಾರ. ಎಸ್ ಫಾದರ್, ಫಸ್ಟ್ ರಿಯಾಕ್ಷನ್ ಈ ಒಂದು ವಿಚಾರದ ಬಗ್ಗೆ. ಸುಮಾರು 11 ತಿಂಗಳ ಹಿಂದೆ ಇದೇ ನಮ್ಮ ಕುಡ್ಲದಲ್ಲಿ ಲೈವ್ ಅಲ್ಲಿ ಬಂದಿದ್ದೆ. ಅವತ್ತು ನಾನು ಇವರ ವಿರುದ್ಧ ಕೆಲವು ಶಬ್ದವನ್ನು ಬಳಸಿದೆ. ಈ ವ್ಯಕ್ತಿ ನೀಚ, ಈ ವ್ಯಕ್ತಿ ವಿಕೃತ ಮನಸ್ಸಿನವ, ಮತ್ತೆ ನೀವೀಗ ನಿತಿನ್ ಅವರಿಗೆ ಹೇಳಿದಿರುವ ಕಿರಾತಕ, ಏನು ಶಬ್ದಗಳನ್ನು ಬಳಸಿದ್ದೇನೆ. ಆ ಶಬ್ದ ಇವತ್ತು ಕೂಡ ಆ ಶಬ್ದವನ್ನು ನಾನು ಅದನ್ನು ಸಮರ್ಥಿಸ್ತೇನೆ. ಯಾಕೆಂದ್ರೆ ಯಾರು ಕೂಡ ಯಾವ ಧರ್ಮದವರಿರಲಿ ಇಂಥ ಹೇಯ ಕೃತ್ಯವನ್ನು ಮಾಡುವುದು ಖಂಡನೀಯ. ಯಾರಿಗೂ ಕೂಡ ಇತರ ಧರ್ಮಗಳನ್ನು ದ್ವೇಷಿಸಲು, ಇತರ ಧರ್ಮಗಳನ್ನು ಅಪವಿತ್ರಗೊಳಿಸಲು ಹಕ್ಕಿಲ್ಲ. ಇಂಥವರು ಅಧರ್ಮೀಯರು. ಇದು ನನ್ನ ಫಸ್ಟ್ ರಿಯಾಕ್ಷನ್. ಮತ್ತು ಇಂಥವರು ಕ್ರೈಸ್ತರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಕ್ರೈಸ್ತನಾಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೆಲ್ಫ್ ಪ್ರೊಕ್ಲೇಮ್ಡ್ ಕ್ರೈಸ್ತ ಇವನಿಗೆ ಸರಿಯಾಗಿ ಥಿಯಾಲಜಿ ಗೊತ್ತಿಲ್ಲ, ಸರಿಯಾಗಿ ದೇವಶಾಸ್ತ್ರ ಗೊತ್ತಿಲ್ಲ, ಸರಿಯಾಗಿ ಬೈಬಲ್ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲದೆ ನನ್ನ ಇದ್ದಂತ ಸ್ವಲ್ಪ ನಾಲೆಜ್ ಅಲ್ಲಿ ಇಡೀ ಸಮಾಜವನ್ನು ಈ ರೀತಿ ಏಕತೆ ಮಾಡಿ ಸಮಾಜ ಶಕ್ತಿಯಾಗಿ ಬೆಳೆಯುವುದು ನನಗೆ ತುಂಬಾ ಬೇಸರವಾಗಿದೆ. ಇದರ ಬಗ್ಗೆ ನಾನು ಖಂಡಿಸ್ತೇನೆ. ಇಂಥ ವ್ಯಕ್ತಿಗೆ ಕಠಿಣ ಶಿಕ್ಷೆ ಆಗಬೇಕು. ಅವತ್ತು ಕೂಡ ನಾನು ಶೋದಲ್ಲಿ ಹೇಳಿದ್ದೆ, ಪೊಲೀಸರು ಆದಷ್ಟು ಬೇಗ ಈ ವ್ಯಕ್ತಿಯನ್ನು ಹುಡುಕಿ ಕೊಡ್ಬೇಕಂತ ಹೇಳಿ ಇವತ್ತು ಪೊಲೀಸರಿಗೆ ಶ್ಲಾಘನೆಯನ್ನು ಬಯಸ್ತೇನೆ. ನಿಜವಾಗಿ ಅವರು ಹಿಡಿದಿದ್ದಾರೆ, ಒಂದು ಕರೆಕ್ಟ್ ಆದ ವ್ಯಕ್ತಿಗೆ ಹಿಡಿದಿದ್ದಾರೆ. ಇಂಥ ಕೃತ್ಯಗಳು ಸಮಾಜ ನಡೆಯುತ್ತಿರುವಾಗ ಈಗ ಲಾರೆನ್ಸ್ ಅವರು ಹೇಳಿದ ಹಾಗೆ ಅಂತ ವ್ಯಕ್ತಿಗೆ ಏನು ಶಿಕ್ಷೆ ಕೊಡಬೇಕು, ಶಿಕ್ಷೆ ಕೊಡಿ. ಇಂಥ ವ್ಯಕ್ತಿಗಳು ಯಾವುದೇ ಧರ್ಮಕ್ಕೂ ಫಿಟ್ ಅಲ್ಲ, ಕ್ರೈಸ್ತ ಮಾತ್ರ ಅಲ್ಲ, ಯಾವುದೇ ಧರ್ಮಕ್ಕೂ ಫಿಟ್ ಅಲ್ಲ. ಒಂದು ಧರ್ಮವನ್ನು ಅಪವಿತ್ರಗೊಳಿಸಿ ಇನ್ನೊಂದು ಧರ್ಮದ ಪವಿತ್ರತೆಯನ್ನು ಕಾಪಾಡುವುದಾದ್ರೆ ಇಂಥ ನೀಚ ವ್ಯಕ್ತಿ, ಇಂಥ ಒಂದು ಕಿರಾತಕ ನಮ್ಮ ಸಮಯದಲ್ಲಿ ಬೇಡ. ಇದನ್ನ ಫಸ್ಟ್ ರಿಯಾಕ್ಷನ್. ಓಕೆ ಫಾದರ್ ರಿಚರ್ಡ್ ಅವರ ಮಾತುಗಳು. ಈ ಹಿಂದೆಯೂ ಕೂಡ ಈ ಘಟನೆ ನಡೆದಾಗ ನೇರವಾಗಿ ಇದು ಎಲ್ಲೋ ಒಂದ್ ಕಡೆ ಧರ್ಮಗಳ ನಡುವೆ ಕಂದಕವನ್ನ ಸೃಷ್ಟಿ ಮಾಡುವಂತಹ ಘಟನೆ ಆಗುತ್ತೆ ಅನ್ನುವಂತಹ ವಿಷಯಗಳಲ್ಲಿ ಫಾದರ್ ರಿಚರ್ಡ್ ಅವರು ಮಾತಾಡಿದ್ದು. ತದನಂತರ ಇದೀಗ ಈ ವ್ಯಕ್ತಿಯ ಬಂಧನ ಆಗಿರುವಂತದ್ದು. ಈ ವ್ಯಕ್ತಿ ನೋಡಿದಾಗ ಯಾವ ರೀತಿ ಕಾಣ್ತಾ ಇದ್ದಾನೆ, 62 ವರ್ಷ ಪ್ರಾಯ ಆಗಿದೆ. ತದನಂತರ ಆತನಿಗೆ ಇಸ್ ಇಟ್ ಪಾಸಿಬಲ್ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅನೇಕ ಜನರ. ಹೌ ಅನ್ನುವಂಥ ವಿಚಾರವನ್ನ ಕೇಳ್ತಾ ಇದ್ದಾರೆ. ಆದ್ರೆ ಆತ ಒಂದು ದೈವಸ್ಥಾನಕ್ಕೆ ಈ ರೀತಿಯ ನೀಚತನವನ್ನ ಮಾಡಿರುವಂತದ್ದಲ್ಲ, ಬರೋಬ್ಬರಿ 18 ಧಾರ್ಮಿಕ ಕ್ಷೇತ್ರಗಳಿಗೆ ಆತ ಮಾಡ್ತಾನೆ ಅಂತ ಬಂದಾಗ ಯಾವ ರೀತಿ ಹಾಳಾಗಿರ್ಬೋದು ಆತನ ಮನಸ್ಥಿತಿ ಅನ್ನುವಂತಹ ವಿಚಾರ ಬರುತ್ತೆ. ತದನಂತರ ಆತನೇ ಒಬ್ಬನೇ ಮಾಡಿದ್ದಾನ ಅನ್ನುವಂತಹ ವಿಚಾರ, ಆತನ ಹಿಂದೆ ಬೇರೆ ಯಾರಾದ್ರೂ ಇದಾರ ಅನ್ನುವಂತಹ ಪ್ರಶ್ನೆ, ಇದೆಲ್ಲವೂ ಕೂಡ ನೋಡಿದಾಗ ಮಾತಾಡ್ತೇನೆ. ಇನ್ನು ಮುಂದಕ್ಕೆ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಜನರ ಕರೆಗಳನ್ನ ಕೂಡ ನಾನು ಸ್ವೀಕಾರ ಮಾಡ್ತೇನೆ, ಅವರ ಅಭಿಪ್ರಾಯನ ಕೂಡ ಸಂಗ್ರಹ ಮಾಡಬೇಕು. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ಟಾಗಿದೆ. ದಯಮಾಡಿ ಕರೆ ಮಾಡಿದ ಗಟ್ಟಿ ಅಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ಸರ್ ಈ ಸಂದರ್ಭ ನೇರವಾಗಿ ನಾನು ಜಗದೀಶ್ ಶೆಣೆ ಅವ್ರ ಜೊತೆ ನಾನು ಕೇಳ್ತೇನೆ. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಓಕೆ, ಜಗದೀಶ್ ಶೆಣೆ ಅವರು ಒಬ್ಬ ಆರೋಪಿ
ಅಥವಾ ಒಂದು ವ್ಯವಸ್ಥಿತವಾಗಿರುವಂತಹ ಷಡ್ಯಂತ್ರ ಅಥವಾ ಏನೇ ಇರಲಿ, ಒಬ್ಬ ಆರೋಪಿಗ ಬಂಧನ ಆಗಿರುವಂತದ್ದು, ಆರೋಪಿಯ ಬಂಧನದ ಬಗ್ಗೆ ಏನು ಹೇಳ್ತೀರಾ ತಾವು? ಅಂದ್ರೆ ತಮ್ಮ ಸರ್ಕಾರ ಇತ್ತು, ಒಬ್ಬ ಆರೋಪಿ ಬಂಧನ 11 ತಿಂಗಳುಗಳು ಬೇಕಾಯ್ತು ಅನ್ನುವಂತ ಪ್ರಶ್ನೆಗೆ ಖಂಡಿತವಾಗಿ ನೋಡಿ ಇದೊಂದು ಪ್ರಶ್ನೆ ಕೇಳ್ತಾರೆ ಜನರು, ಕೇಳ್ತಾರೆ. ಯಾಕಂದ್ರೆ ನೋಡಿ, ಇವನು ಮಾಡುದು ಈ ಸಣ್ಣ ಸಣ್ಣ ದೇವರ ಏನು ಡಬ್ಬಿ, ದುಡ್ಡು ಹಾಕೋದ ಡಬ್ಬಿ ಇದೆ, ಕಾಣಿಕೆ ಡಬ್ಬಿ ಅಂತ ಇದೆ. ಕಾಣಿಕೆ ಡಬ್ಬಿಗೆ ನಾವು CCTV ಕ್ಯಾಮರಾ ಇಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಇದು ಒಬ್ಬನೇ ಹೋಗಿ ರಿಕ್ಷಾದಲ್ಲಿ ಹೋಗಿ ಮಾಡಿದ್ರೆ, ಈಗ ಅಲ್ಲಿ ನೋಡಿ ಕ್ಯಾಮರಾ ಇದ್ರಿಂದ ಬಚಾವಾಯ್ತು ಹೊರತಾಗಿ, ಇಲ್ಲದಿದ್ರೆ ಇವನನ್ನು ಹಿಡಿದ್ರೆ ಮರುದಿವಸ ಈಗ ಅವನು ಕ್ರೈಸ್ತ ಮಾಡಿದಂತೇಳಿ ಕ್ರೈಸ್ತ ಸಮಾಜ ಇದು ಮಾಡ್ತಾರೆ. ಯಾಕಂದ್ರೆ CC ಕ್ಯಾಮರಾದಲ್ಲಿ ಬಂದದ್ರಿಂದ ಇದೊಂದು ಖಾತ್ರಿ ಆಯ್ತು. ಇಲ್ದಿದ್ರೆ ಅಮಾಯಕನನ್ನು ಹಿಡಿದ್ರು ಅಂತ ಅದೊಂದು ದೊಡ್ಡ ಇಶ್ಯೂ ಆಗ್ತದೆ. ಆಯ್ತಾ? ಮತ್ತೆ ಒಬ್ಬನೇ, ನಾನು ಆಗಲೂ ಹೇಳಿದ್ದೇನೆ, ಒಬ್ಬನೇ ಯಾವುದೇ ಒಂದು ಕೃತ್ಯ ಮಾಡಿದರೆ ಅದು ಯಾವ ಇಲಾಖೆಗೂ ಅವನನ್ನು ಹುಡುಕಲಿಕ್ಕೆ ಹಿಡಿಲಿಕ್ಕೆ ಕಷ್ಟ. ಮತ್ತೆ ಇವನೊಂದು ಯಾವುದೇ ಬೇರೆ ಕ್ರಿಮಿನಲ್ ರೆಕಾರ್ಡ್ಸ್ ಇಲ್ಲ, ಇವನನ್ನು ಹೀಗೇನೆ ಹೋಗಿ ಬಂಧನ ಮಾಡಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಕ್ರಿಮಿನಲ್ ರೆಕಾರ್ಡ್ಸ್ ಇಲ್ಲ, ಅವನಿಗೆ ಧರ್ಮದ ಅಮಲು ಇದೆ. ಯಾರು ಅವನ ತಲೆಗೆ ಹಾಕಿದ್ದಾರೆ? ಯೇಸು ಕ್ರಿಸ್ತನ ದೇವರೊಬ್ಬನೇ, ಬಾಕಿದೆಲ್ಲರೂ ಎಲ್ಲವೂ ಇದು ಹಾಳು. ಅದನ್ನು ಹಾಳಿಂದಲೇ ಇದು ಮಾಡಬೇಕು. ಏನು ₹1 ಪಶ್ಚಾತ್ತಾಪ ಇಲ್ಲ ಅವನಿಗೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ ಅವನು. ಎಲ್ಲಿ ಏನಾದರೂ ಅವನಿಗೆ ಒಂದು, ನಾನು ಪೊಲೀಸ್ ಕಸ್ಟಡಿಯಲ್ಲಿದ್ದೇನೆ, ನಾಳೆ ಜೈಲಿಗೆ ಹೋಗ್ತೇನೆ, ಜೈಲಿಗೆ ಹೋದ್ರೆ ಹೇಳ್ತಾನೆ ಅವ, ಇನ್ನು ನನ್ನ 10 ವರ್ಷ ನನಗೆ ಆಯುಸಿರುವುದು, ಜೈಲಲ್ಲಿ ಹೋದ್ರೆ ಜೈಲಲ್ಲಿ ಅಂತ ಹೇಳ್ತಾನೆ. ಅಂದರೆ ಅಷ್ಟು ಮಟ್ಟಿಗೆ ಇವನನ್ನು ಮತಾಂತರ ಮಾಡಿದವರು ಅಷ್ಟು ಮಟ್ಟಿಗೆ ಇವನ ತಲೆಯಲ್ಲಿ ಬೆಳೆಸಿದ್ದಾರೆ. ಅದಕ್ಕೆ ನಾವು ಹೇಳುದು, ಮತಾಂತರ ಅಂದರೆ ಕೇವಲ ಒಂದು ಅವನು ಮಾತ್ರ ಹಾಳಾಗುವುದಲ್ಲ, ಇಡೀ ಸಮಾಜವನ್ನು, ಇಡೀ ದೇಶವನ್ನು ಹಾಳು ಮಾಡ್ತೇನೆ ಅಂತ ನಾವು ಯಾವಾಗದಿಂದ ನಾವು ಪ್ರತಿವಾದನೆ ಮಾಡ್ತಾ ಇರೋದು. ಅದಕ್ಕೆ ಮತಾಂತರ ನಿಷೇಧ ಅಲ್ಟಿಮೇಟ್ಲಿ ಬರೋದು ಅಲ್ಲಿಗೆ. ಇದಕ್ಕೆ ಮತಾಂತರ ಬಣ್ಣ ಯಾಕೆ ಬಂತು? ನೋಡಿ, ಅರ್ಥ ಆಗ್ತಾ ಇಲ್ಲ. ಮತಾಂತರ ಬಣ್ಣ ಯಾಕೆ ಬಂತು ಅನ್ನೋ ವಿಚಾರ ನಾವು ಅದೇ ನೋಡಿ ನಾನು ಹೇಳುದು. ನೋಡಿ ಅವ್ರು ಹೇಳ್ತಾರೆ, ಅವರು ನೋಡಿ ಅವ್ರ ಧರ್ಮಗುರುಗಳು ಹೇಳ್ತಾರೆ, ಒಬ್ಬ ಕ್ರೈಸ್ತ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದ್ರೆ ಅವನು ಮಾತಿಗೆ ಅಂತ ಹೇಳ್ತಾನೆ, ಯೇಸು ಕ್ರಿಸ್ತ ನನಗೆ ಹೇಳಿದ್ದಾನೆ, ಯೇಸು ಕ್ರಿಸ್ತನ ಬೈಬಲಲ್ಲಿ ನಾನು 15 ವರ್ಷ ಸ್ಟಡಿ ಮಾಡಿದ್ದೇನೆ. ಯೇಸು ಕ್ರಿಸ್ತ ನಾವೇನು ಹೇಳಿಸಿದಲ್ಲ, ಪೊಲೀಸರು ಹೊಡೆದು ಹೇಳಿಸಿದಲ್ಲ, ಏನು ಸಂಘಟನೆಯವರು ಹೇಳಿಸಿದಲ್ಲ, BJPಯವರು ಹೇಳಿಸಿದಲ್ಲ. ಅವನು ನಿರಾತಂಕವಾಗಿ ನಿರಾಳವಾಗಿ ಹೇಳ್ತೇನೆ, 15 ವರ್ಷ ನಾನು ಸ್ಟಡಿ ಮಾಡಿದ್ದೇನೆ, ನನ್ನ ಖರ್ಚಿನಿಂದ ಬೈಬಲ್ನ ವಾಕ್ಯಗಳನ್ನು ನಾನು ಪ್ರಚಾರ ಪಡ್ತೇನೆ ಅಂತ ಅಷ್ಟು ನಿರಾಳವಾಗಿ ಹೇಳುದಿದ್ರೆ ಅವನ ಮನಸ್ಸನ್ನು ಯಾವ ರೀತಿ ಅವನು ಕೆಡಿಸಿರ್ಬೋದು. ಅದಕ್ಕೆ ನಾನು ಹೇಳುದು, ನೀವು ಹೇಳುದು ಮತಾಂತರ ಅಲ್ಲ ಅಂತ ಹೇಳಿದ್ರೆ, ಅವನು ಮತಾಂತರಿತ ಹಿಂದೂ, ದೇವದಾಸ್ ಅಂತ ದೇಸಾಯಿ ಅಂತ ಒಂದು ಹೆಸರು, ಅವನ ಅಪ್ಪನೇ ಮತಾಂತರ ಆಗಿದ್ದಾನೆ. ಇವನು ಮತಾಂತರಿತ ಹಿಂದೂಗಳ ಫ್ಯಾಮಿಲಿ. ಅಂದರೆ ಒಬ್ಬ ಕ್ರೈಸ್ತನಿಗಿಂತಲೂ ಮತಾಂತರಿತ ಒಬ್ಬ ಹಿಂದೂ ಇದ್ದಾನಲ್ಲ, ಅವನು ಜಾಸ್ತಿ ಡೇಂಜರ್ ಅಂತ ನಾವು ಯಾವಾಗಲೂ ಪ್ರತಿಪಾದನೆ ಮಾಡ್ತಾ ಕ್ರೈಸ್ತರಿಗಿಂತ ಮತಾಂತರವಾಗಿರುವ. ಯಾಕಂದ್ರೆ ಅವನನ್ನು ಮತಾಂತರ ಮಾಡುವಾಗ ಹಿಂದೂಗಳಲ್ಲಿದ್ದ ಲೋಪದೋಷಗಳನ್ನು 1000 ಸಲ ಹೇಳಿ ಅವನನ್ನು ಹಿಂದೂಗಳ ವಿರುದ್ಧ ಬಡಿದೆಬ್ಬಿಸುವ ಹಾಗೆ ಮಾಡ್ತಾರೆ. ನಾನು ಅದನ್ನು ಕೇಳಿದ್ದೇನೆ, ನೀವು ಯಾಕೆ ಆಗ್ತೀರಿ? ಯಾಕಂದ್ರೆ ನಿಮ್ಮಲ್ಲಿ ಇಷ್ಟು ನ್ಯೂನ್ಯತೆಗಳಿವೆ, ಇಷ್ಟು ಸಮಸ್ಯೆಗಳಿವೆ, ಅದು ಇದು ಅಂತ ಹೇಳಿ ಅವನನ್ನು ಹಿಂದೂ ಸಮಾಜದ ವಿರುದ್ಧ ಅವನು ದಂಗೆ ಹೇಳುವ ಹಾಗೆ ಮಾಡ್ತಾರೆ. ಅದರಿಂದಾಗಿ ನೋಡಿ, ಈಗ ನಾವಿದ್ದೇವೆ, ಹಿಂದೂಗಳು ನಾವೇನು ಯೇಸುವನ್ನು ಇದು ಮಾಡೋದಿಲ್ಲ, ನಾವು ಯೇಸುವನ್ನು ದೇವರಲ್ಲ ಅಂತ ನಾವು ಹೇಳೋದಿಲ್ಲ. ಆಯಿತು, ನಮಗೆ 33 ಕೋಟಿ ದೇವತೆಗಳಿದ್ದಾರೆ, ಮತ್ತೊಂದು ಯೇಸು, ನಮಗೆ ದೇವರೇನು ಹೆಚ್ಚಾಗುವುದಿಲ್ಲ. ಆದರೆ ಅವ್ರದ್ದು ಪ್ರಿನ್ಸಿಪಲ್ ಹೇಗೆ ಯೇಸು ಮಾತ್ರ ದೇವರು, ಮೂರ್ತಿ ಪೂಜಕರು ಇದಲ್ಲ ಹಾಗಂತ ಅವರನ್ನು ಅಷ್ಟು ಅವನ ತಲೆಗೆ ಹಾಕ್ತಾರೆ. ಆದ್ರಿಂದ ಈ ಪರಿಸ್ಥಿತಿ ಬಂತು. ಒಬ್ಬ ಸಿಂಗಲ್ ಮನುಷ್ಯ ಇಷ್ಟು ಮಾಡೋದಿದ್ರೆ ಅಂತ 1000 ಜನರನ್ನು ಮತಾಂತರ ಮಾಡಿದ್ದಾರೆ. ಆ 1000 ಜನರು ಇಂಥದ್ದು ಮಾಡಿದ್ರೆ ಈ ಸಮಾಜ ಎಲ್ಲಿಗೆ ಹೋಗ್ಬೋದು ಸ್ವಾಮಿ? ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಓಕೆ ಎಸ್, ಇದು ಜಗದೀಶ್ ಅವರ ಮಾತುಗಳು. ಯಾಕೆ ಗೊತ್ತಿಲ್ಲ, ಮತಾಂತರ ವಿಚಾರ ಯಾಕೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಎಸ್, ಮತಾಂತರ ಕರೆನೆರಡು ಬಂದಿದೆ. ವೈ ಯಾಕೆ ಈ ರೀತಿ ವಿಚಾರವನ್ನು ಮಾತಾಡ್ತೇನೆ. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವಸಂತ್ ಶೆಟ್ಟಿ ಅಂತ, ವಾಮತ್ ಬದಾವಿನಿಂದ. ವಸಂತ್ ಶೆಟ್ಟಿ ಅವರು. ಎಸ್ ಸರ್, ಮಾತಾಡಿ. ನಮ್ದು ಇವಾಗ ಗಣ್ಯರಿಗೆಲ್ಲರೂ ನಮಸ್ಕಾರ. ಆರೋಪಿ ಇದ್ದಾನಲ್ಲ ಸರ್, ಅವನು ಹೇಳುವ ರೀತಿ ನೋಡಿದ್ರೆ ನಮ್ಮ ಹಿಂದೂ ಧರ್ಮವನ್ನು ಅಣಕಿಸುವ ರೀತಿಯಲ್ಲಿ ಹೇಳ್ತಿದ್ದಾನೆ. ಏನಂದ್ರೆ ನಾವು ಹಿಂದೂ ಧರ್ಮ ನಮ್ಮ ದಕ್ಷಿಣ ಕನ್ನಡದ ಅತಿ ಸೂಕ್ಷ್ಮವಾದ ಪ್ರದೇಶ, ಮತ್ತೆ ನಮ್ಮ ಎಲ್ಲ ಧರ್ಮದವರು ಸಾಮರಸ್ಯದಿಂದ ಸಹಬಾಳ್ವೆಯಿಂದ ಜೀವನ ನಡೆಯುತ್ತಿದ್ದಾರೆ. ಈ ಮತಾಂತರ ಒಂದು ಮಾಡುವ ಇದರಿಂದ ಪ್ರಕ್ರಿಯೆಯಿಂದ ಇಡೀ ನಮ್ಮ ಹಿಂದೂ ಧರ್ಮ ಎಲ್ಲ ಹಿಂದೂ ಧರ್ಮಕ್ಕೆ ಒಂದು ಕೆಡುಕಾಗಿದೆ. ಈ ಮತಾಂತರ ಕಾಯ್ದೆ ಬಂದಿದ್ರಿಂದ ನಮಗೆ ತುಂಬಾ ಅನುಕೂಲವಾಗಿದೆ. ಇಲ್ಲದಿದ್ರೆ ಈ ಮತಾಂತರ ಮಾಡುವ ಈ ಮಿಷನರಿಗಳು ಹಿಂದೂ ಧರ್ಮದವರನ್ನು ಎಲ್ಲ
ಅವರಿಗೆ ಬೇಕಾದಾಗೆ ನಮ್ಮ ಈ ಈ ಈ ಹಿಂದೂ ಧರ್ಮದವರು ಯಾವಾಗ ಕಷ್ಟಕ್ಕೆ ಸಿಕ್ಕಿಕೊಳ್ತಾರೆ ಆ ಟೈಮಲ್ಲಿ ಅವರ ಬ್ರೈನ್ ವಾಶ್ ಮಾಡಿ ಇವರನ್ನು ನೋಡಿ, ಇವನು ಹೇಳುವ ಪ್ರಕಾರ ಇವರನ್ನೆಲ್ಲ ದುರುಪಯೋಗ ಮಾಡಿಕೊಂಡು ಅವರಿಗೆ ಬೇಕಾದಾಗೆ ಮಾಡಿಕೊಳ್ತಿದ್ದಾರೆ. ಓಕೆ 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 ಸರಿ ಸರ್, ಎಸ್ ಸರ್, ಓಕೆ, ಥ್ಯಾಂಕ್ ಯು. ಇದು ವಸಂತ್ ಶೆಟ್ಟಿ ಅವರ ಮಾತುಗಳು. ಎಸ್ ಸರ್, ಫಸ್ಟ್ ಎಸ್ ಸರ್, ಲಾರೆನ್ಸ್ ಅವರು ಕೇಳಿದಿರ ಈ ಒಂದು ಪ್ರಕರಣಕ್ಕೆ ಮತಾಂತರ ಹೇಗೆ ಬರುತ್ತೆ? ಮತಾಂತರ ವಿಚಾರ ಬಂತು, ಯಾಕಂದ್ರೆ ಈ ವ್ಯಕ್ತಿ ದೇಸಾಯಿ ಅನ್ನುವಂತಹ ವ್ಯಕ್ತಿ, ಈ ದೇಸಾಯಿ ದೇವದಾಸ್ ದೇಸಾಯಿ ಮತಾಂತರಗೊಂಡಿದ್ದಾನೆ ಅಥವಾ ಕುಟುಂಬ ಮತಾಂತರಗೊಳ್ಳುತ್ತೆ. ತದನಂತರ ಆತ ಹೇಳಿರುವಂತಹ ವಿಚಾರಗಳನ್ನು ತಾವು ಗಮನಿಸಿದಾಗ ಅದು ಇಡೀ ನಮ್ಮ ಸಮಾಜಕ್ಕೆ ಹಾನಿಕಾರಕ, ಅತ್ಯಂತ ವೆರಿ ಡೇಂಜರಸ್ ವಿಚಾರ. ಆತ ಹೇಳಿರುವಂತಹ ಕೆಲವು ಪದ ಬಳಕೆ ಕೂಡ. ಎಸ್ ಸರ್, ಏನು ಹೇಳ್ತಾರೆ ನೋಡಿ, ನಾನು ರಿಯಾಕ್ಷನ್ ಕೊಟ್ಟಾಗ ನಾನು ಮಾತನ್ನು ಹೇಳಿದ್ದೆ, ಆ ವ್ಯಕ್ತಿ ಆರೋಪಿ, ನೀಚ, ಕಿರಾತಕ, ಸಮಾಜಘಾತುಕ, ಅದರಲ್ಲಿ ಯಾವುದೇ ಮಾತಿಲ್ಲ. ನಾವು ಕೆಲವೊಂದು ಹೇಳಿಕೆಗಳನ್ನು ಕೊಡುವಾಗ ನಾನು ಸಹ ಜಾಗ್ರತೆ ಮಾಡುವ. ಈಗ ಶರಣ ಅವರು ಹೇಳಿದ್ರು ಅದು ಮತಾಂತರದಿಂದ. ಯಾವುದೇ ಒಂದು ಧರ್ಮವನ್ನು ಒಂದು ಕಾಣಿಕೆ ಡಬ್ಬಿಗೆ ಅಥವಾ ಒಂದು ದೇವಸ್ಥಾನಕ್ಕೆ ಅಪವಿತ್ರಗೊಳಿಸುವ ಮುಖಾಂತರ, ಕಾಂಡೋಮ್ಗಳನ್ನು ಹಾಕುವ ಮುಖಾಂತರ ಮಾಡಿದಂಥ ಒಬ್ಬ ವ್ಯಕ್ತಿ ಯಾವುದೇ ಧರ್ಮವನ್ನು ಸಮಾಜದಲ್ಲಿ ಪ್ರಚುರಪಡಿಸಲಿಕ್ಕೆ ಸಾಧ್ಯ ಇದೆಯಾ? ಅವನನ್ನು ಯಾರು ಬೇಡ, ಅವನ ಕುಟುಂಬದವರೇ ಅವನನ್ನು ಸಮಾಜದಲ್ಲಿ ಒಪ್ಕೊಳ್ತಾರ? ಈಗ ಶರಣ ಅವರು ಹೇಳಿದ್ರು ಅವರು ಕ್ರೈಸ್ತ ಧರ್ಮಕ್ಕೆ ಸೇರಿದವರು. ಈಗ ಅವರ ಹಿಸ್ಟ್ರಿ ಬಗ್ಗೆ ತಂದೆಯವರು ಮತಾಂತರಗೊಂಡಿದ್ದಾರೆ. ಈಗ ಅವರು ಹಿಸ್ಟ್ರಿಗಳನ್ನು ಹೇಳಿದ್ದಾರೆ. ಅವನು ಹುಬ್ಬಳ್ಳಿಲಿದ್ದ, ಅವನ ಜಾಗ ಸೇಲ್ ಆದ ನಂತರ ಅವರು ಮಂಗಳೂರಿಗೆ ಬಂದ್ರು, ಸುರತ್ಕಲ್ ನಲ್ಲಿ ಇದ್ರು, ಬೇರೆಯೊಬ್ಬರಿಗೆ ಡ್ರೈವರ್ ಕೆಲಸ ಮಾಡ್ತಾ ಇದ್ರು. ತದನಂತರ ಅಲ್ಲಿ ಜಾಗ ತಗೊಂಡ್ರು, ಒಬ್ನೇ ಇದ್ದಾನೆ. ಅವನು ಎಲ್ಲೂ ಸಹ ಅವನು ಯಾವ ಕ್ರೈಸ್ತ ಧರ್ಮದಲ್ಲಿ ವಿವಿಧ ಪಂಗಡಗಳಿದ್ದಾವೆ, ಯಾವುದೇ ಪಂಗಡಕ್ಕೆ ಸೇರಿದವನು. ನಾನೇನು ಹೇಳ್ತೇನೆ, ಯಾವ ಪಂಗಡಕ್ಕೆ ಸೇರಿದವನು, ಈಗ ನಾನು ಯಾವುದೇ ಪಂಗಡಕ್ಕೆ ಸೇರಿದ್ರು ಸಹ ನಾನು ಕಡಾಖಂಡಿತವಾಗಿ ಅದರ ಬಗ್ಗೆ ನನ್ನ ಮಾತಿಲ್ಲ. ಏನಾಗ್ತದೆ, ಯಾವುದೇ ಪಂಗಡಕ್ಕೆ ಸೇರಿದವನು ಅಥವಾ ಯಾವುದೇ ಒಂದು ನಮ್ಮ ಕ್ರೈಸ್ತ ಧರ್ಮದ ಯಾವುದೇ ಒಂದು ಜಾತಿಗೆ ಸೇರಿದವನು ಅಂತ ಹೇಳಿದ ಕೂಡಲೇ ವಿನಾಕಾರಣ ಕ್ರೈಸ್ತ ಧರ್ಮದವರು ಯಾರನ್ನು ಮತಾಂತರಗೊಳಿಸುವಾಗ ಅಥವಾ ಹಿಂದೂ ಧರ್ಮದವರು ಯಾರನ್ನು ಯಾವ ಪಂಗಡದವರು ಮಾಡಿರಬಹುದು ತಮ್ಮ ಪ್ರಕಾರ? ಪ್ರಕಾರ ಯೆಹೋವನ ಸಾಕ್ಷಿ ಅಂತ ಆಗ್ತದೆ, ಅವನು ಒಂದು ಯೆಹೋವನ ಅಂತ ಬರ್ತದೆ. ಸಾಕ್ಷಿಗಳ ಪಂಗಡಗಳು ನಮ್ಮಲ್ಲಿದ್ದಾವೆ, ಇಲ್ಲ ಅಂತ ನಾನು ಹೇಳುದಿಲ್ಲ, ಅದೆಲ್ಲ ನಾನು ಹೇಳ್ತೇನೆ. ಯಾಕಂದ್ರೆ ಇಡೀ ಕ್ರೈಸ್ತ ಸಮುದಾಯ ಬಂದಾಗ ಅವುಗಳಿಗೆ ಗೌರವ ಇದೆ, ಅಭಿಮಾನ ಇದೆ, ಎಲ್ಲರಿಗೂ ಕೂಡ ಇದೆ. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಅಪಚಾರ ಈಡಾಗುವಂಥದ್ದು ನಮ್ಗಳಿಗೆ ಯಾರು ಕೂಡ ಇಷ್ಟ ಇಲ್ಲ. ಯಾರು ಮಾಡ್ತಾರೆ ಈ ರೀತಿ ಮನಸ್ಥಿತಿ ಯಾರು ಬೆಳೆಸ್ತಾರೆ ಅನ್ನುವಂಥ ವಿಚಾರ, ಇದನ್ನ ನಾವು ಕೇಳ್ತಾ ಇದ್ದೇವೆ ಸರ್. ಯಾಕಂದ್ರೆ ಬೇರೆ ಇನ್ಫಾರ್ಮೇಶನ್ ಹೋಗುತ್ತೆ ಸಮಾಜಕ್ಕೆ. ಕ್ರೈಸ್ತ ಧರ್ಮ ಅಂತ ಬಂದಾಗ ಶಾಂತಿ ಪ್ರತಿಪಾದಕರು ಅನ್ನುವಂಥದ್ದು ತುಂಬಾ ದೊಡ್ಡ ಮಟ್ಟದಲ್ಲಿ ಗೌರವ ಇದೆ. ಈ ರೀತಿಯ ಪ್ರಕರಣಗಳು ನಡೆದಾಗ ಯಾರ ಅಂತಹ ಮನಸ್ಥಿತಿಯನ್ನು ತೋರಿಸ್ತಾರೆ ಅನ್ನುವಂಥದ್ದು ಎಸ್ ಗೊತ್ತಾದ್ರೆ ಗೊತ್ತಾಗುತ್ತೆ ಯಾರಿಗ ಏನು ಅನ್ನುವಂಥದ್ದು. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ, ಧರ್ಮ ಪ್ರಚಾರ ಮಾಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶಗಳಿದೆ, ಅದು ಬೇರೆ ವಿಚಾರಗಳು, ಬೇರೆ ವೇದಿಕೆಯಲ್ಲಿ ಚರ್ಚೆ ಮಾಡುವಂತ ವಿಚಾರಗಳು. ಅದರ ಬಗ್ಗೆ ಆರೋಪಗಳು ಪ್ರತ್ಯಾರೋಪಗಳು ಸಮಾಜದಲ್ಲಿ ನಾವು ಮಾಡಿದ ಹಿಂದೆನೂ ನಡೆದಿದೆ, ಮುಂದೆನೂ ನಡೀತಿದೆ. ಮತಾಂತರ ಕಾಯ್ದೆ ವಿರುದ್ಧ ಚರ್ಚೆ ನಡೆದಿದೆ, ಆರೋಪಗಳು, ಅದು ಬೇರೆನೇ ವಿಚಾರಗಳು. ಸರಿ, ಮತಾಂತರ ಮಾಡುವವರು ಈ ರೀತಿಯ ಪ್ರಕ್ರಿಯೆಗಳನ್ನು ನಡೆಸಿದ್ರೆ ಯಾವುದೇ ಒಂದು ಧರ್ಮದವರು ಸಮಾಜ ಒಪ್ಕೊಳ್ಳುತ್ತದ? ಅದನ್ನು ಆರೋಪ ಮಾಡುವಾಗ ಈಗ ಅವನ ಮನಸ್ಥಿತಿ ಆಗಿರ್ಬೋದು. ಈಗ ಅವನು ಬೈಬಲ್ನ ವಾಕ್ಯಗಳನ್ನು ಹಾಕಿದ್ರೆ ಒಂದು ವಿಚಾರ ಬೇರೆ ಅಂತ ಒಂದು ಮತಾಂತರ, ಅದರಿಂದ ಮತಾಂತರ ಮಾಡ್ಲಿಕ್ಕೆ ಆಗ್ತದ, ಪ್ರಚುರಪಡಿಸ್ಲಿಕ್ಕೆ ಆಗ್ತದ ಯಾವುದೇ ಧರ್ಮವನ್ನು? ಈಗ ನಮ್ಮ ಓಪನ್ ವೇದಿಕೆಗಳಲ್ಲಿ ಧರ್ಮ ಪ್ರಚಾರವನ್ನು ಮಾಡಿಸೋದು ಎಷ್ಟೋ ನಮ್ಮ ಹಿಂದೂಗಳು ಕ್ರೈಸ್ತರು ಎಲ್ಲರೂ ಮಾಡ್ತಾರೆ. ಅದು ಇಂತಹ ವ್ಯಕ್ತಿತ್ವವನ್ನು ಯಾರು ತೋರಿಸೋದಿಲ್ಲ. ಇದರಲ್ಲಿ ಆಮಿಷ ಆಗ್ತದ? ಇದನ್ನು ಯಾರು ಅಕ್ಸೆಪ್ಟ್ ಮಾಡ್ತಾರೆ? ಸಮಾಜ ಇದನ್ನು ಸ್ವೀಕರಿಸ್ತದ? ಓಕೆ, ಸಮಾಜವೇ ಇದನ್ನು ಸ್ವೀಕರಿಸೋದಿಲ್ಲ. ಹಾಗಾದ್ರೆ ಮತಾಂತರ, ಇಂಥವರಿಂದ ಮತಾಂತರ ಹೇಗಾಗ್ಲಿಕ್ಕೆ ಸಾಧ್ಯ? ಯಾರಾಗ್ತಾರೆ ಇಂಥ ವ್ಯಕ್ತಿಗಳಿಂದ? ಅದಕ್ಕೆ ನಾನು ಹೇಳೋದು, ಇಂಥ ವ್ಯಕ್ತಿಗಳನ್ನು ಯಾರೇ ಆಗಿರ್ಲಿ ಕಡಾಖಂಡಿತವಾಗಿ ಅವರನ್ನು ಶಿಕ್ಷೆಗೊಳಿಸಬೇಕು. ಅವರನ್ನು ವೈಭವೀಕರಿಸುವ ಅಗತ್ಯ ಇಲ್ಲ, ಅಗತ್ಯವಿಲ್ಲ. ಕಾನೂನಿನಲ್ಲಿ ಯಾವುದು ಮ್ಯಾಕ್ಸಿಮಮ್ ಇದೆ ಅದು ಇಲ್ದಿದ್ರು ನಾನೇನು ಹೇಳ್ತಾ ಇದ್ದೇನೆ, ಈಗ ಶರಣ ಅವರಿದ್ದಾರೆ ಬಿಜೆಪಿ ಪಕ್ಷದ ಹೋಗ್ತದೆ, ನಾನೇನು ಹೇಳ್ತೇನೆ, ನೀವು ಇಂತಹ ಕೃತ್ಯಗಳನ್ನು ಮಾಡುವವರಿಗೆ, ಯಾವುದು ಇಂಥ ಸಮಾಜಘಾತುಕ, ಇನ್ನು ಕಾನೂನು ತನ್ನಿ, ಮಾಡಬೇಡಿ. ಓಕೆ, ಏನಾಗ್ತದೆ, ನಮ್ಮಲ್ಲಿರುವಂತಹ ವಿಶ್ವಾಸ ಹೋಗ್ತದೆ. ಒಂದು ವ್ಯಕ್ತಿ ಮೇಲೆ, ಒಂದು ಧರ್ಮದ ಮೇಲೆ ಇರುವಂತಹ ವಿಶ್ವಾಸ, ಅದರೊಟ್ಟಿಗೆ ಇವರಿಗೆ ಆರೋಪ ಮಾಡುವಾಗ ಕ್ರೈಸ್ತ ಧರ್ಮದವರು ಈ ರೀತಿ ಮಾಡಿದ್ರು ಅಂತ ಹೇಳಿದ್ರೆ, ಕ್ರೈಸ್ತ ಧರ್ಮದವರು ಈ ರೀತಿ ಮಾಡ್ತಾರಾ? ಇದೇ ಬರುವಂತದ್ದು. ಹಿಂದೂ ಧರ್ಮದವರು ಈ ರೀತಿ ಮಾಡ್ತಾರಾ? ಅದು ಮುಸ್ಲಿಂ ಧರ್ಮದ ಇಂತಹ ಒಂದು ಮನೋಭಾವನೆ ಸಮಾಜದಲ್ಲಿ ಬಂದ್ರೆ ನಾವು ಸಮಾಜ ಯಾವ ಕಡೆ ಹೋಗ್ಬೇಕು ಮುಂದಿನ ದಿನಗಳಲ್ಲಿ? ನಾನು ಅದನ್ನ ಹೇಳ್ತಾ ಇದ್ದೀನಿ. ಇಂತಹ ಒಂದು ಆರೋಪಗಳು ಬಂದು ಇಂಥ ಕಾನೂನು ತನ್ನಿ, ಶಿಕ್ಷೆ ಕೊಡಿ ಮ್ಯಾಕ್ಸಿಮಮ್. ಓಕೆ, ಎಷ್ಟೋ ಜನರು ಈಗ ಅವರು ಮತಾಂತರದ ಆರೋಪ ಮಾಡಿದಂತ ಸಂದರ್ಭ ಎಷ್ಟೋ ಜನರು ಮತಾಂತರ ಆಗಿದ್ದಾರೆ, ಇವರ ದಾಳಿ ಮಾಡಿ. ಆದ್ರೆ ಇಂಥ ಈ ವ್ಯಕ್ತಿತ್ವಗಳು ಎಲ್ಲೂ ನನ್ನ ಹಿಂದೂಗಳು ಮಾಡೋದಿಲ್ಲ, ಕ್ರೈಸ್ತರು ಮಾಡೋದಿಲ್ಲ, ಮುಸ್ಲಿಮರು ಮಾಡೋದಿಲ್ಲ. ಎಲ್ಲರ ಧರ್ಮ ಅವರಿಗವರಿಗೆ ಪವಿತ್ರ. ನಾನೇನು ಹೇಳ್ತಾ ಇದ್ದೇನೆ,
ಅವ್ರ ಮನಸ್ಥಿತಿ, ಅವರ ಮನಸ್ಥಿತಿಗೆ ಅನುಗುಣವಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು. ಓಕೆ ಓಕೆ, ಇಂಥವ್ರನ್ನ ಸಮಾಜ ಅಕ್ಸೆಪ್ಟೇ ಮಾಡ್ಬಾರ್ದು, ಸಮಾಜದಲ್ಲಿ ಇಂಥವ್ರನ್ನ ಹೊರಗಡೆ ಬರ್ಲಿಕ್ಕೆ ಬಿಡಬಾರ್ದು. ಓಕೆ ಓಕೆ ಓಕೆ, ಸರಿ ಸರ್. ಒಂದು ಮಾತನ್ನು ಅವರು ಹೇಳಿದ್ದಾರೆ, ಏನು ಹಿಂದೂ ಧರ್ಮದಲ್ಲಿ ಕ್ರೈಸ್ತ ಧರ್ಮದಲ್ಲಿ ಇವರಿಗಿಂತ ಜಾಸ್ತಿಯಾಗಿ ಹಿಂದೂ ಧರ್ಮದಿಂದ ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಆದಾಗ ಈ ರೀತಿಯ ಮನಸ್ಥಿತಿ ಬೆಳೆಯುತ್ತೆ, ಹೌದಾ? ಯಾಕಂದ್ರೆ ಈ ಒಂದು ವ್ಯಕ್ತಿಯ ಒಂದು ಪ್ರಕರಣ ನೋಡಿದಾಗ ಯಾರೇ ಆಗಿರ್ಲಿ ಇಲ್ಲ ಇಲ್ಲ ಈ ಒಂದು ಈ ಪ್ರಕರಣ ನಾನು ಕೇಳಬೇಕಾಗುತ್ತೆ, ಯಾಕಂದ್ರೆ ಜನರಲ್ಲಿ ಇರುವಂತಹ ಕೆಲವು ವಿಚಾರಗಳನ್ನು ನಾನು ಸ್ಪಷ್ಟಪಡಿಸಬೇಕಾಗುತ್ತೆ, ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ. ಈಗ ಅವರಿಗೆ 62 ವರ್ಷ ಪ್ರಾಯ. 62 ವರ್ಷದಿಂದ ಅವರು ಕ್ರೈಸ್ತ ಧರ್ಮದಲ್ಲಿದ್ರೆ ಖಂಡಿತವಾಗಿ ಇಂಥ ಕೆಲಸಗಳನ್ನ 15 ವರ್ಷಗಳಿಂದ ಆಳವಾಗಿ ನಾನು ಪವಿತ್ರ ಬೈಬಲ್ ಅನ್ನ ಅಧ್ಯಯನ ಮಾಡ್ತಾ ಇದ್ದೇನೆ ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದೇನೆ. ಈಗ ಒಂದು 10ನೇ ಕ್ಲಾಸ್ BUC ಡಿಗ್ರಿವರೆಗೆ ನಾವು ಕಾಲೇಜ್ ಶಿಕ್ಷಣ ಅಥವಾ ಎಲ್ಲ ಶಿಕ್ಷಣಗಳನ್ನು ಪಡಿತೀವಿ. ನಮ್ಮಲ್ಲಿರುವಂತಹ ಪ್ರಭುತ್ವತೆ ಎಷ್ಟಿದೆ, ನಮ್ಗೆ ಕಲಿಸ್ತಾರೆ. ಇಂಥ ಸಬ್ಜೆಕ್ಟ್ ಹೀಗೆ, ಇಂಥ ಸಬ್ಜೆಕ್ಟ್ ಹೀಗೆ, ಅಷ್ಟು ಕಲಿಸಿಯೂ ನಮಗೆ ಅದರ ಮೇಲೆ ಪ್ರಬುದ್ಧತೆ ಬರೋದಿಲ್ಲ. ಒಬ್ಬ ವ್ಯಕ್ತಿ 15 ವರ್ಷದಿಂದ ಬೈಬಲ್ ಓದಿದಾನಂತ ಅವನ ಹೇಳಿಕೆಯ ಮೇಲೆ ಇಷ್ಟೊಂದು ಸಮಾಜಕ್ಕೆ ಹಾನಿ ಆಗ್ತಾ ಇದ್ದಾರೆ, ಅವನ ಪ್ರಬುದ್ಧತೆ ಎಲ್ಲಿದೆ? ಆಗ್ಲಿಕ್ಕೆ ಸಾಧ್ಯನಾ? ಇದನ್ನು ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕೆಡಿಸುವಂತವ್ರು ಇಂಥ ವ್ಯಕ್ತಿಗಳು, ಇಂಥವರಿಂದ ಧರ್ಮ ಪ್ರಚಾರ ಸಾಧ್ಯವಾ? ಇಂಥ ವ್ಯಕ್ತಿಗಳು, ಅವನ ನೆರೆಕರೆಯಲ್ಲಿ ಅವನು ಹೇಗಿದ್ದಾನೆ, ಅವನು ಏಕಾಂಗಿಯಾಗಿದ್ದಾನೆ, ಅವನ ವ್ಯಕ್ತಿತ್ವ, ಅದರ ಬಗ್ಗೆ ಪೊಲೀಸರು ಚರ್ಚೆ ನಡೆಸಿ ಕಾನೂನು ಕ್ರಮ ತಗೊಳ್ಳಿ. ಇಂಥವರಿಂದ ಯಾವುದೇ ಧರ್ಮ ಪ್ರಚಾರ ಮಾಡ್ಲಿಕ್ಕೆ ಸಾಧ್ಯ. ಇಂಥವ್ರನ್ನ ಸಮಾಜ ಅಕ್ಸೆಪ್ಟ್ ಮಾಡೋದು ಓಕೆ ಓಕೆ, ಎಸ್ ಹರೀಶ್ ಮಟ್ಟಿ ಅವರು ನೋಡಿ, ಮತಾಂತರ ಎನ್ನುವುದು ಇತ್ತೀಚೆಗೆ ದೇಶದೆಲ್ಲೆಡೆ, ರಾಜ್ಯದಲ್ಲಾಗಲಿ ನಮ್ಮ ಜಿಲ್ಲೆಯಲ್ಲಿ ಇದೊಂದು ಪಿಡುಗು ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಇದಕ್ಕೆ ಒಂದು ನೀವು ಹೇಳಿದಾಗ ಒಂದು ಸಂಸ್ಥೆನೇ ಇದೆ, ಯಾವುದು ಅದು ನ್ಯೂ ಲೈಫ್ ಇನ್ಸ್ಟಿಟ್ಯೂಷನ್ ಒಂದು ಸಂಸ್ಥೆ. ಓಕೆ, ಇವರು ಯಾರನ್ನು ಹುಡುಕಿ ಹೋಗ್ತಾರೆ ಅಂದರೆ ಸಮಾಜದಲ್ಲಿ ಯಾರು ದುರ್ಬಲ ಇದ್ದಾರೆ, ಯಾರು ಹಣಕಾಸಿನ ತುಂಬಾ ಅಡಚಣೆಯಲ್ಲಿ ತೊಂದರೆಯಲ್ಲಿ ಇದ್ದಾರೆ, ಯಾರು ಹಿಂದುಳಿದ ವರ್ಗದಲ್ಲಿ ನಮ್ಮ ಹಿಂದೂಗಳಲ್ಲಿ, ಅವರೇ ಇವರಿಗೆ ಟಾರ್ಗೆಟ್. ಇವರ ಬಳಿ ಹೋಗಿ ಇವರಿಗೆ ಹಣದ ಆಮಿಷವನ್ನು ಒಡ್ಡಿ ಇವರು ನಮ್ಮವರನ್ನು ಮತಾಂತರ ಮಾಡ್ತಾರೆ. ಮತಾಂತರ ಮಾಡಿ ನಮ್ಮ ಹಿಂದೂ ಸಂಸ್ಕೃತಿ ಧರ್ಮದ ವಿರುದ್ಧನೇ ಇವರನ್ನು ಚೂಬಿಡಿಸುವಂತ ಕೆಲಸ ಇವರಿಂದ ಆಗ್ತಾ ಇದೆ. ಓಕೆ ಓಕೆ ಓಕೆ, ಈ ಒಂದು ಪ್ರಕರಣವನ್ನು ನೋಡಿದಾಗ ತಾವುಗಳು ಎಸ್ ಅದೇ ರೀತಿಯ ಒಂದು ವಿಚಾರ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ. ಈ ವ್ಯಕ್ತಿಯ ಹಿಂದೆ ಇದು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಈತನಿಗೆ ಈ ಕೆಲಸ ಮಾಡ್ಬೇಕಂತ ಹಣ ಕೊಟ್ಟು ಆಮಿಷದಿಂದ ಈತ ಮಾಡಿದ್ದಾನೆ ಅಂತ ಇದು ಸತ್ಯ. ಓಕೆ ಓಕೆ, ಸರಿ. ನಾನು ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ರಾಬಿನ್ ಅಂತ ಹೇಳಿ. ರಾಬಿನ್ ಅವ್ರು, ನಮಸ್ತೆ ರಾಬಿನ್ ಅವರೇ, ಮಾತಾಡಿ ಸರ್. ನೋಡಿ, ಆ ಮನುಷ್ಯ ಏನ್ ಮಾಡಿದಾನ ನೀಚ ಕೃತ್ಯವನ್ನು ನಾವು ಖಂಡಿತವಾಗಿ ಅದನ್ನು ಖಂಡಿಸ್ತೇವೆ, ಮತ್ತೆ ಅವನಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಕಾನೂನಲ್ಲಿ. ಇನ್ನೊಂದು, ಅವನು ಏನು ಹೇಳಿದಾನ ಅಂತ ಹೇಳಿದ್ರೆ ಅಲ್ಲಿ ಪೊಲೀಸರ ಮುಂದೆ ಹೇಳಿದಾನೆ, ನಾನು ಯಾವ ಚರ್ಚಿಗೆ ಹೋಗ್ತಾ ಇಲ್ಲ ಎಂಬುದಾಗಿ. ಓಕೆ ಓಕೆ, ಹಲೋ, ಹೇಳಿ ಹೇಳಿ ಹೇಳಿ, ಕೇಳ್ತಾ ಇದೆ. ಅವನು ಯಾವ ಚರ್ಚಿಗೆ ಹೋಗುದಿಲ್ಲ ಅಂತ ಅವನು ಹೇಳಿದಾನೆ. ಮತ್ತೆ ಅವ ಏನು ಹೇಳ್ತಿದ್ದಾನೆ, ಬೈಬಲ್ ಅಲ್ಲಿ ಹೇಳಿದ ಪ್ರಕಾರ, ಬೈಬಲ್ ಅಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ ಎಲ್ಲರೂ ಪ್ರೀತಿಸು ಅಂತ ಹೇಳಿ. ಎಲ್ಲಿ ಕೂಡ ಬೈಬಲ್ ಅಲ್ಲಿ ಮತ ಅಂತಾರ ಅಂತದ್ ಯಾವುದೂ ಇಲ್ಲ. ಇದು ಏನಂತ ಇವನ ಮನಸ್ಥಿತಿಯನ್ನೇ ನೋಡ್ಬೇಕು, ಪ್ಲಸ್ ಏನಂತ ಇವನಿಗೆ ಯಾರಿದ್ರೆ ಹಿಂದೆ ಇದ್ದಾರೆ ಅಂತ ಹೇಳಿ ಕೂಡ ತನಿಖೆ ಆಗ್ಬೇಕು. ಯಾಕಂದ್ರೆ ಇಂಥವ್ರು ನಮ್ಮ ಸಮಾಜಕ್ಕೆ ಘಾತುಕರು, ಯಾಕಂದ್ರೆ ನಮ್ಮ ಧರ್ಮವನ್ನೇ ಹೊಡೆಯುವವರು, ಎಲ್ಲರ ಸಹಬಾಳ್ವೆಯನ್ನು ಹೊಡೆಯುವವರು ಇಂಥವರು. ಅದರಿಂದಾಗಿ ಇವನಿಗೆ ತಕ್ಕ ಶಿಕ್ಷೆ ಕಾನೂನಲ್ಲಿ ಆಗ್ಲೇಬೇಕು. ಓಕೆ ಓಕೆ, ಸರಿ ಸರಿ, ಎಸ್ ಸರ್ ಎಸ್ ಸರ್ ಎಸ್ ಸರ್. ಓಕೆ, ರಾಬಿನ್ ಅವರ ಮಾತುಗಳು, ಈ ಮಾತುಗಳನ್ನ ಮತ್ತೊಮ್ಮೆ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಜೊತೆಗೆ ನಾನು ಮಾತನಾಡ್ತೇನೆ. ಫಾದರ್ ಅವರು, ರಿಚರ್ಡ್ ಅವರೇ, ಇಲ್ಲಿ ಬರುವಂತಹ ವಿಚಾರ, ಆ ದೇಸಾಯಿ ಅನ್ನುವಂತಹ ವ್ಯಕ್ತಿ 15 ವರ್ಷಗಳಿಂದ ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್ ಅನ್ನ ಆಳವಾಗಿ ಅಧ್ಯಯನ ಮಾಡಿದ್ದಾನೆ ಅನ್ನುವಂತಹ ವಿಚಾರವನ್ನ ಆತ ಹೇಳ್ತಾನೆ. ತದನಂತರ ಇಲ್ಲಿ ಆತ ಹೇಳುವಂತಹ ವಿಚಾರ, ಭೂಮಿಗೆ ಅಂತ್ಯಕಾಲ ಬರುವಂತಹ ಉಲ್ಲೇಖವಿದೆ. ಯೇಸುವನ್ನ ಬಿಟ್ಟು ಉಳಿದ ದೈವಗಳು ಇವನ ಪ್ರಕಾರ ಅಶುದ್ಧರು ಮತ್ತು ದುರಾತ್ಮರು, ಅವರನ್ನ ಅವಮಾನಿಸಲು ಮನುಷ್ಯರನ್ನ ಯೇಸು ಸೃಷ್ಟಿಸಿದ್ದಾನೆ. ಜೊತೆಗೆ ಅದೇ ಮನುಷ್ಯ ದುರಾತ್ಮಗಳನ್ನ ಆರಾಧನೆ ಮಾಡಲು ಪ್ರಾರಂಭಿಸಿದರು ಅನ್ನುವಂತಹ ವಿಚಾರ. ತದನಂತರ ಉಳಿದ ಧರ್ಮ ದೈವಗಳು ಅಶುದ್ಧತೆ, ಹಾಗಾಗಿ ಕಾಂಡಮ್ ಕೂಡ ಅಶುದ್ಧತೆಯ ಸಂಕೇತ. ನಾನು ಅದನ್ನ ಹಾಕುವ ಮೂಲಕ ಈ ಅಶುದ್ಧತೆಗೆ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೇನೆ ಅನ್ನುವಂಥ, ಹೌದಾ? ಈ ರೀತಿಯ ವಿಚಾರಗಳು ಇದೆಯಾ? ಏನ್ ಸರ್, ಏನ್ ಫಾದರ್, ಏನ್ ಹೇಳ್ತೀರಾ? ಈಗ ನಾನು ಫಾದರ್ ಆಗಿ ಸುಮಾರು 20 ವರ್ಷ ಆಯ್ತು. ನಾನು ನಮ್ಮ ಸೆಮಿನರಿಯಲ್ಲಿ ಓದಿದ್ದು, ದೇವಶಾಸ್ತ್ರ ಕಲಿತಿದ್ದು. ಯಾವುದೇ ಬೈಬಲ್ ಸ್ಟಡಿ ಮಾಡ್ಬೇಕಾದ್ರೆ ಅದಕ್ಕೆ ಎಷ್ಟೋ ಬ್ಯಾಕ್ ಗ್ರೌಂಡ್ ಸ್ಟಡಿ ಮಾಡ್ಲಿಕ್ಕಿದೆ, ಗ್ರೀಕ್ ಸ್ಟಡಿ ಮಾಡ್ಲಿಕ್ಕಿದೆ, ಹೀಬ್ರೂ ಸ್ಟಡಿ ಮಾಡ್ಲಿಕ್ಕಿದೆ, ಅದಕ್ಕೆ ಥಿಯಾಲಜಿ ಅಂತ ಇದೆ, ಮತ್ತೆ ಅದಕ್ಕೆ ತುಂಬಾ ಸ್ಟಡೀಸ್ ಮಾಡ್ಲಿಕ್ಕಿದೆ. ಅದನ್ನು ಸ್ಟಡಿ ಮಾಡಿ ಆದ ನಂತರ ಎಲ್ಲಿ ಕೂಡ ನನಗೆ ಇವನು ಹೇಳಿದಂತ ಮಾತುಗಳು ನನಗೆ ಅರ್ಥ ಮಾಡ್ಲಿಕ್ಕೆ ಸಿಗ್ಲಿಲ್ಲ. ಕೆಲವರು ಏನ್ ಮಾಡ್ತಾರೆ, ಬೈಬಲ್ ಅನ್ನು ಬೇರೆ ಬೇರೆ ರೂಪದಲ್ಲಿ ಅರ್ಥ ಮಾಡಿಕೊಳ್ತಾರೆ ಅವರವರ ಇಷ್ಟದ ಪ್ರಕಾರ. ಅದು ತಪ್ಪು. ಈ ವ್ಯಕ್ತಿ ಏನ್ ಮಾಡಿದ್ದಾನೆ, ಬೈಬಲ್ ಓದಿದ್ದಾನೆ, ಆದ್ರೆ ಅವನ ಇಷ್ಟದ ಪ್ರಕಾರ ಅದನ್ನು ಅರ್ಥೈಸಿಕೊಂಡಿದ್ದಾನೆ, ಅದಕ್ಕೊಂದು ಅರ್ಥ ಅವನ ಪ್ರಕಾರ ಒಂದು ರೂಪ ಕೊಟ್ಟಿದ್ದಾನೆ. ಇದು ತಪ್ಪು.
ಮತ್ತೆ ಇದೇ ತಪ್ಪನ್ನು ಜನರ ಮೇಲೆ ಹಾಕುದು, ಇದೇ ತಪ್ಪನ್ನು ಜನರಿಗೆ ಪ್ರಕಟಿಸುದು, ಇದು ಕೂಡ ದೊಡ್ಡ ತಪ್ಪು. ನನ್ನ ಪ್ರಕಾರ ಬೈಬಲ್ ಅಥವಾ ದೇವರ ವಾಕ್ಯ ಎಲ್ಲಿ ಕೂಡ, ಈಗ ಕರೆ ಮಾಡಿದ್ರೆ ಹೇಳಿದ್ರು, ಎಲ್ಲಿ ಕೂಡ ಪರಧರ್ಮವನ್ನು ದ್ವೇಷಿಸು, ಪರರ ದೇವರನ್ನು ದ್ವೇಷಿಸು ಅಂತ ಎಲ್ಲಿ ಕೂಡ ಹೇಳುವುದಿಲ್ಲ. ಆದ್ರೆ ಈ ವ್ಯಕ್ತಿಗೆ ಹೇಳ್ತಿದ್ದಾನೆ ಅಂತಾದ್ರೆ ಸೆಲ್ಫ್ ಪ್ರೊಕ್ಲೇಮ್ ಥಿಯಾಲಜಿ, ಅವನ ನಾಲೆಜ್ ಬಳಸಿಕೊಂಡು ಅವನ ಪ್ರಕಾರ ಬೈಬಲ್ ಅರ್ಥ ಮಾಡಿಕೊಂಡು ಈ ಸಮಾಜವನ್ನು ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಇವನಿಗೆ ಸರಿಯಾಗಿ ಥಿಯಾಲಜಿ ಗೊತ್ತಿಲ್ಲ, ಸರಿಯಾಗಿ ಬೈಬಲ್ ಸ್ಟಡಿ ಮಾಡಲಿಲ್ಲ. ಮತ್ತೆ ಈ ನಾವು ಜಗದೀಶನ್ ಅವರು ಹೇಳಿದ್ರು, ನಮ್ಮ ಹರೀಶ್ ಅವರು ಕೂಡ ಅದೇ ಮಾತನ್ನು ಹೇಳಿದ್ರು, ಯಾರು ಕೂಡ ಅವನಿಗೆ ಸರಿಯಾದ ತನ್ನ ಧರ್ಮದ ಬಗ್ಗೆ ಸರಿಯಾಗಿ ನಾಲೆಜ್ ಸಿಗದೆ ಪರರ ಧರ್ಮದ ಬಗ್ಗೆ ಇರ್ಲಿ, ತನ್ನ ಧರ್ಮದ ಬಗ್ಗೆ ಇರ್ಲಿ ಮಾತಾಡ್ಲಿಕ್ಕೆ ಯಾವುದೇ ರೀತಿಯ ಹಕ್ಕಿಲ್ಲ. ಈ ವ್ಯಕ್ತಿ ಈ ರೀತಿ ಮಾಡ್ತಾ ಇದ್ದಾನೆ. ಅವನ ಧರ್ಮದ ಬಗ್ಗೆ ಏನಂತ ಗೊತ್ತಿಲ್ಲ, ಥಿಯಾಲಜಿ ಏನು ಗೊತ್ತಿಲ್ಲ, ಬೈಬಲ್ ಏನು ಗೊತ್ತಿಲ್ಲ. ಇಂಥ ವ್ಯಕ್ತಿ ಎಲ್ಲರ ಮುಂದೆ ಹೋಗಿ ಪ್ರಕಟಿಸುವುದು, ನಾನು ದೇವರು ಹೇಳ್ತಾರೆ, ಯೇಸು ಸ್ವಾಮಿ ಹೇಳ್ತಾರೆ ಅಂತ ಪ್ರಕಟಿಸುವುದು ಕೂಡ ತಪ್ಪು. ಮತ್ತೆ ಯಾರ್ಯಾರ ದೇವಸ್ಥಾನಕ್ಕೆ ಹೋಗಿ ಯಾರ್ಯಾರ ದೇವರನ್ನು ನಿಂದಿಸಿ ಅವರ ಕಾಣಿಕೆ ಡಬ್ಬದಲ್ಲಿ ಅಪವಿತ್ರಗೊಳಿಸಿ ಏನೇನು ವಸ್ತುಗಳನ್ನು ಹಾಕುವುದು, ಇದು ಯಾವ ಬೈಬಲಲ್ಲೂ ಹೇಳುವುದಿಲ್ಲ, ಯಾವ ಕ್ರೈಸ್ತ ಧರ್ಮವೂ ಪ್ರತಿಪಾದಿಸುವುದಿಲ್ಲ. ಈ ಮನುಷ್ಯನ ವಿಕೃತ ಮನಸ್ಸು, ಇದು ವಿಕೃತ ಕೃತ್ಯ. ಇವನ ಧರ್ಮನೇ ಅಲ್ಲ, ಇವನ ಅಧರ್ಮೀಯ ವ್ಯಕ್ತಿ ಆ ಮನಸ್ಸಲ್ಲಿ ಇದೆ. ಯಾವ ಧರ್ಮ, ಕ್ರೈಸ್ತ ಧರ್ಮ ಇದನ್ನು ಪ್ರತಿಪಾದಿಸಿಲ್ಲ. ನಾವು ಸಣ್ಣದಿರುವಾಗ ನೋಡಿದ್ದೇವೆ. ನನ್ನ ಮನದಲ್ಲಿ ನನ್ನ ಅಪ್ಪನಿರುವಾಗ ಅಪ್ಪನದ ಒಂದ್ಸಾರಿ ನಾನು ಹೋಳಿಗೆ ಹೇಳಿದ್ದೆ, ಕೃಷ್ಣ ದೇವರ ಬಗ್ಗೆ ನಾನು ಹೇಳಿದ್ದೆ. ಆವಾಗ ನನ್ನ ಅಪ್ಪ ಬೈದ್ರು ನನಗೆ. ಅಪ್ಪ ಹೇಳಿದ್ರು, ಕೃಷ್ಣ ಇರ್ಲಿ ಬೇರೆ ಯಾರ ದೇವರು ಇರ್ಲಿ, ಅವರಿಬ್ಬರು ಅವರವರಿಗೆ ದೇವರು, ಬೇರೆಯವರ ದೇವರ ಬಗ್ಗೆ ಮಾತಾಡ್ಲಿಕ್ಕೆ ನಮಗೆ ಅಧಿಕಾರ ಇದೆ. ಅದೇ ರೀತಿ ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಸುತ್ತಮುತ್ತ ಇರಲಿ, ಯಾವುದೇ ಹಬ್ಬ ದಿನ ಇರ್ಲಿ, ನಮ್ಮ ಮನೆಯಲ್ಲಿ ಅವರು ಬರ್ತಾರೆ, ನಾವು ಅವರ ಮನೆಗೆ ಹೋಗ್ತೇವೆ. ಬರದಿದ್ದು ನಮ್ಮ ಮನೆಗೆ ಏನು ಸಿಹಿ ತಿಂಡಿ ಕಳಿಸಿಕೊಡ್ತಾರೆ. ಇವರು ಮುಸ್ಲಿಮರ ಮನೆಗೆ ಹೋಗಿ ಅವರು ಬಿರಿಯಾನಿ ಕೊಡ್ತಾರೆ. ಇಂಥ ಅನ್ಯೋನ್ಯ ಸಂಬಂಧ ಇರುವಾಗ ಕೇವಲ ತನ್ನ ಒಂದು ಲಿಮಿಟೆಡ್ ನಾಲೆಜ್ ಬಳಸಿಕೊಂಡು ಇಂಥ ಕೃತ್ಯ ಮಾಡೋದು, ಇಂಥ ನಮ್ಮ ಕ್ರೈಸ್ತ ಧರ್ಮದ ಬಗ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಡುವುದು, ನನಗೆ ಗೊತ್ತಿಲ್ಲದೆ ಮಾತಾಡೋದು ತಪ್ಪು. ಎಲ್ಲಿ ಕೂಡ ನನಗೆ ಓದಲಿಕ್ಕೆ ಸಿಗ್ಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಮತಾಂತರ ಇದಕ್ಕೆ ರೂಪ ಕೊಡ್ಲಿಕ್ಕೆ ಆಗುದಿಲ್ಲ. ಫಾದರ್ ದಟ್ಸ್ ಫ್ಯಾಕ್ಟ್. ನಾವೊಂದು ವಿಚಾರವನ್ನ ಹೇಳಿದ್ದೀರಿ, ಒಂದು ಅದ್ಭುತವಾಗಿರುವಂತಹ ಮಾತುಗಳು. ಕೃಷ್ಣನ ಬಗ್ಗೆ, ಶ್ರೀಕೃಷ್ಣನ ಬಗ್ಗೆ ತಮ್ಗಳಿಗೆ ಗೌರವ ಇದೆ, ಗೌರವದಿಂದ ನೋಡ್ತೀರಾ, ಭಯ ಭಕ್ತಿ ಇದೆ, ಶ್ರದ್ಧೆ ಇದೆ, ಎಲ್ಲವೂ ಇದೆ, ಖುಷಿಯ ವಿಚಾರ ಇದೆ, ನಮ್ಗಳಿಗೆ ಗೊತ್ತಿರುವಂತಹ ವಿಚಾರ ಸರ್. ಇಲ್ಲಿ ಫಾದರ್ ಆಗ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಕ್ರೈಸ್ತರು ಹಿಂದೂ ಧರ್ಮವನ್ನ ಗೌರವಿಸ್ತಾರೆ, ಅದಕ್ಕೆ ಕೊಡಬೇಕಾಗಿರುವಂತಹ ಗೌರವವನ್ನು ಅಭಿಮಾನವನ್ನು ತೋರಿಸ್ತಾರೆ. ಯಾರು ಹಿಂದೂಗಳಾಗಿದ್ದವರು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗ್ತಾರೆ, ಅವರು ಈ ರೀತಿ ಕ್ರೂರಿಗಳಾಗಿ ಬದಲಾಗ್ತಾರೆ, ಅವರು ಈ ರೀತಿ ಸಮಾಜಘಾತುಕ ಶಕ್ತಿಗಳಾಗಿ ಬದಲಾಗ್ತಾರೆ, ಅವ್ರ ರೀತಿ ಸಮಾಜದಲ್ಲಿ ಒಡೆಯುವಂತ ಕೆಲಸವನ್ನ ಅತ್ಯಂತ ಕ್ರೂರವಾಗಿ ನಡೆಸ್ಕೊಳ್ತಾರೆ ಅನ್ನುವಂತಹ ವಿಚಾರವನ್ನ ಹೇಳಿರುವಂತದ್ದು. ಇದೇ ಹೇಳುವಂತದ್ದು ಫಾದರ್. ಇದಕ್ಕೆ ಏನ್ ಹೇಳ್ತಾರೆ, ಯಾಕಂದ್ರೆ ಈ ವ್ಯಕ್ತಿ ಇರುವಂತದ್ದು ಮೂಲತಃ ಕ್ರೈಸ್ತ ಅಲ್ಲ. ಕ್ರೈಸ್ತ ಆಗಿದ್ರೆ ಮೂಲತಃ 100% ಇಂತಹ ಕುಕೃತ್ಯವನ್ನ ಆತ ಮಾಡ್ತಾ ಇರಲಿಲ್ಲ. ಆತ ಹಿಂದೂ ಧರ್ಮದಲ್ಲಿದ್ದವ, ಹಾಗಾಗಿ ಹಿಂದೂ ಧರ್ಮದ ಮೇಲೆ ಆತನಿಗೆ ಅತ್ಯಂತ ಒಂದು ಕೀಳಾಗಿರುವಂತಹ ಭಾವನೆ ಇದೆ. ಏನ್ ಕಾರಣ ಇದು ಆಗ್ತಾ ಇರುವಂತದ್ದು ಫಾದರ್? ಎಸ್, ಇದನ್ನು ಕೇಳ್ತಾ ಇರುವಂತದ್ದು. ತಾವುಗಳು ಈ ರೀತಿ ಮಾಡ್ತಾ ಇದ್ರೆ ಅಂತ ಯಾರು ಕೂಡ ಇಲ್ಲಿ ಹೇಳ್ತಾ ಇಲ್ಲ. ಕ್ರೈಸ್ತ ಧರ್ಮದ ಮೇಲೆ ಯಾರಿಗೂ ಕೂಡ ಇಲ್ಲಿ ಯಾವುದೇ ರೀತಿಯ ಕೋಪಗಳು ಇಲ್ವಾ ಅಥವಾ ಯಾವುದೇ ರೀತಿಯ ವಿಚಾರಗಳು ಬರಲ್ಲ, ನೋ ಡೌಟ್ ಅದರಲ್ಲಿ. ಇಲ್ಲಿ ಮತಾಂತರಗೊಂಡಿರುವಂತಹ ವ್ಯಕ್ತಿ ಮಾಡಿರುವಂತಹ ವಿಚಾರ, ಮತ್ತೆ ಈ ಮತಾಂತರ ನಿಷೇಧ ಕಾಯ್ದೆ ಅನ್ನುವಂಥದ್ದು ಏನಿದೆ, ಮತಾಂತರ ಅನ್ನುವಂಥದ್ದು ನಮ್ಮ ಸಮಾಜದ ದೊಡ್ಡ ಪಿಡುಗು ಅನ್ನುವಂತ ಏನೋ ಗೊಂದಲ ಇದೆ, ಇದಕ್ಕೆ ಉತ್ತರ ಕೊಡ್ತಾ ಇದೆ ಫಾದರ್. ಇದನ್ನು ಹೇಳ್ತಾ ಇರುವಂತದ್ದು. ಹೇಳ್ತಿದ್ದೆ ನಾನು, ಈ ವ್ಯಕ್ತಿಗೆ ಸರಿಯಾಗಿ ತನ್ನ ಧರ್ಮದ ಬಗ್ಗೆ ತಿಳುವಳಿಕೆ ಇಲ್ಲ. ತನ್ನ ಧರ್ಮ ತಿಳುವಳಿಕೆ ಇಲ್ಲದೆ ಬೇರೆ ಯಾರು ತನ್ನ ಧರ್ಮ ತಿಳುವಳಿಕೆ ಹೊಂದಿರ್ತಾರೆ, ಅವ್ರು ಬೇರೆ ಧರ್ಮ ಖಂಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಧರ್ಮಗಳಿರುವುದು ಯಾಕೆ? ಎಲ್ಲ ಧರ್ಮಗಳು ದಾರಿ ತೋರಿಸ್ತವೆ ನಮ್ಮ ದೇವರ ಕಡೆ ಹೋಗಿ. ಆ ಧರ್ಮ ಕೀಳು, ಈ ಧರ್ಮ ಮೇಲು, ಆ ದೇವರು ಮೇಲು ಕೀಳು ಅಂತ ಎಲ್ಲಿ ಕೂಡ ಇಲ್ಲ. ನಾವೆಲ್ಲರೂ ಮಾನವರು, ನಾವೆಲ್ಲರೂ ದೇವರ ಹತ್ತಿರ ಹೋಗ್ಲಿಕ್ಕೆ ಪ್ರಯತ್ನ ಮಾಡೋದು. ಧರ್ಮ ಅಂದ್ರೆ ಸರ್ಚ್ ಫಾರ್ ಗಾಡ್. ಅದು ಹಿಂದೂ ಧರ್ಮ ಇರ್ಲಿ, ಕ್ರೈಸ್ತ ಧರ್ಮ ಇರ್ಲಿ, ಮುಸ್ಲಿಂ ಇರ್ಲಿ, ಯಾವುದೇ ಧರ್ಮ ಇರ್ಲಿ, ನಮ್ಮ ಉದ್ದೇಶ ಏನು? ದೇವರ ಅನುಭವ ಆಗ್ಬೇಕು, ನಾವು ಮನುಷ್ಯತ್ವದಲ್ಲಿ ಜೀವಿಸ್ಬೇಕು, ನಾವು ಮಾನವರಾಗಿ ಜೀವಿಸ್ಬೇಕು. ಯಾವ ಧರ್ಮ ಮಾನವನಾಗಿ ಜೀವಿಸ್ಲಿಕ್ಕೆ ಸ್ಪಂದಿಸುವುದಿಲ್ಲ, ಯಾವ ಧರ್ಮ ಅಧರ್ಮಿಯಾಗಿ ಜೀವಿಸಲಿಕ್ಕೆ ಸ್ಪಂದಿಸ್ತದೆ, ಯಾವ ಧರ್ಮ ಅಶಾಂತಿ, ಇಂಥ ಹಿಂಸೆ, ಇಂಥ ಕೃತ್ಯಗಳನ್ನು ಪ್ರತಿಪಾದಿಸ್ತದೆ, ಅದು ಧರ್ಮವೇ ಅಲ್ಲ. ಅದು ಸಮಾಜವನ್ನು ಕೆಡಿಸ್ತದೆ, ಸಮಾಜದಲ್ಲಿ ಶಾಂತಿಯನ್ನು ಕೆಡಿಸ್ತದೆ. ಸಮಾಜ ಒಳಿತಿಗೋಸ್ಕರ, ಮನುಷ್ಯನ ಒಳಿತಿಗೋಸ್ಕರ ಧರ್ಮ ಇರುವುದು. ಎಲ್ಲ ಸಮಾಜದಲ್ಲಿರುವ ಎಲ್ಲ ಒಟ್ಟಾಗಿ ಬಾಳುವುದಕ್ಕೆ ಧರ್ಮ ಇರುವುದು. ಕೇವಲ ಮನುಷ್ಯ ಕಚ್ಚಾಟ ಆಡಿ, ಇದೆಲ್ಲ ಅಶಾಂತಿ ಆಗಿ ನಾವು ಕಚ್ಚಾಡಿ, ನಾವು ಜನರೆಲ್ಲ ಸಾಯೋದು, ಆಮೇಲೆ ಕೊನೆಗೆ ಧರ್ಮಗಳು ಯಾರಿಗೆ? ನಮ್ಮ ದೇವಸ್ಥಾನ ಯಾರಿಗೆ? ನಮ್ಮ ಗುಡಿ ಯಾರಿಗೆ? ಫಾದರ್ ಇದೇ ಆಗ್ತಾ ಇರುವಂತದ್ದು. ಇಲ್ಲ, ತಾವುಗಳು ಸರಿಯಾಗಿದ್ದೀರಾ, ನಾವೆಲ್ಲರೂ ಕೂಡ ಸರಿಯಾಗಿದ್ದೇವೆ.
ಆದ್ರೆ ಈ ಮತಾಂತರ ಅನ್ನುವಂಥದ್ದು ಏನಿದೆ, ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಕನ್ವರ್ಟ್ ಆದಾಗ ಹಿಂದಿನ ಧರ್ಮದ ಮೇಲೆ ಹುಟ್ಟಿಕೊಳ್ಳುವಂತಹ ದ್ವೇಷ ಇಂತಹ ಘಟನೆಗಳಿಗೆ ಕಾರಣವಾಗುತ್ತೆ. ಇದನ್ನೇ ಪದೇ ಪದೇ ಹೇಳ್ತಾ ಇರುವಂತದ್ದು. ಈ ರೀತಿಗಳಾದಾಗ ಕ್ರೈಸ್ತ ಧರ್ಮದಲ್ಲಿ ಅನೇಕ ಪಂಗಡಗಳಿವೆ ಅನ್ನುವಂತಹ ವಿಚಾರವನ್ನು ಕೂಡ ಲಾರೆನ್ಸ್ ಅವರು ಹೇಳಿದ್ರು, ಗೊತ್ತಿರುವಂತಹ ವಿಚಾರ. ಈ ಸಂದರ್ಭಗಳು ಅನೇಕ ಪಂಗಡಗಳು ಇದ್ದಾಗ, ರೋಮನ್ ಕ್ಯಾಥೋಲಿಕ್ಸ್ ನಿಂದ ಹಿಡಿದು ನ್ಯೂ ಲೈಫ್ ನಿಂದ ಹಿಡಿದು ಪ್ರೊಟೆಸ್ಟೆಂಟ್ ಗಳಿಂದ ಹಿಡಿದು ಇನ್ನಿತರ ಪಂಗಡಗಳು ಇದ್ದಾಗ ಆ ಪಂಗಡಗಳು ಎಲ್ಲವೂ ಕೂಡ ಸೇರಿಕೊಂಡು ಸಮನ್ವಯ ಸಮಿತಿಗಳನ್ನ ಯಾಕೆ ಮಾಡ್ತಾ ಇಲ್ಲ? ಇಂತಹ ಪ್ರಕರಣಗಳು ನಡೆದಾಗ ಯಾಕೆ ತಾವುಗಳು ಬಹಿರಂಗವಾಗಿ ಇಷ್ಟರವರೆಗೆ ಒಂದೇ ಒಂದು ಹೇಳಿಕೆಗಳನ್ನ ಕೊಡ್ಲಿಲ್ಲ ಫಾದರ್? ಈ ಒಂದು ವಿಚಾರವನ್ನ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಅಪಾರವಾಗಿರುವಂತಹ ಗೌರವ ಇದೆ, ಎಲ್ಲವೂ ಕೂಡ ಇದೆ ಸರಿ. ಆದ್ರೆ 11 ತಿಂಗಳಿಂದ ಇಂತಹ ಒಂದು ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಒಬ್ಬರನ್ನ ಬಂಧನ ಆಗಿದೆ, ಆ ಬಂಧನ ಆಗಿರುವಂತವನ್ನ ಹೇಳ್ತಾ ಇದ್ದೇನೆ ನಾನು ಕ್ರೈಸ್ತ ಧರ್ಮದ ಪ್ರತಿಪಾದಕ ಅನ್ನುವಂಥದ್ದು. ಆದ್ರೆ ಕ್ರೈಸ್ತ ಧರ್ಮದ ಪರವಾಗಿರುವಂತವ್ರು ಯಾರು ಕೂಡ ಒಂದೇ ಒಂದು ಹೇಳಿಕೆಯನ್ನ, ಖಂಡನೆಯನ್ನ ಕೊಡಲಿಲ್ಲ. ಇದು ಯಾಕೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನಿತಿನ್ ಅವರೇ, ನಿಮ್ಮ ಗಮನಕ್ಕೆ ನಿತಿನ್ ಅವರೇ, ನಾವು ಫಸ್ಟ್ ಶೋ ಮಾಡಿದಾಗ ಮಂಗಳೂರು ಧರ್ಮ ಪಂಚಾಯತ್ ಬಿಷಪ್ ಅತಿವಂದಿನ ಪೀಟರ್ ಪೌಲ್ ಸಡನ್ ಅವರು ಪತ್ರಿಕಾಗೋಷ್ಠಿ ಕರೆದು ಖಂಡನೆ ಮಾಡಿದ್ರು. ನೆನಪಿರಬಹುದು. ನಾನು ಹೇಳ್ತಾ ಇರುವಂತದ್ದು ಈ ಆರೋಪಿಯ ಬಂಧನ ಆದ ನಂತರ ಯಾಕೆ ಯಾರೊಬ್ರು ಕೂಡ ಮಾತನಾಡಲಿಲ್ಲ ಅನ್ನುವಂಥದ್ದು. ದಟ್ಸ್ ವೈ ಫಾದರ್ ನಿಮ್ಮನ್ನ ಕರೆದುಕೊಂಡು ತಾವು ಮಾತಾಡಿದ್ದೀರಾ. ಹೌದು, ಮಾಡಬೇಕಿತ್ತು, ಮಾಡಲಿಲ್ಲ. ಇದು ಕೆಲವು ವಿಚಾರಗಳಿಗೆ, ಗೊಂದಲಗಳಿಗೆ ಸಮಾಜದಲ್ಲಿ ಸೃಷ್ಟಿಯಾಗಿರುವಂತದ್ದು ಫಾದರ್. ಇದನ್ನು ನಾವು ಹೇಳ್ತಾ ಇರುವಂತದ್ದು. ಹೌದು ಸರಿ, ಒಪ್ಕೊಳ್ತೇನೆ ನಾನು. ಆದ್ರೆ ನಾವು ಫಸ್ಟ್ ಇಂದ ಖಂಡಿಸಿದ್ದೇವೆ. ಇವತ್ತು ನಾನು ಕೂಡ ಖಂಡಿಸಿದ್ದೇನೆ. ಅದು ಖಂಡಿತವಾಗಿ ಖಂಡನೀಯ. ಖಂಡಿಸದೇ ಇರ್ಲಿ, ಸ್ಟೇಟ್ಮೆಂಟ್ ಕೊಡದೇ ಇರ್ಲಿ, ಆದ್ರೆ ಇಂಥ ಕೃತ್ಯಗಳು ನಾವು ಖಂಡಿಸ್ತೇವೆ. ಓಕೆ ಫಾದರ್, ಅಟ್ ದ ಸೇಮ್ ಟೈಮ್ ಈ ಒಂದು ವಿಚಾರಗಳು ನಡೆದಾಗ ನಾನು ನೇರವಾಗಿ ಕೇಳಬೇಕು, ಮತಾಂತರದ ಕರಿನೇರಳು ಇದೆ, ಮತಾಂತರದ ವಿಚಾರವಾಗಿ ಮಾತುಗಳು ಬಂದಾಗ ಮತಾಂತರ ಕಾಯ್ದೆ ಬಗ್ಗೆ ಏನ್ ಹೇಳ್ತೀರಾ? ಮತಾಂತರ ನಿಷೇಧ ಆಗ್ಬೇಕು ಅಂತ ಬಂದಾಗ ಈ ವಿಚಾರವನ್ನ ಅದಕ್ಕೆ ನೋಡಿದಾಗ ಎಸ್ ಫಾದರ್. ಹಾಗೆ ಈಗ ಆಮಿಷ ಒಡ್ಡಿ ಹಣ ಕೊಟ್ಟು ಅಥವಾ ಏನಾದ್ರೂ ಪ್ರಲೋಭನೆ ಕೊಟ್ಟು ಮಾಡುವಂತ ಮತಾಂತರ, ಅದರ ಮೇಲೆ ನಾವು ಕಾನೂನು ತರಬೇಕು. ಅದ್ರ ಬಗ್ಗೆ ನಾನು ಹೇಳ್ತೇನೆ. ಇದು ಯಾವುದಕ್ಕೆ ಸೇರಿದ ಫಾದರ್? ಯಾಕಂದ್ರೆ ಇಂಥವರಿಗೆ ಅವಾಗ ಬಿಸಿ ಮುಟ್ಟುತ್ತೆ. ಇಂತಹ ಒಂದು ಕ್ರೈಸ್ತ ಧರ್ಮವನ್ನ ಹೆಸರನ್ನ ಹಾಳು ಮಾಡ್ತಾರಲ್ಲ ಇಂಥ ಕಿಡಿಗೇಡಿಗಳು, ಅವರುಗಳಿಗೆ ತಮ್ಮ ಧರ್ಮದ ಮೇಲೆ ಗೌರವ. ನಾನು ಕೂಡ ಹೇಳಿದ್ದೆ, ಲಾರೆನ್ಸ್ ಅವರು ಕೂಡ ಹೇಳಿದ್ರು, ಅಂತವರಿಗೆ ಶಿಕ್ಷೆ ಆಗ್ಬೇಕು. ಎಂತ ಕಾನೂನಿನ ನಿಟ್ಟಿನಲ್ಲಿ ಯಾವ ಶಿಕ್ಷೆ ಆಗ್ತದೆ, ಪೊಲೀಸರು ಯಾವ ಶಿಕ್ಷೆ ಕೊಡ್ತಾರೆ ಕೊಡ್ಬೇಕು ಅವರಿಗೆ. ಮತಾಂತರ ನಿಷೇಧ ಕಾಯ್ದೆ ಬಂದಾಗ ಈ ಒಂದು ವಿಚಾರದಲ್ಲಿ ಇಂಥವರಿಗೆ ಕಿಡಿಗೇಡಿಗಳಿಗೆ ಭಯ ಇರುತ್ತೆ, ಆತಂಕ ಇರುತ್ತೆ. ಯಾಕೆ ತಾವುಗಳು ಅಪೋಸ್ ಮಾಡ್ತೀರಾ ಈ ಮತಾಂತರ ಕಾಯ್ದೆ ಅಂತ ಬಂದಾಗ? ಮತಾಂತರ ಕಾಯ್ದೆ ಬಲವಂತದ ಭಯ ಇರುತ್ತೆ ಅಲ್ವಾ? ಖಂಡಿತ. ನಾನು ಅದನ್ನ ಹೇಳ್ತಾ ಇದ್ದೀನಿ. ಈ ಸೆಕ್ಷನ್ಗಳಲ್ಲಿ ಈಗ ಇಲ್ಲಿ ಈಗ ನಾನೇನು ಹೇಳ್ತಾ ಇದ್ದೀನಿ, ಮತಾಂತರಕ್ಕೆ ಒಂದು ಯಾರು ಮಾಡ್ತಾ ಇದ್ದಾರೆ ಬಲವಂತದ ಮತಾಂತರ, ಅದಕ್ಕೆ ಶಿಕ್ಷೆಯನ್ನು ಅವರು ಪ್ರಕಟಿಸಿದ್ದಾರೆ. ಈಗ ಇದು ಮತಾಂತರದ ಪ್ರಕರಣಕ್ಕಿಂತ ದೊಡ್ಡ ಪ್ರಕರಣ. ನಾನು ಉಲ್ಲೇಖ ಮಾಡ್ತಾ ಇರೋದೇನು, ಮತಾಂತರ ಪ್ರಕರಣ ಯಾರು ಮಾಡ್ತಾರೆ ಅವರ ಮೇಲೆ IPC ಯಲ್ಲಿ ಯಾವುದು ಶಿಕ್ಷೆಯನ್ನು ಮೊನ್ನೆ ಅವರು ಹೇಳಿದ್ದಾರೆ. ಅದು ನಾನು ಇಲ್ಲ, ಅದು ಯಾರು ಮಾಡ್ತಾರೆ ಅವರ ಮೇಲೆ ಅದು ಕ್ರಮ ಕೈಗೊಳ್ಳಿ. ಇದು ಅದಕ್ಕಿಂತ ದೊಡ್ಡ ಪ್ರಕರಣ. ಇದು ಮತಾಂತರ ಮಾಡುವುದಲ್ಲ. ಸಮಾಜದಲ್ಲಿ ಅಶಾಂತಿಯಿಂದಲೇ ಆಗಿದೆ ಮತಾಂತರ ದೊಡ್ಡ ಪ್ರಕರಣ. ನೋಡಿ, ಆ ಮತಾಂತರದ ಮುಂದುವರಿದ ಭಾಗ ನೋಡಿ ಒಂದು ಯಾವುದು ಒಂದು ಒಬ್ಬ ಇಡೀ ನಮ್ಮ ಮಂಗಳೂರಿನ ನೆಮ್ಮದಿಯನ್ನು ಹಾಳು ಮಾಡ್ತಾನೆ. ಈಗ ನೋಡಿ, ಈ ಮತಾಂತರ ಪ್ರಕರಣ ಆದಂತ ಸಂದರ್ಭದಲ್ಲಿ ಅದರ ಮೇಲೆ ಕಾನೂನು ಕ್ರಮಗೊಳ್ಳಿಕ್ಕೆ ಆಗಿದೆ. ಆದ್ರೆ ಇದು ಮತಾಂತರ ಮಾಡಿದವರು, ಈಗ ಎಷ್ಟೋ ಧರ್ಮದಿಂದ ಮತಾಂತರ ಆಗಿದಂತ ಆರೋಪ ಮಾಡ್ತಾರೆ, ಅದು ಆದವರಿಗಿರ್ಬೋದು. ಎಲ್ಲೂ ಸಮಾಜದಲ್ಲಿ ಇಂಥ ಕೃತ್ಯಗಳನ್ನು ಯಾರು ಮಾಡಿರ್ಲಿಲ್ಲ. ಈತ ಮಾಡಿದ್ದಾನೆ. ಅದಕ್ಕೆ ನಾನು ಹೇಳುದು, ಅವ್ರು ನೀವು ಜೈಲಿಗಲ್ಲ, ಅವನಿಗೆ ಗಲ್ಲು ಶಿಕ್ಷೆ ಕೊಡಿ, ನಾವು ಅದನ್ನು ವಿರೋಧಿಸ್ತಾ ಇಲ್ಲ. ಅವನ ಮನಸ್ಥಿತಿ ಯಾವುದಿದೆ, ಮತಾಂತರ ಆದವರು ಅಥವಾ ಆಗುವಂತವ್ರು ಇಂಥ ಮನಸ್ಥಿತಿಯವರು ಇರೋದಿಲ್ಲ. ಇವರ ಕಾನೂನಲ್ಲಿ ಯಾವ ಮ್ಯಾಕ್ಸಿಮಮ್ ಕೊಡ್ಲಿಕ್ಕೆ ಆಗ್ತದೆ ಕೊಡಿ. ಅರ್ಥ ಆಯ್ತಾ ನಾನು ಏನು ಹೇಳುದು? ಇದು ಸಮಾಜದಲ್ಲಿ ಸ್ವಾಸ್ಥ್ಯ. ಮತಾಂತರ ಆಗುದಂತ ಅಂದ್ರೆ ಏನು? ನಾನು ಒಂದು ಸ್ವಇಚ್ಛೆಯಿಂದ ಬೇರೆ ಧರ್ಮವನ್ನು ಸ್ವೀಕರಿಸುವಂತ ಹೇಳಿ ಅಲ್ಲಿ ಹೋಗಿ ಯಾವುದೇ ಅಧರ್ಮ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ಸಮಾಜವನ್ನು ಒಪ್ಪೋದಿಲ್ಲ. ಕ್ರೈಸ್ತ ಧರ್ಮದಿಂದ ಹಿಂದೂ ಧರ್ಮಕ್ಕಾಗಿರ್ಬೋದು, ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕಾಗಿರ್ಬೋದು, ಅದು ಮುಸ್ಲಿಂ ಧರ್ಮದಿಂದ ಕ್ರೈಸ್ತ ಧರ್ಮ, ಅಲ್ಲಿ ಹೋದಾಗ ಆ ಸಮಾಜ ಒಪ್ಕೊಳ್ತದ? ಖಂಡಿತವಾಗಿ ಅದನ್ನು ಒಪ್ಕೊಳ್ಳುವಂತ ಪರಿಸ್ಥಿತಿ, ಅದು ಒಪ್ಕೊಳ್ಳುವಂತ ಅದೊಂದು ಏನಂತ ಹೇಳ್ತದೆ, ಅದನ್ನು ಸ್ವೀಕಾರಾರ್ಹ ಸಹ ಅಲ್ಲ. ಮತಾಂತರ ಆಗುವ ವಿಚಾರಗಳೇ ಬೇರೆ. ನೋಡಿ, ಈಗ ಅವರ ತಂದೆಯವರು ಮತಾಂತರ ಆಗಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ರು. ಸರಿ, ಅಂದ್ರೆ ಇಂಥ ಕ್ರಿಯೆಗಳನ್ನು ನಡೆಸಲಿಕ್ಕೆ ಅಂತ ಮನಸ್ಥಿತಿಯವರು ಇದ್ರೆ ಇಷ್ಟು ಸಮಯ ಅವ್ರು ತಗೊಳ್ತಾ ಇದ್ರೆ. ಅವ್ರ ತಂದೆಯವರು ಸರ್ಕಾರಿ ಉದ್ಯೋಗದಲ್ಲಿದ್ರಂತೆ, ಅವ್ರು ಇಂಥ ಕೆಲಸಗಳನ್ನ ಮಾಡಿದ್ರ ನನಗೆ ಗೊತ್ತಿಲ್ಲ, ಅವ್ರು ಮತಾಂತರ ಆಗಿದ್ದಾರೆ. ಆದ್ರೆ ನಾನು ಹೇಳುದು ಅಂದ್ರೆ ಇವನೀಗ ಮಾಡಿದನಂತ ಹೇಳಿದ್ರೆ ಇವನ ಮನಸ್ಥಿತಿಯನ್ನು
ಓಕೆ ಓಕೆ ಅರ್ಥ ಮಾಡ್ಕೊಳ್ಳೋದು. ಅವನ ವಿಕೃತ ಮನಸ್ಥಿತಿ, ಅವನೊಬ್ಬ ವ್ಯಕ್ತಿಯಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ, ಅವನೊಬ್ಬ ವ್ಯಕ್ತಿಯಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಓಕೆ ಓಕೆ ಎಸ್ ಶೆಣವರ್ ಅದು ಅವನನ್ನು ಒಬ್ಬನಿಗೆ ಶಿಕ್ಷೆ ಕೊಟ್ಟರೆ ಅದು ನಿಲ್ಲುವುದಿಲ್ಲ, ಆ ವ್ಯವಸ್ಥೆನೇ ನಿಲ್ಲಬೇಕು. ನಾವು ಅದಕ್ಕೆ ಹೊರಟದ್ದು ಮತಾಂತರ ಕಾಯ್ದೆ. ಇಂಥವರು 1000 ಜನರನ್ನು ಹುಡ್ಕೊಂಡು ಹೋಗಿ ಅವನನ್ನು ಒಬ್ಬೊಬ್ಬರನ್ನು ಹಿಡ್ಕೊಂಡು ಆ ವ್ಯವಸ್ಥೆಯನ್ನೇ ನಿಲ್ಲಿಸಬೇಕು. ಅದಕ್ಕೆ ಬೇಕಾಗಿ ಮತಾಂತರ ಕಾಯ್ದೆ ಅಂತ. ಯಾಕಂದರೆ ನೋಡಿ, ಅವರು ಧರ್ಮಗುರುಗಳು ಏನು ಬೇಕಾದರೂ ಹೇಳಿ, ಇವರು ಏನು ಬೇಕಾದರೂ ಅವನ ಮನಸ್ಸಿಗೆ ಯಾರು ಅದನ್ನು ಹಾಕಿದಾರಲ್ಲ, ಅವನಿಗೆ ಅವನು ಹೇಳುವ ಪ್ರಕಾರ ಯೆಹೋವನ ಸಾಕ್ಷಿಗಳು ಅಂತ ಬರ್ತದೆ. ಅವನು ಯೆಹೋವನ ಸಾಕ್ಷಿಗಳು. ಫಾದರ್ ಇದು ಎಲ್ಲಿ ಬರುತ್ತೆ ಫಾದರ್? ಅದೊಂದು ಪಂಥ. ಅವ್ರು ಹೇಳಿ ಶನಿವಾರ ಕರೆಕ್ಟ್ ಹೇಳಿದ್ರು, ಯೆಹೋವ ವಿಟ್ನೆಸ್ ಅಂತ ಇದ್ದಾರೆ. ಯೆಹೋವ ವಿಟ್ನೆಸ್ ಏನ್ ಪಂಥ ಫಾದರ್? ಅದ್ರ ಬಗ್ಗೆ ನಂಗೆ ಜಾಸ್ತಿ ನಾಲೆಜ್ ಗೊತ್ತಿಲ್ಲ. ಅಂದ್ರೆ ಅವರು ಈ ರೀತಿ ಅವರಿಗೆ ಮಾತಾಡಿದಾರಲ್ಲ, ಆ ರೀತಿನೇ ಮಾತಾಡ್ತಾರೆ ಅವರು. ಆ ವ್ಯಕ್ತಿ ಅಂದ್ರೆ ಅವ್ರುಗಳಿಗೆ ಕ್ರೈಸ್ತ ದೇವರಲ್ವಾ, ಹೇಗಿರುತ್ತೆ ಅದು? ಏನು ಕ್ರೈಸ್ತರೇ ಅದು ಕ್ರೈಸ್ತ ದೇವರಂತಲ್ಲ, ಅದು ಸಭೆಗಳು. ಈಗ ಉದಾಹರಣೆಗೆ ನಮ್ಮ ಕಥೋಲಿಕ ಧರ್ಮ ಸಭೆಯಲ್ಲಿ ನಮ್ಮದೇ ಆದ ಥಿಯಾಲಜಿ ಇದೆ, ನಮ್ಮದೇ ಆದ ಎಲ್ಲ ರೂಪುರೇಷೆಗಳಿವೆ, ಎಲ್ಲ ವಿಷಯಗಳಿವೆ. ನಮ್ಮ ಇದರಲ್ಲಿ ನಾವೀಗ ಸೆಮಿನರಿ ಸ್ಟಡಿ ಮಾಡುವಾಗ ನಮಗೆ ಕಂಪ್ಯಾರಿಟಿವ್ ಸ್ಟಡಿ ಅಂತ ಇದೆ. ಅಲ್ಲಿ ಇಸ್ಲಾಂ ಸ್ಟಡಿ ಮಾಡ್ತೇವೆ, ನಾವು ಹಿಂದೂಯಿಸಂ ಸ್ಟಡಿ ಮಾಡ್ತೇವೆ, ಬೌದ್ಧಿಸಂ ಸ್ಟಡಿ ಮಾಡ್ತೇವೆ ನಮ್ಮ ಕಥೋಲಿಕ ಇದರಲ್ಲಿ. ಅದಕ್ಕೋಸ್ಕರ ನಮ್ಮ ಎಲ್ಲರಿಗೂ ಎಲ್ಲ ಧರ್ಮಗಳ ಬಗ್ಗೆ ನಾಲೆಜ್ ಇದೆ. ಆದ್ರೆ ಇಲ್ಲಿ ಕೆಲವು ಪಂಥಗಳಿರ್ತವೆ, ನಾನು ಒಪ್ಕೊಳ್ತೇನೆ, ಕೆಲವು ಪಂಥಗಳಿರ್ತವೆ, ಕೆಲವು ಶನಿಯವರು ಹೇಳಿದ ಕೂಡ ಇರ್ತವೆ, ಮತ್ತೆ ಅವರು ಕೂಡ ಎಕ್ಸ್ಟ್ರೀಮ್ ಆಗಿ ಮಾಡ್ತಾರೆ ಈ ಕೆಲಸ. ಅಂತವರಿಗೆ ನಾವು ಹೇಳಿದ ಪ್ರಕಾರ ನಾವು ಶಿಕ್ಷೆ ಒಳಪಡಿಸ್ಬೇಕು. ಯಾವ ಫಾದರ್ ಅದೇ ಆಗ್ತಾ ಇರುವಂತ ಸಮಸ್ಯೆ. ಕೆಲವು ಪಂಗಡಗಳಿವೆ, ಅದು ಎಕ್ಸ್ಟ್ರೀಮ್ ಆಗಿ ಹೋಗ್ತಾರೆ ಅವರುಗಳು ಇಡೀ ಒಂದು ಧರ್ಮದ ಹೆಸರನ್ನ, ಧರ್ಮದ ವಿಚಾರವನ್ನ ಹಾಳು ಮಾಡುವಂತ ಕೆಲಸ ಅವರುಗಳು ಮಾಡುವಂತ ಕೆಲಸ. ಕೆಲಸ ಮಾಡ್ತಾರೆ, ಅದು ಮಾಡಬಾರ್ದು. ಅದಕ್ಕೆ ನಾನು ಹೇಳಿದೆ, ಕರೆಕ್ಟ್ ಆಗಿ ಧರ್ಮದ ಬಗ್ಗೆ ನಾಲೆಜ್ ಇರ್ಬೇಕು. ಮತಾಂತರ ಅವ್ರು ಹೇಳಿದ್ರು, ಈ ವ್ಯಕ್ತಿಯನ್ನು ಮತಾಂತರ ಗೊಳಿಸಿದ್ದಾರ ಅಂತ. ನನ್ಗೆ ಡೌಟ್ ಇದೆ, ಯಾಕೆಂದ್ರೆ ಈ ವ್ಯಕ್ತಿ ಮಾಡುವ ರೀತಿ ನೋಡಿದ್ರೆ ಯೇಸು ಕ್ರಿಸ್ತನ ವಿರುದ್ಧನೇ ಮಾತಾಡ್ತಾರೆ ಇವರು. ಅಂದ್ರೆ ಕಥೋಲಿಕ ಧರ್ಮಸಭೆಯ ಅಲ್ಲ, ಅವರು ಯೇಸು ಕ್ರಿಸ್ತನ ವಿರುದ್ಧ ಮಾತಾಡಬಹುದು, ಆದ್ರೆ ಅವನಿಗೆ ಯೇಸು ಕ್ರಿಸ್ತರನ್ನು ಹಾಗೆ ಪ್ರೊಜೆಕ್ಟ್ ಮಾಡಿದ್ದಾರೆ ಅಂತ ನನಗೆ ಆಗ್ತದೆ. ಅದೇ ನಾನು ಹೇಳುದು, ಆ ವ್ಯಕ್ತಿಗೆ ಯಾರು ಪ್ರೊಜೆಕ್ಟ್ ಮಾಡಿದಾರಲ್ಲ, ಯಾವ ರೀತಿ ಪ್ರೊಜೆಕ್ಟ್ ಮಾಡಿದಾರ ವ್ಯಕ್ತಿಗೆ, ಈ ಎಂತ ಕೃತ್ಯ ಮಾಡ್ಲಿಕ್ಕೆ ಅವರಿಗೆ ಪ್ರೊಜೆಕ್ಟ್ ಮಾಡಿದಾರ. ಕರೆಕ್ಟ್ ನಾಲೆಜ್ ಇಲ್ಲ ಮನುಷ್ಯನಿಗೆ. ನೀವು ಹೇಳಿದಾಗೆ ಅವರಲ್ಲಿ ಎಕ್ಸ್ಟ್ರೀಮಿಸಂ ಪಂಥಗಳಿವೆ. ಈಗ ಆ ಯೆಹೋವನ ಸಾಕ್ಷಿಗಳು ಗುರುಗಳೇ, ಈಗ ಇದೇ ನಿಮ್ಮ ನ್ಯೂ ಲೈಫ್ ಅಂತ ಏನಿದೆ, ಅವರು ನಾವು ಒಮ್ಮೆ ಈಗ ನಿಮ್ಮ ಧರ್ಮಗುರುಗಳೊಟ್ಟಿಗೆ ನಾವು ಕೂತ್ಕೊಳ್ಳುವಾಗ ನಿಮ್ಮ ಧರ್ಮಗುರುಗಳು ಹೇಳಿದ್ರು, ನ್ಯೂ ಲೈಫ್ಗೆ ನಮ್ಮ ಕ್ರಿಶ್ಚಿಯನ್ರನ್ನೇ ಮತಾಂತರ ಮಾಡ್ತಾರೆ ಅಂತ. ಆದ್ರೆ ನಮ್ಗೆ ಸೇಮ್ ಕ್ರಾಸ್ ಇದೆ, ಸೇಮ್ ಯೇಸು ಕ್ರಿಸ್ತ ಇದ್ದಾರೆ, ಆದ್ರಿಂದ ನಾವು ಅವರನ್ನು ಬಿಟ್ಟು ಕೊಡ್ಲಿಕ್ಕೆ ಆಗುದಿಲ್ಲ. ನಮ್ಮ ರೋಮನ್ ಕ್ಯಾಥಲಿಕ್ಸ್ ಅವರನ್ನು ಅವರು ನ್ಯೂ ಲೈಫ್ಗೆ ಕನ್ವರ್ಟ್ ಮಾಡ್ತಾರೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಇದು ಸರಿಯಾ? ಎಸ್ ಫಾದರ್, ಈ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು. ಯಾಕಂದ್ರೆ ಇಟ್ಸ್ ನಾಟ್ ಅ ಜೋಕ್ ಫಾದರ್. ಯಾಕಂದ್ರೆ ಈ ಸಮಾಜದ ನೆಮ್ಮದಿ ಹಾಳಾಗ್ತಾ ಇದೆ. ತಾವುಗಳು ಇದರಲ್ಲಿ ಒಗ್ಗಟ್ಟಾಗಿರ್ಬೇಕು, ತಾವುಗಳು ಇದರ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಜಗದೀಶ್ ಅವರು ಇದನ್ನೇ ಹೇಳಿರುವಂತದ್ದು. ಜೊತೆಗೆ ಇದಕ್ಕೆ ಪುಷ್ಟಿ ನೀಡುವಂತ ಇನ್ನೊಂದು ಪ್ರಕರಣ ಇದೆ ಫಾದರ್, ನಾನು ನಿಮ್ಗೆ ಹೇಳ್ತೇನೆ. ಏನು ಅಂತ ಹೇಳಿದ್ರೆ, ಈ ಒಬ್ಬ ದೇಸಾಯಿ ಅನ್ನುವಂತಹವನು ಏನಿದ್ದಾರೆ, ಈತನ ಮನೆಗೆ ಇವತ್ತು ಬೆಳಿಗ್ಗೆ ಅಲ್ಲಿ ಕಲ್ಲು ತೂರಾಟ ನಡೆಸಿರುವಂತದ್ದು, ಆ ಭಾಗದಲ್ಲಿ ಜನರು ಸೇರಿರುವಂತದ್ದು ಗೊತ್ತಿರುವಂತಹ ವಿಚಾರ. ತದನಂತರ ಈ ದೇಸಾಯಿ ಏನಿದ್ದಾನೆ, ಈ ದೇವದಾಸ್ ದೇಸಾಯಿಗೆ ಕೈಕಾಲು ಕಡಿತೇನೆ ಅನ್ನುವಂತಹ ದೃಷ್ಟಿಯಲ್ಲಿ, ಆ ನಿಟ್ಟಿನಲ್ಲಿ ಈ ಎಚ್ಚರಿಕೆಯ ಒಂದು ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಒಬ್ರು ಹರಿಯಲು ಬಿಟ್ಟಿದ್ದಾರೆ, ಒಬ್ಬ ಹರಿಯ ಬಿಟ್ಟಿದ್ದಾನೆ. ಅದೇ ರೀತಿ ಆತನು ಕೂಡ ಕ್ರೈಸ್ತ ಧರ್ಮಕ್ಕೆ ಸೇರಿದವನೇ. ಇದರ ಬಗ್ಗೆ ಸದ್ಯ ಬಂದಿರುವಂತಹ ಒಂದು ಅಪ್ಡೇಟ್, ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಆತ ಯಾರು, ವಿಡಿಯೋ ಬರ್ತಾ ಇದೆ, ಒಂದ್ಸಲ ನೋಡ್ಕೊಂಡ್ ಬನ್ನಿ. ನೀಚ ಪ್ರಯಾದು ದಕ್ಷಿಣ ಕನ್ನಡದಲ್ಲಿ ಕೊರಗಜ್ಜನಿಗೆ ಯಾರು ವಿರುದ್ಧ ಬಗಿತಾರ, ಅವು ಎಷ್ಟು 10 ಸರಿ ಎಲ್ಲ ದೇವಳಿಗೆ ಮಾಡಿ ಅಜ್ಜನಿಗೆ ಇದು ಮೋಸ ಮಾಡಿದ. ಅಜ್ಜ ಮಾಡಿದ ಕಠಿಣ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವನಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಯಾಕೆಂದರೆ ಅವು ಮಾಡಿದಂಥ ಕೆಟ್ಟ ಕೆಲಸದಲ್ಲಿ ಇಡೀ ಸಮಾಜವೇ ಇದು ಎಲ್ಲಿ ಒಳ್ಳೆ ನಾಶ ಆಗುವಂಥ ಇದು. ಅದಕ್ಕಾಗಿ ಅವನಿಗೆ ಕಠಿಣ ಶಿಕ್ಷೆ ಜೈಲಲ್ಲಿ ಸಿಗಬೇಕು. ಇಲ್ಲದಿದ್ದರೆ ಅವ ಹೊರಗೆ ಬಂದೆ ನಾನೇ ಅವನ ಕೈಗೆ ಕಡಿತೇನೆ. ಈ ನ್ಯೂ ಲೈಫ್ನವರು ಮಾಡಿದಂಥ ಕೆಲಸ ಹಲ್ಕ ಕೆಲಸ. ಇಂಥವರಿಗೆ ಕಠಿಣ ಶಿಕ್ಷೆ ಬರಲೇಬೇಕು. ನಮ್ಮಂಥವರಿಗೆ, ಪಾಪದವರಿಗೆ, ಬಡವರಿಗೆ ಜೀವನವನಿಗೆ ಬಿಡಿ. ಯಾಕೆಂದರೆ ಇಂಥ ನೀಚ ಪ್ರಯೋಗ ಮಾಡಿದವರನ್ನು ಅವನ ಕೈಕಾಲು ಒಂದು ವೇಳೆ ಹೊರಗೆ ಬಂದರೆ ನಾನೇ ಅವನ ಕೈಕಾಲು ಕಡಿತೇನೆ. ಇದು ನನ್ನ ನೇರ ಮಾತು. ನಾನು ಯಾರಿಗೆ ಎದುರುವುದಿಲ್ಲ, ಯಾರು ಬೇಡುವುದಿಲ್ಲ. ಯಾಕೆಂದರೆ ನಾನು ಒಳ್ಳೆಯ ಕೆಲಸ ಮಾಡೋದು. ನಾನು ರೋಷನ್ ಡಿಸೋಜ, ನಾನು ಕ್ರಿಶ್ಚಿಯನ್ ಧರ್ಮ ಹುಟ್ಟಿದ್ರು. ನಾನು ಎಲ್ಲ ದೇವರಿಗೆ ಪ್ರೀತಿ ಮಾಡ್ತೇನೆ. ದೇವರಿಗೆ ಬರಲಿ, ಪಳ್ಳಿ ಬರಲಿ, ಚರ್ಚೆ ಬರಲಿ, ಎಲ್ಲ ದೇವರಿಗೆ ಪ್ರೀತಿ ಮಾಡುವವನು. ಮನುಷ್ಯ ಅಂತ ಹುಟ್ಟಿದ ಮೇಲೆ ಈ ಮಣ್ಣಿನಲ್ಲಿ ಎಲ್ಲ ದೇವರಿಗೆ, ನಮ್ಮ ಧರ್ಮಕ್ಕೆ ನಾವು ಮಾನ್ಯತೆ ಕೊಡಲೇಬೇಕು. ಅಂಥವನಿಗೆ ಇಂಥ ಶಿಕ್ಷೆ ಅವನಿಗೆ
ಅವನಿಗೆ ಗಲ್ಲಿಗೆ ಏರಿಸಿದ್ರು ಕೂಡ ತಪ್ಪಂತ ಯಾರು ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅಂಥ ನಿರೋಧ ಎಲ್ಲ ಹಾಕಿ ಅಲ್ಲಿ ನಿರೋಧ ಹಾಕಿ ಬೇಡದೆಲ್ಲ ಕೆಲಸ ಮಾಡಿ ಇಂಥವರಿಗೆ ಶ್ರಮೆ ಉಂಟಾ? ಹಾಗಾದರೆ ನಮ್ಮ ಈ ಪ್ರಪಂಚ ಏನಾಗ್ಬೋದು? ಇವತ್ತು ಅವನು ಮಾಡಿದ್ದೇನೆ, ನಾಳೆ ಇನ್ನೊಬ್ಬ ಮಾಡ್ತೇನೆ, ಅವನಿಗೆ ಕೊಟ್ಟ ಶಿಕ್ಷೆ ಇನ್ನೊಬ್ಬನಿಗೆ ಪಾಠ ಆಗ್ತದೆ. ಅದೇ ನನ್ನ ರಿಕ್ವೆಸ್ಟ್, ದಯಮಾಡಿ ಇದನ್ನು ನೀವು ಕರೆಕ್ಟಾಗಿ ಒಂದು ಗಮನಕ್ಕೆ ತಗೊಂಡು ಅಂಥ ಮನುಷ್ಯನಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ನೀವೇ ಆಲೋಚನೆ ಮಾಡಿ. ಒಂದು ಹೊರಗೆ ಬಂದರೆ ಸತ್ಯವಾಗಿ ಹೇಳ್ತೇನೆ, ನಾನು ಯಾರಿಗೂ ಎದುರುದಿಲ್ಲ, ನಾನು ಬೇರೆ ಕೆಲಸ ಮಾಡೋದಿಲ್ಲ, ಅವನಿಗೆ ಮಾತ್ರ ನಾನೇ ಅವನ ಕೈ ಕಾಲು ಕಡಿತೇನೆ. ಎಸ್, ಇದು ದೇವದಾಸ್ ದೇಸಾಯಿ ಜೈಲಿನಿಂದ ಹೊರ ಬಂದ್ರೆ ಆತನ ಕೈ ಕಾಲು ಕಡಿತೀನಿ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಿಯೊಬ್ಬ ಹೇಳಿರುವಂತಹ ಹೇಳಿಕೆ, ಆತ ಕೊಟ್ಟಿರುವಂತಹ ಎಚ್ಚರಿಕೆ. ಆತನು ಕೂಡ ರೋಷನ್ ಡಿಸೋಜ ಕ್ರೈಸ್ತ ಧರ್ಮಕ್ಕೆ ಸೇರಿದವನು. ಜೊತೆಗೆ ಆತ ನೇರವಾಗಿ ಒಂದು ವಿಚಾರವನ್ನ ಹೇಳ್ತಾನೆ, ಕ್ರೈಸ್ತರಿಗೆ ಬೇಸರವಾಗಿದೆ, ಇದೆಲ್ಲವೂ ಕೂಡ ನ್ಯೂ ಲೈಫ್ ಪಂಥದವರ ಅವಾಂತರ ಅನ್ನುವಂಥದ್ದು. ಈ ನ್ಯೂ ಲೈಫ್ ಅನ್ನುವಂಥದ್ದು ಪದೇ ಪದೇ ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು ಜಗದೀಶ್ ಅವರು ಹೇಳಿರುವಂಥದ್ದು. ಜೊತೆಗೆ ಈ ವ್ಯಕ್ತಿ ರೋಷನ್ ಡಿಸೋಜ್ ಅವರು ಕೂಡ ಕ್ರೈಸ್ತ ಧರ್ಮದವನಾಗಿ ಹೇಳಿರುವಂತಹ ವಿಚಾರ. ತದನಂತರ ಫಾದರ್ ಕೂಡ ತಾವು ಕೂಡ ಗಮನಿಸಬೇಕು. ಯಾಕೆ ಗೊತ್ತಿದೆ, ಕ್ರೈಸ್ತ ಧರ್ಮವನ್ನ ಅಂತ ಬಂದಾಗ ನಾವುಗಳು ಕೂಡ ಅದನ್ನ ಗಮನಿಸಿದವರು ನೋಡಿದ್ದೇವೆ. ಶಾಂತಿ ಅನ್ನುವಂಥದ್ದು, ಜೊತೆಗೆ ಶಾಂತಿ ಪ್ರತಿಪಾದಕರು ಎಲ್ಲವೂ ಕೂಡ ಗೊತ್ತಿದೆ, ನಮ್ಗಳಿಗೆ ಗೌರವ ಇದೆ. ಆದ್ರೆ ಯಾಕೆ ಪದೇ ಪದೇ ಈ ಒಂದು ನ್ಯೂ ಲೈಫ್ ಅನ್ನುವಂತಹ ವಿಚಾರ ಮುಂದಕ್ಕೆ ಬರುತ್ತೆ? ಯಾಕೆ ಈ ಎಕ್ಸ್ಟ್ರೀಮ್ ಆಗಿರುವಂತಹ ಒಂದು ವಿಚಾರ ಮನಸ್ಥಿತಿ ಅವರುಗಳಿಗೆ ಬರುತ್ತೆ? ಇದೆಲ್ಲವೂ ಕೂಡ ನೇರವಾಗಿ ಕಪ್ಪು ಚುಕ್ಕಿ ಆಗುವಂಥದ್ದು ಕ್ರೈಸ್ತ ಧರ್ಮಕ್ಕೆ. ಫಾದರ್ ಏನ್ ಹೇಳ್ತೀರಾ? ಆತನ ವ್ಯಕ್ತಿಯ ವಿಚಾರವನ್ನು ಗಮನಿಸಿದ್ದೀರಾ? ಒಂದನೇದು ಆ ರೋಷನ್ ಅವರು ಹೇಳಿದ್ರು, ಒಂದು ಮಾತನ್ನು ಹೇಳಿದ್ರು, ಅವರು ತುಂಬಾ ಇಮೋಷನಲ್ ಆಗಿ ಹೇಳಿದ್ರು. ಆ ಸೆಕೆಂಡ್ ಪಾರ್ಟ್ ಏನಿದೆ, ಕೈಕಾಲು ಕಡಿತೇನೆ, ಅದು ನಾನು ಸಮರ್ಥಿಸುವುದಿಲ್ಲ, ಅದು ನಾನು ಆದ್ರೆ ಅವರು ಖಂಡಿಸಿದಾರಲ್ಲ, ಅವ್ರು ಹೇಳಿದ್ರಲ್ಲ, ಅದು ನಾನು ನಿಜವಾಗಿ ಅವರಿಗೆ ಶಿಕ್ಷೆ ಆಗ್ಬೇಕು, ಕಠಿಣ ಶಿಕ್ಷೆ ಆಗ್ಬೇಕು, ಜೈಲು ಶಿಕ್ಷೆ ಆಗ್ಬೇಕು, ಅದು ನಾನು ಸಮರ್ಥಿಸ್ತೇನೆ. ಅವನಿಗೆ ಸೆಕೆಂಡ್ ಪಾರ್ಟ್ ಏನಿದೆ ಅಲ್ಲ, ಕೈಕಾಲು ಕಡಿಮೆ, ಅದನ್ನು ನಾನು ಸಮರ್ಥಿಸುವುದಿಲ್ಲ, ಅದು ಸಮರ್ಥಿಸಿ ಕೂಡ ಸರಿಯಲ್ಲ. ಆದ್ರೆ ಅವ್ರು ಹೇಳಿದ್ದಾರೆ, ಅವನ ಮನಸ್ಸಿಗೆ ದುಃಖ ಆಗಿದೆ. ಎರಡನೇ ಮಾತು, ಇಲ್ಲಿ ಕ್ರೈಸ್ತರಲ್ಲಿ ಅಂದ್ರೆ ಈಗ ನಾನು ಕಥೋಲಿಕರ ಬಗ್ಗೆ ಹೇಳುವುದಿಲ್ಲ, ಕ್ರೈಸ್ತರಲ್ಲಿ ಅನೇಕ ಪಂಗಡಗಳಿವೆ. ಅದು ನಾವು ಕೆಲವು ವಿಚಾರವನ್ನು ಒಪ್ಕೊಳ್ಬೇಕು. ಶನಿವರಿಗೆ ಒತ್ತಿದೆ, ಜಗದ ಅನುಭವ ಇದೆ ಅಂದ್ರೆ ಪಂಗಡಗಳಿವೆ. ಕೆಲವು ಪಂಗಡಗಳು ನಾನು ಹೇಳಿದಾಗೆ ಎಕ್ಸ್ಟ್ರೀಮ್ ಆಗಿ ಹೋಗ್ತಾರೆ, ಕೆಲವು ಪಂಗಡಗಳ ಮೇಲೆ ನಮಗೆ ಅಧಿಕಾರ ಇದೆ. ಫಾರ್ ಎಕ್ಸಾಂಪಲ್ ಕಥೋಲಿಕರ ಮೇಲೆ, ಸಮುದಾಯದ ಮೇಲೆ ಬಿಷಪರಿಗೆ, ಪೋಪ್ ಗುರುಗಳಿಗೆ, ಬಿಷಪರು ಇದ್ದಾರೆ, ಚರ್ಚ್ಗಳಿವೆ, ಕೇಳ್ತಾರೆ. ಎಕ್ಸ್ಟ್ರೀಮ್ ಹೋಗ್ಲಿಕ್ಕೆ ಆಗುದಿಲ್ಲ, ವಿಚಾರಣೆ ಇದೆ. ಆಮೇಲೆ ಹೋದ್ರು ಕೂಡ ಬಿಷಪರು ಕೇಳ್ತಾರೆ, ಧರ್ಮಗುರುಗಳ ಮೇಲೆ ಬಿಷಪರು ಕೇಳ್ತಾರೆ, ಇದೆಲ್ಲ ಇದೆ ನಮ್ಮ ಸ್ಟ್ರಕ್ಚರ್ ಅಲ್ಲಿ. ಆದ್ರೆ ಕೆಲವು ಇಂಡಿಪೆಂಡೆಂಟ್ ಚರ್ಚಸ್ ಗಳಿವೆ, ಕೆಲವು ನ್ಯೂ ಲೈಫ್ ತರ ಚರ್ಚಸ್, ಅವ್ರು ಎಕ್ಸ್ಟ್ರೀಮ್ ಹೋಗ್ತಾರೆ. ಹೋಗುದಿಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿ ವಿಚಾರ ಮುಚ್ಕೊಳ್ಳಿ ಇಡಲಿಕ್ಕೆ ಆಗುದಿಲ್ಲ, ನಾನು ನೇರವಾಗಿ ಮಾತಾಡೋದು. ಆವಾಗ ಅಂತವರಿಗೆ ಏನಾದ್ರು ಒಂದು ವೇದಿಕೆ ಬೇಕು, ಅಂತವರಿಗೆ ಏನಾದ್ರು ನಾವು ಒಂದು ಒಕ್ಕೂಟ ಮಾಡಿಕೊಂಡು ಅವರಿಗೆ ಸಮಂಜಸ ಹೇಳ್ಬೇಕು, ಇದು ಮಾಡೋದು ತಪ್ಪು, ಈ ರೀತಿ ಮಾಡ್ಬೇಕಂತ ನಾವು ಹೇಳ್ಬೇಕು. ಅದು ನಾವು ಒಪ್ಕೊಳ್ತೇವೆ, ಅದು ನಾವು ಮಾಡ್ಬೇಕು, ಒಂದು ಕರ್ತವ್ಯ ಮಾಡ್ಬೇಕು. ಎಲ್ಲ ಕ್ರೈಸ್ತರು ಮಾಡ್ಬೇಕು, ಕೇವಲ ಕಥೋಲಿಕರು ಮಾತ್ರ ಅಲ್ಲ, ಎಲ್ಲ ಕ್ರೈಸ್ತ ಒಕ್ಕೂಟಗಳು ಒಟ್ಟಿಗೆ ಬಂದು ಇಂಥ ಒಂದು ವಿಚಾರ ನಡೆಯಬೇಕಾದ್ರೆ ಬೇರೆ ಧರ್ಮದವರಿಗೆ ಸ್ವಲ್ಪ ಅಶಾಂತಿ ಮತ್ತೆ ದುಃಖ ಕೊಡುವುದರ ಸಂದರ್ಭ ಬಂದಾಗ ಅಥವಾ ಈ ರೀತಿ ಎಲ್ಲ ಕೆಲಸ ಮಾಡುವಾಗ ನಾವು ಒಂದು ಒಕ್ಕೂಟ ರಚಿಸಿಕೊಂಡು ನಾವು ಸರಿಯಾಗಿ ಅವರಿಗೆ ತಿಳಿ ಹೇಳ್ಬೇಕು, ಅದನ್ನು ಒಪ್ಕೊಳ್ತೇವೆ. ಓಕೆ, ಇದು ಸಮಸ್ಯೆ ನ್ಯೂ ಲೈಫ್ ಅನ್ನುವಂತ ಒಂದು ಪಂಗಡದಿಂದ ಆಗ್ತಾ ಇದೆ. ಒಂದೇ ಪಂಗಡ ಅಂತ ಹೇಳುವುದಿಲ್ಲ, ನ್ಯೂ ಲೈಫ್ ಮಾತ್ರ ಅಂತ ಹೇಳುವುದಿಲ್ಲ, ಬೇರೆ ಪಂಗಡಗಳಿವೆ, ತುಂಬಾ ಪಂಗಡಗಳಿವೆ. ಓಕೆ, ಇಲ್ಲ ಯಾಕೆ ಗೊತ್ತಾ ಫಾದರ್, ಈ ರೋಷನ್ ಡಿಸೋಸ್ ಅಂತ ಅವ್ರು ಹೇಳಿದವರು ಕೂಡ ನ್ಯೂ ಲೈಫ್ ಬಗ್ಗೆ ನೇರವಾಗಿ ಹೇಳ್ತಾರೆ. ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅನೇಕ ಕಮೆಂಟ್ಸ್ ಗಳು ಬರ್ತಾ ಇದೆ ಫಾದರ್. ಎಲ್ಲರೂ ಕೂಡ ಹೇಳ್ತಾ ಇರುವಂತ ಇಲ್ಲಿ ನ್ಯೂ ಲೈಫ್ ನ ಬ್ಯಾನ್ ಮಾಡಬೇಕು ಫಸ್ಟ್, ಇದು ನ್ಯೂ ಲೈಫ್ ಇಂದ ಈ ರೀತಿ ಆಗ್ತಾ ಇರುವಂತದ್ದು, ಇಂಥದ್ದೇ ಕಮೆಂಟ್ಸ್ ಗಳು. ಇನ್ನೊಂದು ಇದೇ ರೀತಿ ನ್ಯೂ ಲೈಫ್ ಸಂಘಟನೆಯನ್ನು ನಿಷೇಧಿಸಬೇಕು, ಇಂತಹ ಕಮೆಂಟ್ಸ್ ಗಳನ್ನ ಹಾಕ್ತಾ ಇದ್ದಾರೆ. ಯಾಕೆ ನ್ಯೂ ಲೈಫ್ ಅನ್ನುವಂತ ಪ್ರಶ್ನೆ ಬರುತ್ತೆ ಅಲ್ವಾ ಜನಸಾಮಾನ್ಯರಿಗೆ ನೇರವಾಗಿ. ಏನ್ ಮಾಡ್ತಾರೆ ಅವರು, ಏನು ಅವರ ಧರ್ಮ ಏನು, ಏನ್ ಪ್ರತಿಪಾದನೆ ಮಾಡ್ತಾರೆ, ಏನ್ ಕಥೆ ಬರುತ್ತೆ ಫಾದರ್? ಎಸ್, ತಾವೇ ಉತ್ತರ ಕೊಡ್ಬೇಕಾಗುತ್ತೆ, ಏನ್ ಹೇಳ್ತೀರಾ? ಯಾಕಂದ್ರೆ ಈ ನ್ಯೂ ಲೈಫ್ ಬಗ್ಗೆ ನನಗೆ ಜಾಸ್ತಿ ನಾಲೆಜ್ ಇಲ್ಲ, ಯಾಕಂದ್ರೆ ನಾವು ಆ ಪಂಥದ ಬಗ್ಗೆ ನನಗೇನು ಜಾಸ್ತಿ ನಾಲೆಜ್ ಇಲ್ಲ. ಒಂದು ಕಳಕಳಿಯ ವಿನಂತಿ, ತಾವುಗಳದ್ರ ಬಗ್ಗೆ ಜಾಸ್ತಿ ನಾಲೆಜ್ ಅನ್ನ ವೃದ್ಧಿ ಮಾಡಬೇಕಾಗುತ್ತೆ, ಜ್ಞಾನವನ್ನ ವೃದ್ಧಿ ಮಾಡಬೇಕಾಗುತ್ತೆ. ಎಲ್ರಿಗೂ ಬರ್ತದೆ, ಬರುವಾಗ ಕ್ರೈಸ್ತರಿಗೆ ಅಂತ ಬರ್ತದೆ, ಹೌದಲ್ಲ? ಅವರು ಮಾಡಿದ್ರು ಬರುವಾಗ ಇಡೀ ಕ್ರೈಸ್ತ ಸಮುದಾಯಕ್ಕೆ ಬರ್ತದೆ. ಹೌದು, ಯೆಹೋವನ ಸಾಕ್ಷಿಯವರು ಮಾಡ್ಲಿ, ಇವಾಂಜಲಿಸ್ಟ್ ಮಾಡ್ಲಿ, ಮತ್ತೊಬ್ಬರು ಮಾಡ್ಲಿ, ನಮ್ಗೆ ಇಲ್ಲಿ ಗೊತ್ತು ರೋಮನ್ ಕ್ಯಾಥಲಿಕ್ಸ್ ಮಾತ್ರ, ನಮ್ಗೆ ಗೊತ್ತು ಕ್ರೈಸ್ತರಂದ್ರೆ ರೋಮನ್ ಕ್ಯಾಥಲಿಕ್ಸ್ ಮಾತ್ರ, ಹೌದಾ? ಹೌದು, ಸರಿ. ಈಗ ನಾನು ಅದಕ್ಕೆ ಹೇಳಿದ್ದು, ಇದು ನ್ಯೂ ಲೈಫ್ನವರು ಅವರನ್ನು ಬಿಡಿ, ಆದರೆ ಇಲ್ಲಿ ನೀವು ಪ್ರಮುಖ ಪಂಗಡ ನೀವು ರೋಮನ್ ಕ್ಯಾಥಲಿಕ್ಸ್ ಇರುವುದು, ನೀವು ಇಡೀ ಇಲ್ಲಿ ಹೋಲ್ಡ್ ಇರುವುದು ನಿಮ್ಗೆ, ನೀವು ಅದರ ಬಗ್ಗೆ ಒಂದು ಏನಾದ್ರೂ ಮಾಡಬೇಕು. ನಿಜ ಹೊಸ ಜೀವನ, ಈ ಹೊಸ ಜೀವನದಲ್ಲಿ ನೋಡಿ ಅವ ಜೈಲಿಗೆ ಹೋಗುವಾಗ ಆಯ್ತು. ಈಗ
ಅವನಿಗೆ ಜೈಲಿಗೆ ಹೋದ್ರೆ ಏನು ಪಶ್ಚಾತ್ತಾಪ ಇಲ್ಲ, ಅವ 8 ವರ್ಷ ಜೈಲಲ್ಲಿ ಕುತ್ಕೊಳ್ತಾನೆ ಅಂತ ಹೇಳ್ತಾನೆ. ಅಂತ ಮನಸ್ಥಿತಿಯನ್ನು ಕ್ರಿಯೇಟ್ ಮಾಡ್ತಾರಲ್ಲ ಅವರು. ಓಕೆ 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 ಎಸ್ ಫಾದರ್, ಹೇಳಿ ನ್ಯೂ ಲೈಫ್ ಬಗ್ಗೆ ಏನ್ ಕತೆ? ನಾಳೆ ದೇವದಾಸ್ ದೇಸಾಯಿಗಳು ಹುಟ್ಟುವಂತದ್ದು ಬೇಡ ನಮ್ಮ ಸಮಾಜದಲ್ಲಿ, ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ. ಬೇರೆ ದೇವದಾಸ್ ದೇಸಾಯಿಗಳು ಬೇಡ ಫಾದರ್, ಇದು ಸಾಕು ಒಬ್ರೆ. ಎಸ್ ಹೌದು ಸರಿ, ಒಬ್ಬರೇ ಸಾಕು ಅಂದ್ರೆ ನಮ್ಗೆ ಗೊತ್ತಿಲ್ಲ ಅವ ನ್ಯೂ ಲೈಫ್ ಏನಂತ ನಮಗೂ ಗೊತ್ತಿಲ್ಲ, ಅವನ ಧರ್ಮ ಯಾವ್ದು ನಮ್ಗೆ ಗೊತ್ತಿಲ್ಲ. ಈ ತನಕ ಅವನು ಹೇಳಿದಷ್ಟೇ. ಆದ್ರೆ ಅವನು ಮಾಡುವ ರೀತಿ ನೋಡಿದಾಗ ನ್ಯೂ ಲೈಫ್ ತರನೂ ಕೂಡ ಮಾಡಲ್ಲ ಮೋಸ್ಟ್ಲಿ. ಅವನು ಹೇಳುವ ರೀತಿಗಳು, ಕೆಲವು ಹೇಳುವ ರೀತಿಗಳು ನ್ಯೂ ಲೈಫ್ಗೆ ಬೇರೆ ವಿಚಾರಗಳು ಅದಕ್ಕೋಸ್ಕರ ಸರಿ ಹೊಂದಿಸುವುದಿಲ್ಲ. ಅಂದ್ರೆ ನಂಗೆ ಡೌಟ್ ಇದೆ, ಇಂಡಿಪೆಂಡೆಂಟ್ ಚರ್ಚ್ ಇರ್ಬೋದು ಅಥವಾ ನ್ಯೂ ಲೈಫ್ ಅಂದ್ರೆ ಯೆಹೋವಾ ವಿಟ್ನೆಸ್ ನ್ಯೂ ಲೈಫ್ ಮಾತ್ರ, ಬೇರೆ ಬೇರೆ ಯೆಹೋವಾ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಮಾತಾಡೋ ಪಂಥಗಳು ಕೂಡ ಇದೆ. ಅಲ್ಲಿ ಕೊನೆಗೆ ಬರೋದು ಯೇಸು ಕ್ರಿಸ್ತನೇ ಬರೋದು. ಅದರಿಂದ ಅದೆಲ್ಲ ಡಿಫರೆನ್ಸ್ ಜನಸಾಮಾನ್ಯರಿಗೆ, ಈಗ ನಮ್ಗೆ ಇಲ್ಲಿ ಕೂತವರಿಗೆ ಏನಾದ್ರು ಗೊತ್ತಿರ್ಬೋದು ಹೊರತಾಗಿ ಜನಸಾಮಾನ್ಯರಿಗೆ ಅದೆಲ್ಲ ಗೊತ್ತಿಲ್ಲ. ಈಗ ಅದು ಯಾವೊಬ್ಬ ಹಿಂದೂ ಮಾಡಿದ್ರು ವಿಶ್ವ ಹಿಂದೂ ಪರಿಷತ್ ಆಗ್ಬೇಕಾಗಿಲ್ಲ, ಅದು ಸಂಘಟನೆಗೆ ಬರ್ತದೆ. ಯಾವ ಬಿಜೆಪಿ ಏನ್ ಮಾಡಿದ್ರು ಅದು ಬಿಜೆಪಿಗೆ ಬರ್ತದೆ. ಆದ್ರಿಂದ ಈಗ ಕ್ರೈಸ್ತ ಅವನು ಕ್ರಾಸ್ನ ಹೆಸರಲ್ಲಿ ಮಾಡುದು, ಯೇಸು ಕ್ರಿಸ್ತನ ಹೆಸರಲ್ಲಿ ಮಾಡುದು ತಪ್ಪೇ, ಆದ್ರೆ ಅದು ಬರುವಾಗ ಎಲ್ರಿಗೂ ಬರ್ತದೆ. ಆದ್ರಿಂದ ಅದರ ಬಗ್ಗೆ ನೀವೇನಾದ್ರೂ ಒಂದು ಕ್ರಮ ಕೈಗೊಳ್ಳಿ. ಎಸ್ ಎಸ್ ವೆರಿ ಸಿಂಪಲ್ ಫಾದರ್. ಈಗ ಸಂಘಟನೆ ಬಗ್ಗೆ, ಈಗ ಜಾಗರಣ ವೇದಿಕೆ ಯಾರೋ ಒಬ್ರು ಒಂದು ಸಂಘಟನೆಯಲ್ಲಿ ಕೆಟ್ಟ ಹೆಸರು ಕೆಲಸವನ್ನ ಮಾಡಿದ್ರೆ ಅದು ಪ್ರತಿಯೊಂದು ಸಂಘಟನೆ ಏನಿದೆ, ಅನೇಕ ಸಂಘಟನೆಗಳು ಬರುತ್ತೆ, ಹಿಂದೂ ಸಂಘಟನೆಗಳು, ಬಜರಂಗ ದಳ, VHP, ಇನ್ನಿತರ ಸಂಘಟನೆಗಳು, ಎಲ್ಲದಕ್ಕೂ ರಾಮಸೇನೆ, ಎಲ್ಲದಕ್ಕೂ ಬರುತ್ತೆ ಸಂಘಟನೆ, ಯುವಕರು ಅನ್ನೋದು ಆ ರೀತಿ ಬರುತ್ತೆ. ಹಾಗಾಗಿ ಹೇಳ್ತಾ ಇರುವಂತದ್ದು, ಗೊತ್ತಿಲ್ಲದಂತಹ ಜನಸಾಮಾನ್ಯ ನಡುವಲ್ಲಿ ಮನಸ್ಸಿನಲ್ಲಿ ಈ ರೀತಿಯ ಒಂದು ಅಡೆತಡೆ ಗೋಡೆಗಳು ಬರುವಂತದ್ದು ಬೇಡ. ಜೊತೆಗೆ ಇಂತಹ ಸಮಾಜಘಾತುಕ ಶಕ್ತಿಗಳನ್ನ ಸಪೋರ್ಟ್ ಮಾಡುವಂತದ್ದೇ ಬೇಡ ಅನ್ನುವಂಥದ್ದು ನಾನು ಹೇಳುವಂತದ್ದು. ತಾವುಗಳು ಎಲ್ಲರೂ ಕೂಡ ಸೇರಿಕೊಂಡು ಇದರ ಬಗ್ಗೆ ಒಂದು ಸರಿಯಾಗಿರುವಂತಹ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಫಾದರ್. ಎಸ್, ನೇರವಾಗಿ ಲಾರೆನ್ಸ್ ಅವ್ರ ಜೊತೆ ನಾನು ಹೋಗ್ತೇನೆ. ಈ ನ್ಯೂ ಲೈಫ್ಗಳು, ಈ ರೀತಿ ನ್ಯೂ ಲೈಫ್ ನ ವಿಚಾರ ಪದೇ ಪದೇ ಬರ್ತಾ ಇರುವಂತದ್ದು, ಮುಂದಕ್ಕೆ ಬರುವಂತದ್ದು ಏನ್ ಹೇಳ್ತೀರಾ? ತಮ್ಮ ಗಮನಕ್ಕೆ ಬಂದಿರಬಹುದು. ಅಲ್ಲ, ನ್ಯೂ ಲೈಫ್ ನಾನು ಮೊದಲಿಂದಲೂ ನಾನು ಈ ಪ್ರಕರಣದ ಬಗ್ಗೆ ನಾನು ಸೂಕ್ಷ್ಮವಾಗಿ ನಾನು ಹೇಳ್ತಾ ಇದ್ದೀನಿ. ಏನಂದ್ರೆ ಈ ನ್ಯೂ ಲೈಫ್ ಅಂತ ಮಾತ್ರ ಅಲ್ಲ, ಈಗ ನೋಡಿ ಈ ಕಾನೂನಿನಲ್ಲಿ ಇದಕ್ಕೊಂದು ಶಿಕ್ಷೆಯ ಪ್ರಮಾಣ ಒಂದು ಶಿಕ್ಷೆ ಬೇಕು ಅಂತ ಬಂದಾಗ ಮತಾಂತರ ನಿಷೇಧ ಬಂದ್ರೆ ಸ್ಟ್ರಾಂಗ್ ಆಗಿರುತ್ತೆ, ಈ ರೀತಿ ಅದನ್ನ ವಿರೋಧ ಮಾಡ್ತೀರಿ ಅಂತ ಬಂದಾಗ ಇನ್ನು ಏನೋ ಶಿಕ್ಷೆ ಬೇಕು ಅಂತ ಬಂದಾಗ ನೋಡಿ ಮತಾಂತರ ನಿಷೇಧ ಅಂದ್ರೆ ಖಾಲಿ ಒಂದು ಪಂಗಡ ಕ್ರೈಸ್ತ ಧರ್ಮದವರಲ್ಲ, ಒಂದು ಪಂಗಡ ನ್ಯೂ ಲೈಫ್ ಮಾಡ್ತಾ ಇದೆ ಈ ವಿಚಾರ ಅಂತ ಬಂದಾಗ ಒಂದು ಪಂಗಡಗೋಸ್ಕರ ಶಿಕ್ಷೆ ಮಾಡ್ಕೊಳ್ಬೇಕಾ? IPC ಸೆಕ್ಷನ್ ಗಳನ್ನ ಚೇಂಜ್ ಮಾಡ್ಬೇಕಾ? ಅಲ್ಲ, ಒಂದು ಮಾತ್ರ ಅಲ್ಲ. ಇದೇ ಹೇಳ್ತಾ ಇರೋದು. ಹಾಗಾದ್ರೆ ಇಲ್ಲಿ ಆರೋಪ ಅವರೊಂದು ಒಂದು ಪಂಗಡದ ಮೇಲೆ, ಯಾಕಂದ್ರೆ ಕ್ರೈಸ್ತ ಧರ್ಮ ಒಂದು ಪಂಗಡ ಅಂತ ಹೇಳಿದ್ರೆ, ಈಗ ಒಂದು ಪಂಗಡ ಅಂತ ಹೇಳಿದ್ರೆ ಅವನು ಮಾಡಿದಂತ ಪ್ರಕರಣ ಮತಾಂತರ ಏನು ವಿಚಾರ, ಧರ್ಮ ಪ್ರಚಾರ ಮಾಡುವುದು ಅಥವಾ ಕನ್ವರ್ಟ್ ಮಾಡುವ ವಿಚಾರಗಳು, ಅವು ವಿಚಾರಗಳು ಬೇರೆ. ಅದರಿಂದ ಇದು ಆಗಿದ್ದು ಅಂತ ನಾವು ಹೇಳುದು. ಅದಕ್ಕೆ ಮೂಲಕ್ಕೆ ನಾವು ಒತ್ತು ಕೊಟ್ರೆ ಇದು ಬರುದಿಲ್ಲ. ಈಗ ಸರಿ, ಈಗ ಮತಾಂತರಕ್ಕೆ ಒಂದು ಮತಾಂತರ ಆದವರು ಅಥವಾ ಪ್ರಲೋಭನೆಗೆ ಅಥವಾ ಆಮಿಷಕ್ಕೆ ಮಾಡುವವರಿಗೆ ಕಾನೂನು ಕ್ರಮ ತಂದಿದ್ದಾರೆ. ಅದರಲ್ಲಿ ಇಂಥ ಪ್ರಕರಣಗಳು ಬರುವುದಿಲ್ಲ. ಈಗ ಈ ರೀತಿಯಾಗಿ ಯಾರಾದ್ರೂ ಮತಾಂತರ ಪ್ರಚಾರ ಮಾಡ್ತಾರಾ? ಮತವನ್ನು ಪ್ರಚಾರ ಅಥವಾ ಧರ್ಮವನ್ನು ಈ ರೀತಿಯಾಗಿ ಯಾರಾದ್ರೂ ಪ್ರಚಾರ ಮಾಡ್ತಾರಾ? ಹಾಗೆ ಹಾಗೆ ಆಯ್ತು ಅಂತ ನಾವು ಹೇಳುದು. ನೋಡಿ ಶರಣ ಅವರು ಕೇಳಿ, ನಿಮಗೆ ಕಾನೂನಿನ ನನಗಿಂತ ನಿಮಗೆ ಹೆಚ್ಚಿನ ಮಾಹಿತಿ ಇರುವ ನೀವೊಬ್ಬರು ವಕೀಲ. ಅಲ್ಲ, ಕಾನೂನು ತರುವಾಗ ವಿರೋಧ ಮಾಡ್ತೀರಾ ಸ್ವಾಮಿ? ಅಲ್ಲ ನೋಡಿ, ಕಾನೂನು ತರುವುದಕ್ಕೆ ನಾನು ವಿರೋಧ ಮಾಡಲಿಲ್ಲ. ಮೊನ್ನೆ ನಿಮ್ಮ ಸಿಸ್ಟರ್ಸ್ ನವರು SDP ಸ್ಟ್ರೈಕ್ ಮಾಡಿದ್ದಾರೆ ನೋಡಿ. ಪ್ರತಿಭಟನೆ ಮಾಡುವ ಹಕ್ಕು ಯಾವುದೇ ಕಾನೂನುಗಳು ಪ್ರತಿಯೊಂದು ಧರ್ಮದವರು ಮಾಡಿದ್ದಾರೆ. ಅಲ್ಲ, ಮತಾಂತರ ಬಗ್ಗೆ ಬಲವಂತದ ಮತಾಂತರವನ್ನು ಮಾಡ್ಲಿಕ್ಕೆ ಇಲ್ಲ ಅಂತ ಮೊದಲನಲ್ಲೂ ಕಾನೂನಲ್ಲಿ ಅವಕಾಶ ಇದೆ. ಅದಕ್ಕೆ ಕೊಟ್ಟಂತ ಕೆಲವೊಂದು ಸ್ಪೆಸಿಫಿಕೇಶನ್, ಕೊಟ್ಟಂತ ಸ್ಪೆಸಿಫಿಕೇಶನ್ ಗೊತ್ತಾಯ್ತಲ್ಲ. ಕ್ರೈಸ್ತ ಸಮಾಜ ಅಲ್ಲ, ನಾವು ಸಿಸ್ಟರ್ಸ್ ಬಂದು ಮಾಡಿದ್ದೇನೆ, ನಾನು ಸಿಸ್ಟರ್ಸ್ ಮಾಡಿದ್ದಾರೆ ನೋಡಿ. ಶೇಣೋ ಅವರೇ, ನೀವು ಮಾಡುವುದಿಲ್ಲ ಅಂದ್ರೆ ಇವರು ವಿರೋಧಿಸುವುದಂತೆ ಚರ್ಚೆಗಳು ಇದರ ಬಗ್ಗೆ ಲಾರೆನ್ಸ್ ಸರ್, ಒಂದು ಮತಾಂತರ ಕಾನೂನು ತರಲಿಕ್ಕೆ ತಾವುಗಳು ಬಿಡಲ್ಲ, ಇನ್ನೊಂದ್ ಕಡೆ ಈ ಒಂದು ಪಂಗಡ ಯಾವುದು ಅಂತ ಹೇಳಲ್ಲ, ಇನ್ನೊಂದ್ ಕಡೆ ಈ ಪಂಗಡವನ್ನು ಕೂಡ ನಿಷೇಧ ಮಾಡಲ್ಲ, ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲ್ಲ. ಇದೆಲ್ಲವೂ ಕೂಡ ನೋಡಿದಾಗ ಏನ್ ಇದು ಬರೋದು ಪ್ರಶ್ನೆ. ನನ್ನ ಒಂದು ಲಾರೆನ್ಸ್ ಸರ್, ನನ್ನ ಒಂದು ಕಳಕಳಿ, ಕ್ರೈಸ್ತ ಧರ್ಮ ಅಂತ ಬಂದಾಗ ಪ್ರತಿಯೊಬ್ರು ಕೂಡ ಇಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ.
ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ಈಗ ಯಾರು ಸಾಧನೆ ಮಾಡಿದ್ದಾರೆ ಕ್ರೈಸ್ತ ಶಾಲೆಯಲ್ಲಿ, ಕಾಲೇಜುಗಳಲ್ಲಿ, ಇನ್ಸ್ಟಿಟ್ಯೂಷನ್ಗಳಲ್ಲಿ ಕಲ್ತವರೆ ಎಲ್ಲರೂ ಕೂಡ ಕ್ರೈಸ್ತ ಧರ್ಮದ ಮೇಲೆ ಅಪಾರವಾಗಿರುವಂಥ ನಂಬಿಕೆ, ಗೌರವ ಇದೆ ಪ್ರತಿಯೊಬ್ಬರಿಗೂ ಕೂಡ. ಆದರೆ ಇಲ್ಲಿ ಆಗ್ತಾ ಇರುವಂತಹ ಒಂದು ಘಟನೆಗಳಿಗೇನಿದೆ, ಇಡೀ ಕ್ರೈಸ್ತ ಧರ್ಮದ ಮೇಲೆ ಕಪ್ಪು ಚುಕ್ಕೆಯನ್ನ ಈ ರೀತಿ ಆರೋಪವನ್ನ ಮಾಡುವಂಥದ್ದು, ಇದು ತಾವುಗಳು ನೋಡ್ಕೊಂಡು ಸುಮ್ಮನಿರ್ತೀರಾ? ಇದನ್ನ ಕೇಳ್ತಾ ಇರುವಂತದ್ದು. ಯಾರೊಬ್ರು ಆರೋಪಿ ಅಂತ ಬಂದಾಗ ಎಸ್ ಆ ಆರೋಪಿಗಳನ್ನ ಹೇಳಿ ಅವರುಗಳನ್ನ ನಿಷೇಧ ಮಾಡಿ, ಏನ್ ಸಮಸ್ಯೆ ಏನು ಸೆಕ್ಷನ್ ಉಂಟು ಅದನ್ನು ಅಷ್ಟೇ. ಯಾವುದೇ ಧರ್ಮವನ್ನು ನಿಷೇಧ ಮಾಡುವುದು, ಯಾವುದೇ ವ್ಯಕ್ತಿಯನ್ನು ಧರ್ಮ ನಿಷೇಧ ಮಾಡುವುದಿಲ್ಲ. ನಾವು ಒಂದು ಬೆರಳಿಗೆ ನಂಜು ಅಂತ ಬಂದ್ರೆ ಆ ನಂಜನ್ನ ಬೆರಳನ್ನ ಕಟ್ ಮಾಡ್ಬೇಕು, ಇಡೀ ದೇಹವನ್ನ ಕಟ್ ಮಾಡ್ಬೇಕು ಅನ್ನೋದು ಎಲ್ಲೋ ಒಂದ್ ಕಡೆ ಈ ನಂಜು ಇದೆ ಇಲ್ಲಿ ಅಂತ ಬಂದಾಗ ಕಟ್ ಮಾಡಿ ಸರ್, ಇಲ್ಲದಿದ್ರೆ ಇಡೀ ದೇಹ. ನಾನು ಕಟ್ ಮಾಡೋದಕ್ಕೆ ನಾನು ನನ್ನ ಕೈಯಲ್ಲಿಲ್ಲ, ಅದು ಯಾವುದೇ ಆರೋಪ ನಿಷೇಧಿಸಿ ಅಥವಾ ಯೆಹೋವನ ಸಾಕ್ಷಿಗಳನ್ನು ನಿಷೇಧಿಸಿ ಅಥವಾ ಅವರನ್ನು ನಿಷೇಧಿಸಿ ಅಂತ ಹೇಳಿ ನಾನು ನಿಷೇಧ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ವಿರೋಧ ಮಾಡಲಿಲ್ಲ. ತಪ್ಪು ಯಾರು ಯಾವುದೇ ತಪ್ಪು ತಪ್ಪೇ. ಈ ಒಂದು ಪ್ರಕರಣದ ಯಾರು ಆರೋಪ ಮಾಡಿದ್ದಾರೆ, ಯಾರನ್ನು ಬಂಧಿಸಿದ್ದಾರೆ, ಈ ಪ್ರಕರಣ ಒಂದು ಲಾರೆನ್ಸ್ ಅವರೇ, ಶೆಣೆ ಅವರು ಕೂಡ ಹೇಳ್ತಾ ಇರೋ ಮಾತನ್ನ ಅದನ್ನ ಈಗ ಪ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ. ಅವರು ಎಲ್ಲೂ ಕೂಡ ಕ್ರೈಸ್ತ ಧರ್ಮದವರು ಮತಾಂತರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ಇಂತಹ ಪಂಗಡಗಳು ಮತಾಂತರ ಮಾಡ್ತಾ ಇದೆ. ಇಂತಹ ಒಂದು ವಿವಿಧವಾಗಿರುವ ಪಂಗಡಗಳು ಏನಿದೆ, ಒಂದು ಎಕ್ಸ್ಟ್ರೀಮ್ ಗೆ ಹೋಗಿ, ಫಾದರ್ ಕೂಡ ಹೇಳಿದ್ರು ಎಕ್ಸ್ಟ್ರೀಮ್ ಗೆ ಹೋಗಿರುವಂತಹ ಒಂದು ಪಂಗಡ ಇದೆ, ಆ ಎಕ್ಸ್ಟ್ರೀಮ್ ಗೆ ಹೋಗಿರುವಂತಹ ಪಂಗಡಗಳು ಮತಾಂತರ ಮಾಡ್ತಾ ಇದೆ. ಯಾಕೆ ತಾವುಗಳು ಅದನ್ನ ತಡೆಗಟ್ತಾ ಇಲ್ಲ? ನಾನು ಹೇಳ್ಕೊಳ್ತಾ ಇಲ್ಲ. ಸಿಸ್ಟರ್ಸ್ನವರು ಪಾದ್ರಿಗಳು ಎಲ್ಲ ನಿನ್ನೆ ನಿಂತು, ಅದು ಸಹ ಯಾರೊಟ್ಟಿಗೆ, SDP ಅವರೊಟ್ಟಿಗೆ, ಅವರಿಗೆ ಮೂಲತಃ ಆಗುದಿಲ್ಲ, ಅವರೊಟ್ಟಿಗೆ ನಿಂತು ನನಗೆ ಭಯಂಕರ ಬೇಜಾರಾಯ್ತು ನಿನ್ನೆ. ನೀವೇ ಮಾಡಿ ಸ್ವಾಮಿ, ನೀವೇ ಮಾಡಿ, ತೊಂದರೆ ಅವರೊಟ್ಟಿಗೆ ಮಾಡ್ಲಿ, ಒಟ್ಟಿಗೆ ಮಾಡುತ್ತೆ, ಕ್ರೈಸ್ತ ಧರ್ಮದೊಟ್ಟಿಗೆ SDP ಅವರು BJP ಅವರೊಟ್ಟಿಗೂ ಸೇರಿ ಅಧಿಕಾರ ನಡೆಸಿ ತಿರುಗಿಸುವ ವಿಚಾರಗಳು ಬೇರೆ. ನಾನೇನು ಹೇಳ್ತಾ ಇದ್ದೇನೆ, ಪ್ರಕರಣಗಳು ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೆಡಿಸುವಂತ, ಧಾರ್ಮಿಕ ಒಂದು ಸಂಬಂಧವನ್ನು ಕೆಡಿಸುವಂತ ವ್ಯಕ್ತಿಯನ್ನು ನೀವು ಕಾನೂನಲ್ಲಿ ಮೂಲಕ್ಕೆ ಮದ್ದು ಕೊಡ್ಲಿಕ್ಕೆ ಒಬ್ಬನನ್ನು ಹಿಡ್ಕೊಂಡು ಏನಾಗ್ಲಿಕ್ಕಿಲ್ಲ ನಮ್ಗೆ. ಲಾರೆನ್ಸ್ ಅವರೇ, ಧಾರ್ಮಿಕ ಸ್ವಾಸ್ಥ್ಯವನ್ನ ಕೆಡ್ದಾಡುವಂತಹ ವ್ಯಕ್ತಿಗಳನ್ನ, ಕದಡುವಂತಹ ವ್ಯಕ್ತಿಗಳನ್ನ ತಾವು ಹೇಳ್ತೀರಾ ನೇಣಿಗೆ ಹಾಕಿ ಗಲ್ಲಿಗೆ ಹಾಕಿ ತಾವು ಹೇಳ್ತೀರಾ. ಅಟ್ ದ ಸೇಮ್ ಟೈಮ್ ಒಂದು ಕಾನೂನು ಏನ್ ಸಮಸ್ಯೆ ಆಗುತ್ತೆ, ಒಂದು ಕಾನೂನು ಬಂದ್ರೆ ಏನ್ ಸಮಸ್ಯೆ ಆಗುತ್ತೆ? ಈ ರೀತಿಯ ಯಾರು ಇರ್ತಾರೆ ಕ್ರಿಮಿಗಳು ಎಲ್ಲವೂ ಕೂಡ ನಾನು ಏನ್ ಹೇಳ್ತಾ ಇದ್ದೇನೆ, ಈಗ ಮೊನ್ನೆ ಚರ್ಚೆಯಲ್ಲಿ ನಾನು ಭಾಗವಹಿಸಿದ ಸಂದರ್ಭ ಹೇಳಿದೆ, ಮತಾಂತರ ನಿಷೇಧ ಕಾನೂನಿನಲ್ಲಿ ಕೊಟ್ಟಂತ ಸ್ಪೆಸಿಫಿಕೇಶನ್, ಆ ದಾಳಿಗಳು ನಡೆಸುವಂತ ಸಂದರ್ಭದಲ್ಲಿ ಆ ದಾಳಿ ಮಾಡಿದಂತ ವ್ಯಕ್ತಿಯ ಮೇಲೆ ಕಾನೂನು ಕ್ರಮ ಅಥವಾ IPC ಯಲ್ಲಿ ಕಾನೂನಿನ ಇರುವಂತಹ ಶಿಕ್ಷೆಗಳ ಬಗ್ಗೆ ಅದನ್ನು ಪ್ರಕಟಿಸಬೇಕು. ನಾವು ಮತಾಂತರ ಆಗ್ತೇವೆ ಅಥವಾ ಆಗುದಿಲ್ಲ, ನಮ್ಮ ಕೈಯಲ್ಲಿಲ್ಲ. ನಾನು ವ್ಯಕ್ತಿಗಳ ಮೇಲೆ ಇರ್ತದೆ. ಆದ್ರೆ ಆಮಿಷಕ್ಕೆ ಕೊಟ್ಟಂತ ಪ್ರಲೋಭನೆಗಳು, ಆಮಿಷಕ್ಕೆ ಕೊಟ್ಟಂತ ಸ್ಪೆಸಿಫಿಕೇಶನ್, ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತವರು ವಿರೋಧ, ಒಂದೊಂದು ಸೆಕ್ಷನ್ ಹೇಳಿಲ್ಲ ಇವರು, ಮತಾಂತರ ಕಾನೂನಿಗೆ ವಿರೋಧ ಇವರು. ಅದನ್ನು ತಿದ್ದುಪಡಿ ಮಾಡುವಂತ ವಿಧಾನಸಭೆಯಲ್ಲಿ ಪಾಸ್ ಮಾಡಿದ್ರು, ಯಾಕೆ ವಿಧಾನ ಪರಿಷತ್ನಲ್ಲಿ ಇವರು ಮಂಡಿಸಲಿಲ್ಲ? ಯಾಕೆ ಮಂಡಿಸಲಿಲ್ಲ? ಮೊನ್ನೆ ಮಂಡಿಸಬೇಕಿತ್ತಲ್ಲ. ಅಲ್ಲ ನಮ್ಗೆ ಗೊತ್ತಿಲ್ವಾ? ನಾವು ರಾಜ್ಯಕ್ಕೆ ಮಾತ್ರ ರಾಜಕೀಯದಲ್ಲಿದ್ದ ಮೇಲೆ ರಾಜಕೀಯ ಗೊತ್ತೇ ಇರಬೇಕು. ರಾಜಕೀಯದಿಂದ ಸಮಾಜದಲ್ಲಿ ಶಾಂತಿ ಕದಡುವಂತ ಕೆಲಸವನ್ನು ನೀವು ಮಾಡಬೇಡಿ. ಆದ್ರಿಂದ ಮತಾಂತರ ಮಾಡಿ ಕೂಡ ನೀವು ಶಾಂತಿಯನ್ನು ಶಾಂತಿ ಮಾಡ್ತೇವೆ ಅಂತ ಹೇಳುದು ನೀವು ಅದು ಭ್ರಮೆ. ಇಷ್ಟು ವರ್ಷದಿಂದ ಆಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಇಷ್ಟು ವರ್ಷದಿಂದ ಕೆಡಿಸಿದ ಶಾಂತಿ ಇವರು ಬಿಜೆಪಿ ದೇಶದಲ್ಲಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವುದೇ ಧರ್ಮ ಅಪಾಯದಲ್ಲಿರಲಿಲ್ಲ. ಯಾಕೆ ಯಾವ ಧರ್ಮನೂ ಇಲ್ಲ. ಹಿಂದೂ ಧರ್ಮ ದೇಶದಲ್ಲಿ ಇಷ್ಟು ವರ್ಷ ಕಾಂಗ್ರೆಸ್ ಅಥವಾ UPA ನೇತೃತ್ವದ ಬೇರೆ ಬೇರೆ ಸರ್ಕಾರಗಳು ಅಧಿಕಾರ ನಡೆಸಿದ್ದು, ಅದು ಬ್ರಿಟಿಷರ ಅಧಿಕಾರ ನಡೆಸಿದ್ದು. ಯಾವುದೇ ಹಿಂದೂ ಧರ್ಮ
ಅಪಾಯದಲ್ಲಿದೆ ಹೇಳಿ. ಇವರು ಅಪಾಯದಲ್ಲಿ ಅಂತ ಇವರು ಹೇಳ್ತಾ ಇದ್ದಾರೆ. ಅಂದ್ರೆ ರಾಜಕೀಯಕ್ಕೋಸ್ಕರ ಮಾಡಿ ನಿಲ್ಲಿಸಿ. ಕ್ರೈಸ್ತರು ಯಾವುದೇ ರಾಜಕೀಯ ಧರ್ಮವನ್ನು ಬೆಳೆಸಲಿಕ್ಕೆ ಯಾವ ರೀತಿ ಅಪಾಯದಲ್ಲಿ ಕ್ರೈಸ್ತ ಧರ್ಮ ಅಪಾಯದಲ್ಲಿದೆ ಅಂತ ಒಂದು ಉದಾಹರಣೆ ಕೊಡಿ. ಲಾರೆನ್ಸ್ ಸರ್ ಈ ಒಂದು ವಿಚಾರವನ್ನು ಹೇಳ್ತಿರ್ತಾರೆ, ಕ್ರೈಸ್ತ ಧರ್ಮ ಅಪಾಯದಲ್ಲಿ ಎಲ್ಲಿದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಈ ಒಂದು ಉತ್ತರ ಕೊಡ್ಬೇಕಾಗುತ್ತೆ ತಾವುಗಳು, ಇನ್ನೊಂದ್ ಕಡೆ ಲಾರೆನ್ಸ್ ಅವರೇ ಕ್ರೈಸ್ತ ಧರ್ಮ ಎಲ್ಲಿ ಅಪಾಯದಲ್ಲಿದೆ ಅಂತ ಬಂದಾಗ, ಇನ್ನೊಂದ್ ಕಡೆ ಈ ವ್ಯಕ್ತಿಯನ್ನು ನೋಡಿದಾಗ ತಾವುಗಳು ಹೇಳ್ತಾ ಇಲ್ಲ ಯಾವ ಪಂಗಡಕ್ಕೆ ಸೇರಿದ್ದಾನೆ ಈ ತರ, ಯಾಕಂತ ಗೊತ್ತಿಲ್ಲ. ಈ ತರ ಧರ್ಮವನ್ನ ಎಕ್ಸ್ಟ್ರೀಮ್ ಆಗಿ ಈಗ ಪ್ರತಿಪಾದನೆ ಮಾಡ್ತಾನೆ ಈತ ಅಂತ ಬಂದಾಗ ತಾವುಗಳು ತಾವುಗಳು ಹೇಳಬಹುದಲ್ವಾ, ಯಾಕೆ ತಮ್ಗಳ ಹೆಸರು ಹಾಳು ಮಾಡ್ತಾರೆ? ಯಾಕೆ ಲಾರೆನ್ಸ್ ಅವರೇ, ನಾನು ಕೂಡ ಕ್ರೈಸ್ತ ಕಮ್ಯುನಿಟಿ ಕಾಲೇಜಲ್ಲೇ ಕಲ್ತವ, ಸ್ಕೂಲಲ್ಲೇ ಕಲ್ತವ, ಅಲ್ಲೇ ನಾನು ಧಾರ್ಮಿಕ ಶಿಕ್ಷಣ ಮಾಡ್ದವ. ಅಲ್ಲಿ ಕಲ್ತಾಗ ಎಲ್ಲೂ ಕೂಡ ನಮ್ಗಳಿಗೆ ಯೇಸುವೇ ಶ್ರೇಷ್ಠ, ಯೇಸುವನ್ನೇ ನಂಬಬೇಕು, ಇತರ ದೇವರುಗಳು ಇಲ್ವೇ ಇಲ್ಲ, ಅವರುಗಳು ನೀಚರು, ಇಂಥ ವಿಚಾರಗಳನ್ನು ಎಲ್ಲೂ ಕೂಡ ಅವರುಗಳು ಪ್ರತಿಪಾದಿಸಲಿಲ್ಲ. ನಾವು ಕೂಡ ಕ್ರೈಸ್ತ ಇನ್ಸ್ಟಿಟ್ಯೂಷನ್ ಅಲ್ಲೇ ಕಲ್ತವ್ರು, ಯಾವುದೇ ವಿಚಾರಗಳು ಬರಲ್ಲ. ಹಾಗಾದ್ರೆ ಇಲ್ಲಿ ಈತ ಈ ರೀತಿ ಹೇಳ್ತಾನೆ, ಯೇಸುವೇ ಶ್ರೇಷ್ಠ, ಬೇರೆ ಯಾರೂ ಇಲ್ಲ, ಬೇರೆಯವರು ಎಲ್ಲವೂ ಕೂಡ ಅವಹೇಳನ ಮಾಡುವಂತ ವಿಚಾರಗಳು ಬಂದಾಗ ಇದು ನೋಡುವ ಜನತೆಗೆ ಈ ಕ್ರೈಸ್ತ ಸಮುದಾಯಕ್ಕೆ ಕಪ್ಪು ಚುಕ್ಕೆ ಆಗುತ್ತೆ. ಕ್ರೈಸ್ತ ಧರ್ಮದವರು ಈ ರೀತಿ ಮಾಡ್ತಾ ಇದಾರೆ ಅಂತ ವಿಚಾರಗಳು ಬರುತ್ತೆ. ಯಾಕೆ ತಾವುಗಳು ತಮ್ಮ ವಿಚಾರವನ್ನ ತಾವುಗಳು ಹಾಳು ಮಾಡ್ತಾ ಇದ್ದೀರಾ, ಯಾಕೆ ಮೈ ಮೇಲೆ ಎಳೆದುಕೊಳ್ತಾ ಇದ್ರೆ ಈ ವಿಚಾರವನ್ನು ಕೇಳ್ತಾ ಇರುವಂತದ್ದು. ಈ ಒಂದು ಪಂಗಡದ ಬಗ್ಗೆ ನಿಷೇಧ ಆಗಿರ್ಬೋದು, ಅವರನ್ನು ವಿರೋಧಿಸುವಂತ ನಮ್ಮ ಧಾರ್ಮಿಕ ನಾಯಕರು ಅದನ್ನು ತಗೊಳ್ಬೇಕು, ಅದು ನನ್ನ ಕೈಯಲ್ಲಿ ಸಹ ಇಲ್ಲ. ಓಕೆ ನೋಡಿ, ತಪ್ಪುಗಳು ನಡೆದಂತ ಸಂದರ್ಭ ಓಕೆ, ಯಾಕೆ ತಾವುಗಳು ತೆಗೆದುಕೊಳ್ತಾ ಇಲ್ಲ? ಶೆಣೆ ಅವರು ಹೇಳುವಂತ ವಿಚಾರ, ಮತಾಂತರ ನಿಷೇಧ ಕಾಯ್ದೆ ಅಂತ ಬಂದಾಗ ಮತಾಂತರ ನಿಷೇಧ ಕಾನೂನು ಬೇರೆ, ಮಾಡಬೇಡಿ. ಈ ಪ್ರಕರಣದ ಮೇಲೆ ಚರ್ಚೆ ನಡೆಸ್ತಾ ಇದ್ದೀರಾ, ಅಥವಾ ಪೊಲೀಸ್ ಅವರು ಎಲ್ಲ ವಿಷಯಗಳ ಬಗ್ಗೆ ನಾನು ಮಾತಾಡೋ ಒಂದು ವಿಚಾರವನ್ನು ಕೇಳಿ. ಮತಾಂತರ ನಿಷೇಧ ಕಾಯ್ದೆ ಅಂತ ಬಂದಾಗ ಬೀದಿಗಿಳಿತೀರಾ, ಪ್ರೊಟೆಸ್ಟ್ ಮಾಡ್ತೀರಾ ಅಂತ ಬಂದಾಗ ನಿಮ್ಮ ಧರ್ಮವೇನಿದೆ, ಕ್ರೈಸ್ತ ಧರ್ಮ, ನಾವುಗಳು ಅಪಾರವಾಗಿ ಗೌರವವನ್ನು ಕೊಡ್ತಾ ಇದ್ದ ಕ್ರೈಸ್ತ ಧರ್ಮದ ಹೆಸರನ್ನ ಹಾಳು ಮಾಡ್ತಾ ಇರುವಂತಹ ಒಂದು ಪಂಗಡ ಇದೆ, ಅದನ್ನ ನಿಷೇಧ ಮಾಡಿ ಅಂತ ಬಂದಾಗ ಯಾಕೆ ತಾವುಗಳು ರೋಡ್ಗಿಳಿಯಲ್ಲ, ಯಾಕೆ ತಾವುಗಳು ಪ್ರತಿಭಟನೆ ಮಾಡಿಲ್ಲ? ಈ ಒಂದು ವಿಚಾರವನ್ನು ನಾನು ಕೇಳ್ತಾ ಇದ್ದೀನಿ. ಫಾದರ್, ಐ ಆಮ್ ವೆರಿ ಸಾರಿ, ನನಗೆ ಕ್ರೈಸ್ತ ಧರ್ಮದ ಮೇಲೆ ಅಪಾರವಾಗಿರುವಂತ ಗೌರವ ಇದೆ, ಅಭಿಮಾನ ಇದೆ ಫಾದರ್. ನಾನು ಕೂಡ ಕ್ರೈಸ್ತ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲ್ತವ. ಹೆಸರು ಹಾಳು ಮಾಡುವಂತ ನಮ್ಗಳಿಗೆ ಇಷ್ಟ ಇಲ್ಲ. ಪದೇ ಪದೇ ಕ್ರೈಸ್ತ ಧರ್ಮದವರ ಮೇಲೆ ಈ ರೀತಿ ಆರೋಪಗಳು ಬರುವಂತದ್ದು ಸರಿಯಲ್ಲ ಫಾದರ್. ನಾನು ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ, ಬೇರೆ ಬೇರೆ ವಿಚಾರದಲ್ಲಿ ಅಂತ ಬಂದಾಗ ಈ ಒಂದು ವಿಚಾರದಲ್ಲಿ ರಸ್ತೆಗಿಳಿಬೇಕು. ನಿತಿನ್ ಅವರೇ ಕೇಳಿ, ಈಗ ನಾನು ಚರ್ಚೆ ನೋಡ್ತಾ ಇದ್ದೇನೆ. ಎಸ್ ಫಾದರ್, ಚರ್ಚೆ ಅಂದ್ರೆ ನಾವು ಬೇರೆ ಬೇರೆ ಕಡೆ ಈಗ ಒಂದು ಆಂಗಲ್ ಅಲ್ಲಿ ಹೋಗ್ತಾ ಇದ್ದೇವೆ. ಒಂದು ವಿಚಾರ ನನಗೆ ಅನಿಸ್ತಾ ಇದೆ, ಪ್ರತಿಯೊಂದು ಧರ್ಮದಲ್ಲಿ, ಹಿಂದೂ ಇರ್ಲಿ, ಕ್ರೈಸ್ತ ಇರ್ಲಿ, ಮುಸ್ಲಿಂ ಇರ್ಲಿ, ಪ್ರತಿಯೊಂದು ಧರ್ಮದಲ್ಲಿ ಧರ್ಮಕ್ಕೆ ಕಪ್ಪು ಚುಕ್ಕೆ ತರುವವರು ಇದ್ದಾರೆ. ಅದು ಹಿಂದೂಗಳಿರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಮುಸ್ಲಿಮರಿರ್ಲಿ, ಯಾವ ಧರ್ಮದಿರ್ಲಿ ಧರ್ಮಕ್ಕೆ ಕಪ್ಪು ಚುಕ್ಕೆ ತರುವವರು ಇದ್ದಾರೆ. ಅದಕ್ಕೋಸ್ಕರ ಒಂದೇ ಧರ್ಮಕ್ಕೆ ಕಪ್ಪು ಚುಕ್ಕೆ ತರುವವರು ಹೇಳಲಿಕ್ಕೆ ಆಗುದಿಲ್ಲ. ಅಂತವರಿಗೆ ನಾವು ಸರಿಯಾಗಿ ಈಗ ಹೇಳಿದ ಪ್ರಕಾರ ನಾವು ಅದನ್ನು ನೋಡ್ಕೊಳ್ಬೇಕು, ಯಾರು ಮಾಡ್ತಾರೆ ಅದನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು. ಎರಡನೇ ವಿಚಾರ, ನಾವೀಗ ಚರ್ಚೆ ಮಾಡುವಂತ ವಿಚಾರ ಏನಿದೆ, ಅದು ನಮ್ಮ ಧರ್ಮಗಳನ್ನು ಪಾಲಿಸುವಾಗ ಆ ಧರ್ಮಗಳು ನಮ್ಮ ಜೀವನವನ್ನು ಸರಿಪಡಿಸದಿದ್ದರೆ, ನಮ್ಮ ಜೀವನಕ್ಕೆ ಸಹಾಯವಾಗದಿದ್ದರೆ ಬಹುಶಃ ಆ ಧರ್ಮಗಳು ನಮಗೆ ಏನು ಒಳ್ಳೆದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಮನುಷ್ಯನ ತಗೊಳ್ಳೋಣ, ಈ ಮನುಷ್ಯ ಈಗ ಮತಾಂತರ ಆಗ್ಲಿ ಏನೇ ಆಗ್ಲಿ, ಅವನ ಜೀವನ ಬದಲಾಗ್ಲಿಲ್ಲ, ಅವನ ವಿಕೃತ ಮನಸ್ಸು ಬದಲಾಗ್ಲಿಲ್ಲ, ಅವನಿರುವಂತ ಈ ಗುಣಗಳು ಬದಲಾಗ್ಲಿಲ್ಲ. ಹಾಗಾದ್ರೆ ಧರ್ಮ ಏನ್ ಮಾಡಿದೆ ಅವನಿಗೆ? ಇದು ಯಾವ ಧರ್ಮ ಇರಲಿ, ಹಿಂದೂ ಇರಲಿ, ಕ್ರೈಸ್ತ ಇರಲಿ, ಮುಸ್ಲಿಂ ಇರಲಿ, ಯಾವ ಧರ್ಮ ಇರಲಿ, ಆ ಧರ್ಮನು ಮನುಷ್ಯನಾಗಿ ರೂಪಿಸ್ಬೇಕು, ಮನುಷ್ಯನ ಮನಸ್ಸನ್ನು ಬದಲಾಯಿಸ್ಬೇಕು, ಮನುಷ್ಯನಿಗೆ ಮನುಷ್ಯನಾಗಿ ಜೀವನ ನಡೆಸಲಿಕ್ಕೆ ಸಹಾಯ ಮಾಡ್ಬೇಕು. ಆಗದಿದ್ರೆ ಬಹುಶಃ ನಾವು ಇಷ್ಟೆಲ್ಲ ಡಿಸ್ಕಷನ್ ಮಾಡಿ ಬೇರೆ ಕಡೆ ಹೋಗ್ತಾ ಇದೆ. ಓಕೆ ಫಾದರ್, ಇನ್ನೊಂದು ಕಡೆ ಫಾದರ್, ಇಲ್ಲಿ ರಾಬಿನ್ ಅವರು ಹೇಳಿರುವಂತದ್ದು ಒಂದು ವಿಚಾರವನ್ನು ಅವರು ಹೇಳಿದ್ರು. ಆ ವ್ಯಕ್ತಿ ಹೇಳಿದ್ದಾನೆ, ನಾನು ಯಾವುದೇ ರೀತಿಯ ಚರ್ಚ್ಗಳಿಗೆ ಹೋಗಲ್ಲ ಅನ್ನುವಂಥದ್ದು. ಓಕೆ, ಯಾವುದೇ ರೀತಿಯ ಚರ್ಚ್ಗಳಿಗೆ ಹೋಗಲ್ಲ. ಈ ಏನು ಇಲ್ಲಿ ಒಂದು ಕಮೆಂಟ್ ಬಂದಿದೆ, ಬ್ರಾಡ್ಲೆ ಮತಾಯಿಸ್ ಅವರು ಹೇಳಿದ್ದಾರೆ, ನ್ಯೂ ಲೈಫ್ ಅವರು ಚರ್ಚ್ಗೆ ಹೋಗಲ್ಲ ಬ್ರದರ್, ಇವರು ಮನೆಗೆ ಹೋಗಿ ಕನ್ವರ್ಟ್ ಮಾಡುದು ಅಂತ ಹೇಳಿ ಬ್ರಾಡ್ಲೆ ಮತಾಯಿಸ್ ಅವರು ಹೇಳಿದ್ದಾರೆ. ಅಂದ್ರೆ ಇಸ್ ಇಟ್ ಅವ್ರ ಚರ್ಚ್ಗಳಿಗೆ ಹೋಗಲ್ವಾ? ನ್ಯೂ ಲೈಫ್ ಏನ್ ಕತೆ? ಅಲ್ಲ, ನನ್ಗೆ ಅದ್ರ ವಿಷಯ ಗೊತ್ತಾದ್ರೆ ಚರ್ಚ್ಗಳಿವೆ, ಅವರಿಗೆ ಚರ್ಚ್ಗಳಿವೆ, ಚರ್ಚ್ಗಳಿಗೆ ಹೋಗ್ತಾರೆ ಅವರು.
ಫಾದರ್ ಈ ಒಂದು ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳಿ ಫಾದರ್. ಯಾಕಂದ್ರೆ ಪದೇ ಪದೇ ಅಲ್ಲ, ನಮ್ಮ ಒಂದು ಕಳಕಳಿಯ ವಿನಂತಿ, ರಿಕ್ವೆಸ್ಟ್ ಫಾದರ್. ನಾವು ಅದನ್ನೇ ಹೇಳ್ತಾ ಇರೋದು. ಯಾಕಂದ್ರೆ ಕ್ರೈಸ್ತ ಸಮುದಾಯ ಅಂತ ಬಂದಾಗ ಅಪಾರವಾಗಿ ಗೌರವ ಅಭಿಮಾನ ಇದೆ. ಬೇಡ ಫಾದರ್, ಈ ರೀತಿ ಹೆಸರು ಪದೇ ಪದೇ ಹಾಳಾಗುವಂಥದ್ದು ಇಷ್ಟ ಆಗಲ್ಲ. ಇದಕ್ಕೋಸ್ಕರ ಹೇಳ್ತಾ ಇರೋದು. ಯಾಕಂದ್ರೆ ಇಲ್ಲಿ ಅನೇಕ ಜನ ನೋಡುವವರು, ಇದು ವೀಕ್ಷಕರ ಕಮೆಂಟ್ಸ್ಗಳು, ಕರೆಗಳು ಬರ್ತಾ ಇದೆ. ನಾನು ಕೆಲವು ಕರೆಗಳನ್ನ ಸ್ಟಾಪ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಕಮೆಂಟ್ಸ್ ವೀಕ್ಷಕರು ಹೇಳ್ತಾ ಇದ್ದಾರೆ, ಅಂದ್ರೆ ಈ ರೀತಿ ಆಗ್ತಾ ಇದೆ ಅಂದ್ರೆ ಕೆಲವರಿಗೆ ಗೊತ್ತಿದೆ, ಆದ್ರೂ ಕೂಡ ಯಾಕೆ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇಲ್ಲ ಅನ್ನುವಂತ ವಿಚಾರ. ಹಾಗಾಗಿ ಫಾದರ್ ಓಕೆ, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ನಮಸ್ತೆ ಸರ್. ನಮಸ್ತೆ. ಡೆನಿಸ್ ಮಿರಾಂದ ಬಂಟ್ವಾಳದಿಂದ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ಹೇಳಿ. ನಾವು ಮತಾಂತರ ಆಗ್ಲಿ ಮಾಡಿದ್ವಿ, ಯಾರಿಗ್ ಮಾಡ್ತೇವೆ ನಾವು? ಒಂದು 40 ವರ್ಷದಿಂದ ಹಿಂದೂ ಒಂದು ಕುಟುಂಬದಲ್ಲಿ ಅವರ ಕೆಲಸ ಮಾಡ್ತೇನೆ. ನಾ 55 ವರ್ಷ ಆಯ್ತು ನನಗೆ, 42 ವರ್ಷದಿಂದ. ಅವ್ರು ಸಹ ನಮ್ಮ ಮನೆಗೆ ಬರ್ತಾರೆ, ಯಾವ್ದು ಫಂಕ್ಷನ್ ಇದ್ದಾರೆ, ನಾನು ಸಹ ಅವರ ಮನೆಗೆ ಹೋಗ್ತೇನೆ. ಚರ್ಚಿಗೆ ಬರ್ತಾರೆ ಅವರು. ಏನು ನಾವು ಪೂಜೆ ಇಟ್ಟಿದ್ದೇವೆ, ಎಲ್ಲರೂ ಬರ್ತಾರೆ, ಎಲ್ಲರೂ ಹೋಗ್ತಾರೆ. ನಾವು ಸಹ ಅವ್ರಿಗೆ ಕರೆದಾಗ ಕೋಲ ನೇಮ ಏನು ಹೋಗ್ತೇವೆ. ಏನು ಇರುದಿಲ್ಲಲ್ಲ, ಏನು ಎಲ್ಲಿ ಮತ ನಾನು ಯಾವ್ದಾರೆ ನಮ್ದು ಮತಾಂತರ ನಮ್ದು 2% ನಿಜ ಸರ್. ಇಲ್ಲ, ಎಲ್ಲರೂ ಕೂಡ ಆ ರೀತಿ ಮಾಡಲ್ಲ. ನಾವುಗಳು ಕೂಡ ಕ್ರೈಸ್ತರ ಜೊತೆಲೇ ಇರುವವರು. ನನ್ಗೆ 55 ವರ್ಷ ವಯಸ್ಸು, 12 ವರ್ಷ ಇರುವಾಗ ಅವರ ಕೆಲಸ ಕಂಪನಿಗೆ ಸೇರಿದ್ದೇನೆ. ನಾನು ಕ್ರಿಶ್ಚಿಯನ್ ಇರುವುದು ಒಬ್ಬನೇ. ಎಲ್ಲ 25, 50, 75 ಮಂದಿ ಹಿಂದೂಸ್. ಇಲ್ಲ ಸರ್, ಇಲ್ಲ ಇಲ್ಲ, ನಾವು ಅದೇ ಹೇಳುವಂಥದ್ದು ಸರ್. ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಅರ್ಥ ಆಗುತ್ತೆ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾದರ್. ಇದು ಜನರ ಮನಸ್ಥಿತಿ. ಅಂದ್ರೆ ನಾವೆಲ್ಲರೂ ಒಟ್ಟಿಗೆ ಇದ್ದೇವೆ, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಯಾಕೆ ಈ ರೀತಿಯ ವಿಚಾರಗಳಾಗುತ್ತೆ? ಇದು ಸಮಾಜಕ್ಕೆ ಏನು ನಮ್ಮ ಮನಸ್ಸುಗಳಲ್ಲಿ ಒಂದು ವಿಷ ಬೀಜ ಬಿತ್ತುವಂತ ಕೆಲಸ. ಅದಕ್ಕೋಸ್ಕರ ತಾವುಗಳು ಕಾರ್ಯಪ್ರವೃತ್ತರಾಗಬೇಕು, ಎಲ್ಲ ಧರ್ಮಗುರುಗಳನ್ನ ನೇರವಾಗಿ ಹೇಳುವಂಥದ್ದು ಫಾದರ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಯಾವುದು? ತಮ್ಮ ಹೆಸರು ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಮಿತಾ ಅಂತ, ಮಿತ್ರನಗರದಿಂದಾನೆ. ಅಮಿತಾ ಅವ್ರು ಎಲ್ಲಿಂದ? ಅದೇ ಆ ಊರು, ಅವ್ನು ಸಿಕ್ಕಿದಲ್ಲ ಅದೇ ಊರಿನವಳು. ಓ, ದೇವದಾಸ ದೇಸಾಯಿ ಊರಿನವರು. ಯಾವ ಊರು? ಹೌದು. ಯಾವ ಊರು ಮೇಡಮ್? ಮಿತ್ರನಗರ. ಇಲ್ಲಿ ಮಿತ್ತನಗರ. ಹೌದು. ಓಕೆ, ಹೇಳಿ ಮೇಡಮ್, ಹೇಳಿ. ಗೊತ್ತಿದೆ ಹಾಗಾದ್ರೆ ತಮ್ಗೆ ದೇವದಾಸನ ಬಗ್ಗೆ? ಹೌದು ಸರ್, ಬಟ್ ಅವನು ಹಿಂದೂ ಅಂತ ಇಷ್ಟರ ತನಕ ಯಾರಿಗೂ ಗೊತ್ತಿರ್ಲಿಲ್ಲ ಅವ್ನು ಕನ್ವರ್ಟ್ ಆದವನು ಅಂತ. ಓಕೆ. ಎಲ್ರು ಅವನನ್ನ ಡೇವಿಡ್ ಅಂತಾನೆ ಹೇಳ್ತಿದ್ರು. ಬಟ್ ನಿನ್ನೆ ಅವ್ನು ಸಿಕ್ಕಿದ್ಮೇಲೆನೆ ಗೊತ್ತಾ ಅವನು ಹೆಸರೇನೋ ಚೇಂಜ್ ಇದೆ ಅಂತ. ಓ, ಡೇವಿಡ್ ಆಗಿದ್ದಾನಾತ? ಹೌದು, ಅಂದ್ರೆ ಇಲ್ಲಿ ಎಲ್ರು ಹಾಗೇನೆ ಹೇಳ್ತಿದ್ರು. ಓಕೆ ಓಕೆ ಓಕೆ. ಬಟ್ ಅವನ ಹೆಸರು ಚೇಂಜ್ ಇದೆ ಅಂತ ನಿನ್ನೆನೆ ಗೊತ್ತು, ಸಿಕ್ಕಿದ್ಮೇಲೆನೆ. ಓಕೆ ಓಕೆ ಓಕೆ. ಹಾಗಾದ್ರೆ ಆತ ಕ್ರೈಸ್ತ ಧರ್ಮವನ್ನೇ ಏನು ಪ್ರತಿಪಾದಿಸ್ತಾ ಇದ್ದ ಅಥವಾ ಆಚರಣೆ ಮಾಡ್ತಾ ಇದ್ದಾನೆ, ಹೇಗೆ? ಹಲೋ ಮೇಡಮ್. ಮೇಡಮ್ ಲೈನಲ್ಲಿ ಇದ್ದೀರಾ? ಓಕೆ. ಡೇವಿಡ್ ಅಂತ ತಮ್ಗೆ ಗೊತ್ತಿತ್ತು, ಈ ರೀತಿ ಹಿಂದೂ ಕನ್ವರ್ಟ್ ಆಗಿರೋದು ಗೊತ್ತಿರ್ಲಿಲ್ಲ ತಮ್ಗಳಿಗೆ. ಆದ್ರೆ ಆತ ಕ್ರೈಸ್ತ ಆಗಿದ್ದನ ಅಥವಾ ಯಾವ ರೀತಿ ಇತ್ತು ಆತನ ಆಚರಣೆ, ಏನಾದ್ರು ಗೊತ್ತಿದ್ಯಾ ಮೇಡಮ್? ಅವನ್ ಗೇಟ್ ಅಲ್ಲಿ ಎಲ್ಲ ಒಂದು ಶಿಲುಬೆನೆ ಇತ್ತು, ಅವನು ಮಾರ್ಕ್ ಎಲ್ಲ ಗೇಟ್ ಅಲ್ಲಿ ಅದೇ ಸಿಂಬಲ್ ಹಾಕಿದ್ದ. ಓಕೆ. ಮತ್ತೆ ಎಲ್ಲೋ ಹಿಂದೂ ದೇವರಿಗೆಲ್ಲ ಬೈತಾ ಇದ್ದ ಫಸ್ಟ್ ಮನೆಯಲ್ಲಿ ಕೂತ್ಕೊಂಡು. ಓಕೆ ಓಕೆ ಓಕೆ. ಅವಾಗ ನಮ್ಮ ಊರಿನವನ ಅವನ್ಗೆ ಹೋಗಿ ಬೈದು ಮತ್ತೆ ಅವ್ನು ಸ್ಟಾಪ್ ಮಾಡಿದ ಅದನ್ನ. ಆದ್ರೆ ಇಷ್ಟು ದೊಡ್ಡ ಕೆಲಸ ಮಾಡ್ತಾನಂತ ನಾವು ಯೋಚನೆ ಮಾಡಿರ್ಲಿಲ್ಲ. ಓಕೆ ಓಕೆ ಓಕೆ. ಈಗ ಅಂದ್ರೆ ಯಾವುದು ಡೇವಿಡ್ ಓಕೆ, ಅವರು ಚರ್ಚ್ಗೆಲ್ಲ ಹೋಗ್ತಾ ಇದ್ದಾನ ಆತ ಅಥವಾ ಹೇಗಿತ್ತು ಆಚರಣೆ, ಗಮನಿಸಿದ್ದೀರಾ ಮೇಡಮ್? ಅಂದ್ರೆ ಅವ್ರು ಯಾರ ಹತ್ರ ಮಾತಾಡ್ತಿರ್ಲಿಲ್ಲ, ಮೋಡಿ ಆಗಿದ್ದ. ಅವ್ರ ಮನೆಯಲ್ಲೇ ಇರ್ತಿದ್ರು, ಎಷ್ಟೊತ್ತಿಗೆ ಹೋಗ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಮಿಡ್ ನೈಟ್ ಅಲ್ಲಿ ಬರ್ತಾ ಇದ್ರಂತೆ. ಓಹೋ, ತಮ್ಮ ಮನೆ ಹತ್ರವಾ? ಸ್ವಲ್ಪ ಆ ಕಡೆ ಹೋಗ್ಬೇಕು. ಓಕೆ ಓಕೆ. ಅಂದ್ರೆ ತಮ್ಗೆ ಅಂದ್ರೆ ಕ್ರೈಸ್ತರಲ್ಲಿ ಕೆಲವು ಪಂಗಡಗಳಿವೆ, ಯಾವ ಪಂಗಡಗಳು ಅನ್ನುವಂತ ಏನಾದ್ರು ಗೊತ್ತಿದೆಯಾ ತಮ್ಗಳಿಗೆ? ಏನ್ ಅರ್ಥ ಆಗ್ಲಿಲ್ಲ. ಏನು ಪಂಗಡಗಳಿವೆ ಅಂದ್ರೆ ಕ್ರೈಸ್ತರಲ್ಲಿ ಕೆಲವು ಪಂಗಡಗಳಿವೆ, ಕ್ರಿಶ್ಚಿಯನ್ಸ್ ಗಳಲ್ಲಿ ಯಾವ ಪಂಗಡ ಅಂತ ಗೊತ್ತಿದ್ಯಾ ಅಂತ ಹೇಳಿ. ಅವರು ಇಲ್ಲ ಇಲ್ಲ, ಅವರಿಗೆ ಚರ್ಚಿಗೆ ಹೋಗೋ ಕ್ರಮನೇ ಇರ್ಲಿಲ್ಲ, ಚರ್ಚಿಗೆ ಹೋಗ್ತಾ ಇರ್ಲಿಲ್ಲ. ಓಕೆ ಓಕೆ. ಇದು ಫಾದರ್ ಚರ್ಚಿಗೆ ಹೋಗ್ತಾ ಇಲ್ಲ ಅಲ್ವಾ? ಹೋಗ್ತಾ ಇರ್ಲಿಲ್ಲ. ಓಕೆ. ಆದ್ರೆ ಈ ರೀತಿ ಕೆಲಸ, ಹೆಸರು ಮಾತ್ರ ಡೇವಿಡ್ ಅಲ್ವಾ? ಓಕೆ ಓಕೆ ಓಕೆ. ಯಾರಿಗೂ ಹೆಸರೇ ಗೊತ್ತಿರ್ಲಿಲ್ಲ, ನಿನ್ನೆನೇ ಗೊತ್ತಾದ್ರ ಇನ್ನೊಂದು ಹೆಸರು ಕನ್ವರ್ಟ್ ಆಗಿದ್ದಾನೆ ಅಂತ ಹೇಳಿ ಅಲ್ವಾ? ಓಕೆ 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 ಓಕೆ. ನೀವು ಅವರನ್ನು ಕರ್ಕೊಂಡು ಬಂದು ನಾವೇ ಮಾಡ್ತೇವೆ ಅವರಿಗೆ ಹೆಂಗ್ ಮಾಡಿ. ಓಕೆ ಓಕೆ ಆದ್ರೆ ನಮ್ಮ ಊರಲ್ಲಿ ನಿಂತು ನಮ್ಮ ಅವರು
ಓಕೆ 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 ಸರಿ ಸರಿ ಮೇಡಮ್, ಸರಿ, ಧನ್ಯವಾದಗಳು. ಕಾರ್ಯಕ್ರಮ ನೋಡಿ ತಾವು ಕರೆ ಮಾಡಿದ್ದೀರಾ ಆ್ಯಂಡ್ ನಮಗೆ ಮಾಹಿತಿಯನ್ನು ಸ್ವಲ್ಪ ಹಂಚ್ಕೊಂಡಿದ್ದಾರೆ ತಮ್ಮ ಜೊತೆ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಇದು ದೇವದಾಸ್ ದೇಸಾಯಿ ಅವರ ಮನೆ ಹತ್ತಿರದ ನೋಡಿರುವಂತಹ ಮಹಿಳೆ ಕರೆ ಮಾಡಿರುವಂಥದ್ದು. ಎಸ್, ಇದು ದೇವದಾಸ ದೇಸಾಯಿ ಸಂಪೂರ್ಣವಾಗಿ ನಮ್ಮ ಮಂಗಳೂರಿನ ಕರಾವಳಿ ಭಾಗದ ಒಂದು ಶಾಂತಿಯನ್ನು ಹದಗೆಡುವಂತಹ ವಿಚಾರದಲ್ಲಿ ಆತ ಕಾರ್ಯಪ್ರವೃತ್ತರಾಗಿದ್ದ. ಆತನನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಜೊತೆಗೆ ಕ್ರೈಸ್ತ ಧರ್ಮದ ಮೇಲೆ ಇನ್ನು ಮುಂದಕ್ಕೆ ತುಂಬಾ ದೊಡ್ಡ ಮಟ್ಟದ ಸವಾಲು ಇದೆ. ಏನ್ ಹೇಳ್ತೀರಾ ಫಾದರ್, ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೌದು, ನನ್ನ ಪ್ರಕಾರ ನನ್ನ ಒಂದು ಅಭಿಪ್ರಾಯ ಏನಂದ್ರೆ ಇಂಥ ವ್ಯಕ್ತಿಗಳು ಸಮಾಜಘಾತಕ ಶಕ್ತಿಗಳಾಗಿ ಬೆಳೆಯುವುದನ್ನು ನಾವು ನಿಲ್ಲಿಸಬೇಕು. ಮಂಗಳೂರಿನಂತ ನಮ್ಮ ದಕ್ಷಿಣ ಕನ್ನಡ ಒಂದು ಒಳ್ಳೆಯ ವಾತಾವರಣ ಇರುವಂತ ಒಂದು ನಮ್ಮ ಈ ಸಮಾಜ ಹಿಂದೂ ಮುಸ್ಲಿಮರನ್ನ ಒಟ್ಟಾಗಿ ಬಾಳೋದು. ನಾವೊಂದು ಮಂಗಳೂರಲ್ಲಿ ಒಂದು 30-40 ವರ್ಷದಿಂದ ಇದ್ದೇನೆ. ಹಾಗೆ ಮಂಗಳೂರಿನ ಎಲ್ಲಾ ವಿಚಾರಗಳು ನನಗೆ ಗೊತ್ತಿದೆ. ನನಗೆ ಎಲ್ಲ ಫ್ರೆಂಡ್ಸ್ಗಳು ಇದ್ದಾರೆ. ಈ ರೀತಿಯ ಒಂದು ಕೆಲವು ವ್ಯಕ್ತಿಗಳಿಂದ ಈ ಸಮಾಜದಲ್ಲಿ ಧರ್ಮಗಳ ಮಧ್ಯೆ ಒಂದು ಕಂದಕ ಉಂಟು ಮಾಡೋದು, ಮತ್ತೆ ಸರಿಯಾಗಿ ಧರ್ಮದ ತಿಳುವಳಿಕೆ. ಈಗ ಅವರು ಕಾಲ್ ಮಾಡಿ ಹೇಳಿದ್ರು ಅವ್ರು ಯಾವುದೇ ಚರ್ಚೆಗೆ ಹೋಗ್ತಾ ಇಲ್ಲ. ನಾನು ಅವಾಗ ಕೂಡ ಹೇಳಿದ್ದೆ, ಇಂಡಿಪೆಂಡೆಂಟ್ ಮನುಷ್ಯ, ಅವನಿಗೆ ಇಷ್ಟ ಬಂದಂತೆ ಮಾತಾಡ್ತಾನೆ, ಇಷ್ಟ ಬಂದಂತೆ ಬೈಬಲ್ ಅನ್ನು ಇದು ಮಾಡ್ತಾನೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ, ಮತ್ತೆ ಇಡೀ ಸಮಾಜವನ್ನು ನಾಶ ಮಾಡ್ತಾನೆ. ಇಂಥ ವ್ಯಕ್ತಿಗಳಿಗೆ ಶಿಕ್ಷೆ ಆಗ್ಬೇಕು. ಮತ್ತೆ ಮಂಗಳೂರಿನಂತ ನಮ್ಮ ಈ ವಾತಾವರಣದಲ್ಲಿ ಒಂದು ವೇಳೆ ಇಂಥ ಒಂದು ಧರ್ಮಗಳಲ್ಲಿ ಕಂದಕ ಹುಟ್ಟಿಕೊಂಡ್ರೆ ನಮಗೆ ಜೀವಿಸಲಿಕ್ಕೆ ತುಂಬಾ ಕಷ್ಟ. ನಾವೆಲ್ಲರೂ ಸಹೋದರಿಯಾಗಿ ಜೀವಿಸಬೇಕು. ನಾವೆಲ್ಲರೂ ಮನುಷ್ಯತ್ವ ಬೆಳೆಯಬೇಕು. ಧರ್ಮಗಳ ಮೂಲಕ ನಮ್ಮ ಮೌಲ್ಯಗಳು ಬೆಳೆಯಬೇಕು. ಮತ್ತೆ ಎಲ್ಲರ ದೇವರುಗಳು ಅವರವರಿಗೆ ಅವರವರ ದೇವರು ಶ್ರೇಷ್ಠರು. ಯಾರಿಗೂ ಕೂಡ ಇತರ ದೇವರನ್ನು ನಿಂದಿಸ್ಲಿಕ್ಕಿರ್ಲಿ ಅಥವಾ ಇತರ ದೇವರನ್ನು ಮೇಲುಗಳಲ್ಲಿ ಯಾರಿಗೂ ಅಧಿಕಾರ ಇಲ್ಲ, ನನಗೂ ಇಲ್ಲ, ಯಾರಿಗೂ ಇಲ್ಲ. ನಾವೆಲ್ಲ ಧರ್ಮದ ಒಟ್ಟಾಗಿ ನಮ್ಮ ದೇವರ ಅನುಭವ ಪಡೆದು ನಾವು ಮನುಷ್ಯರಾಗಿ ಜೀವಿಸೋಣ ಅಂತೇಳಿ ನನ್ನ ಒಂದು ಆಸೆ. ಮತ್ತೆ ಇಂಥ ವ್ಯಕ್ತಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತಲೂ ನಾನು ನಮ್ಮ ಪೊಲೀಸ್ ಇಲಾಖೆ ಹತ್ರ ಕೇಳ್ಬೋದು. ಓಕೆ ಓಕೆ, ಧನ್ಯವಾದಗಳು ಫಾದರ್. ಎಸ್ ಸರ್, ಲಾರೆನ್ಸ್ ಅವರು ಕೊನೆಯದಾಗಿ ಸರ್, ಕೊನೆಯದಾಗಿ ನೋಡಿ, ಈ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಈಗ ಕಳೆದ ಒಂದು ಹಲವು ಪ್ರಕರಣಗಳು ಇವನ ಮೇಲೆ ದಾಖಲಾಗಿದೆ. ನಾನು ಹೇಳುವುದು ಪೊಲೀಸ್ ಇಲಾಖೆಗೆ ಅಥವಾ ಸರ್ಕಾರಕ್ಕೆ ಆದಷ್ಟು ಕಠಿಣಾತಿ ಕ್ರಮಗಳು ಇವನ ಮೇಲೆ ಜರುಗಲಿ. ಯಾಕಂದರೆ ಇಂಥ ಸಮಾಜಘಾತುಕ ಶಕ್ತಿಗಳಿಂದಾಗಿ ಈ ರೀತಿ ಮಾಡಿದರೆ ಏನು ಆಗೋದಿಲ್ಲ ಅನ್ನೋ ವಾತಾವರಣ ಸಮಾಜದಲ್ಲಿ ಬರಬಾರ್ದು. ಆ ಬಂದಂಥ ಸಂದರ್ಭದಲ್ಲಿ ಸಮಾಜದ ಶಾಂತಿ ಕೆಡಿಸ್ತದೆ, ಸಮಾಜದ ಒಂದು ಕಂದುಕ ಸೃಷ್ಟಿಯಾಗಿದೆ. ಇದು ಆಗಬಾರ್ದು. ಸರ್ಕಾರ ಕಠಿಣಾತಿ ಕ್ರಮ ಕೈಗೊಳ್ಳಿ, ಯಾವುದೇ ನಿರ್ದಾಕ್ಷಿಣ್ಯವಾಗಿ ಇವನ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಪೊಲೀಸ್ ಇಲಾಖೆಯಲ್ಲಿ ಮತ್ತು ಸರ್ಕಾರದ ಹತ್ರ ನಾನು ಒತ್ತಾಯ ಮಾಡ್ತೀನಿ. ಓಕೆ, ಧನ್ಯವಾದಗಳು ಲಾರೆನ್ಸ್ ಅವರೇ. ಎಸ್ ಸರ್, ಕೊನೆಯದಾಗಿ ಇದೊಂದು ಇಂಡಿಪೆಂಡೆಂಟ್ ಇದಲ್ಲ, ಘಟನೆ ಅಲ್ಲ. ಅದರಿಂದ ಇದಕ್ಕೆ ಮೂಲ ಕಾರಣ ಮತಾಂತರ. ಆ ಮತಾಂತರದಿಂದಾಗಿ ಇದೆಲ್ಲ ಅವಾಂತರ ಆಗಿದೆ. ಆದ್ದರಿಂದ ಈ ಅವಾಂತರವನ್ನು ನಿಲ್ಲಿಸಬೇಕಾದ್ರೆ ಮತಾಂತರದ ಕಾನೂನು ಬರಬೇಕು ಅಂತ ನಾವು ಏನು ಎನಿಸಿದ್ದೇವೆ. ಆ ಮತಾಂತರ ಕಾನೂನು ಬಂದಿದೆ. ಆ ಮತಾಂತರ ಕಾನೂನು ಮತ್ತಷ್ಟು ಬಿಗಿಯಾಗಿ ಇಂಥ ಅವಾಂತರಗಳು ಈ ಸಮಾಜದಲ್ಲಿ ನಿಲ್ಲಬೇಕು ಅಂತ ನನ್ನ ಭಾವನೆ. ಓಕೆ, ಧನ್ಯವಾದಗಳು ಜಗದೀಶ್ ಅವರು. ಕೊನೆಯದಾಗಿ ಹರೀಶ್ ಮಠ್ ಅವರು. ಕೇವಲ ಈ ಒಬ್ಬ ವ್ಯಕ್ತಿಗೆ ಶಿಕ್ಷೆಯಾದ ಸಾಲದು. ಇದರ ಹಿಂದೆ ಕೆಲಸ ಮಾಡುವಂತ ಯಾರು ಆ ಮತಾಂತರ ಮಿಷನರಿಗಳಿದ್ದಾರೆ, ಯಾರು ಅವರಿಗೆ ಆ ಹಣದ ಪೂರೈಕೆ ಮಾಡ್ತಾರೆ, ಅವರೆಲ್ಲ ಕಾನೂನು ಅಡಿಯಲ್ಲಿ ಶಿಕ್ಷೆಯಾಗಬೇಕು. ಮತಾಂತರ ವಿರುದ್ಧ ಹಿಂದೆಯೂ ನಾವು ಹಿಂದೂ ಜಾಗರಣೆ ವೇದಿಕೆ ನಾವು ಹೋರಾಟವನ್ನು ಮಾಡಿದ್ದೇವೆ. ಇನ್ನು ಮುಂದೆ ಕೂಡ ನಮ್ಮ ಸ್ಪಷ್ಟ ನಿಲುವು ಇಂಥ ಮತಾಂತರ ಇಂಥ ಯಾವುದೇ ಕೃತ್ಯಗಳ ನಡುವೆ ಮುಂದಿನ ದಿನಗಳು ಹಿಂದೂ ಜಾಗರಣೆ ವೇದಿಕೆ ಸಂಘಟನೆ ಈ ಹೋರಾಟದಲ್ಲಿ ಸಕ್ರಿಯವಾಗ್ತದೆ. ಓಕೆ ಓಕೆ, ಧನ್ಯವಾದಗಳು ಫಾದರ್. ಕೊನೆಯದಾಗಿ ತಾವುಗಳು ಈ ಒಂದು ಹೊಸ ಪಂಗಡ ಅಥವಾ ಈ ಸಮಾಜದ ಶಾಂತಿಗೆ ನೀಡುವಂತಹ ಪಂಗಡದ ಬಗ್ಗೆ ತಾವುಗಳು ಏನಾದ್ರು ಕ್ರಮ ಕೈಗೊಳ್ತೀರಾ, ಹೇಗೆ? ಕೊನೆಯದಾಗಿ ಫಾದರ್. ಅಂದ್ರೆ ನಮ್ಮ ಕೈಯಲ್ಲಿ ಇಲ್ಲ ಅದು ಲಾರೆನ್ಸ್ ಅವರು ಕೂಡ ಹೇಳಿದ್ರು. ಅವರ ಧರ್ಮದಲ್ಲಿ ನಮಗೆ ಯಾವುದೇ ಅಧಿಕಾರಿ ಇಲ್ಲ, ನಾವು ಅಧಿಕಾರಿಗಳಲ್ಲ. ನಮ್ಮ ಕಥೋಲಿಕ ಧರ್ಮದ ಬೇರೆ. ಆದ್ರೆ ಒಂದು ವಿಚಾರ ಏನ್ ತಿಳ್ಕೊಳ್ಬಹುದು, ಏನ್ ಮಾಡ್ತಾರೆ, ಏನಿರ್ತಾರೆ, ಅದು ವೈಯಕ್ತಿಕ ನಿಲುವಲ್ಲಿ ನಾನು ಪಡ್ಕೊಳ್ತೇನೆ ಅದರ ಬಗ್ಗೆ. ಸರಿ ಸರಿ, ಎಸ್ ಫಾದರ್, ಎಸ್ ಫಾದರ್, ಧನ್ಯವಾದಗಳು ಫಾದರ್. ಓಕೆ, ಇದು ರಿಚರ್ಡ್ ಅವರು, ಸಹಾಯಕ ಧರ್ಮಗುರುಗಳು, ಮುಡಿಪು ಚರ್ಚ್. ಜೊತೆಗೆ ನಮ್ಮ ಜೊತೆ ಹರೀಶ್ ಮಠ್ ಅವರು, ಹಿಂದೂ ಜಾಗರಣ ವೇದಿಕೆ ಮುಖಂಡರು. ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಜಗದೀಶ್ ಅವರು, ಬಿಜೆಪಿ ಮುಖಂಡರು. ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಲಾರೆನ್ಸ್ ಡಿಸೋಜ್ ಅವರು, ಕ್ರೈಸ್ತ ಮುಖಂಡರು. ಸರ್ ಥ್ಯಾಂಕ್ ಯು ಸೋ ಮಚ್. ಇದು ಕೊರಗಜ್ಜನ ಕಟ್ಟೆ ಜೊತೆಗೆ ಧಾರ್ಮಿಕ ಕ್ಷೇತ್ರ ಇದೆಲ್ಲವನ್ನು ಕೂಡ ಅಪಚಾರ ಮಾಡಿರುವಂತದ್ದು, ಬೇಡದ ವಸ್ತುಗಳನ್ನ ಹಾಕಿ ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಧಾರ್ಮಿಕ ನಂಬಿಕೆ ಭಾವನೆಗಳಿಗೆ ಘಾಸಿ ಮಾಡಿದಂತಹ ಕಿರಾತಕನ ಬಂಧನ ಆಗಿದೆ. ಅದೆಷ್ಟೋ ಜನರ ಶಾಪ, ಅದೆಷ್ಟೋ ಜನರ ಕಣ್ಣನೀರು. ಯಾಕಂದ್ರೆ ಈ ಕರಾವಳಿ ಭಾಗ ಅಂತ ಬಂದಾಗ ದೇವರುಗಳ ದೇವಸ್ಥಾನ ಅಥವಾ ಕಾಣಿಕೆ ಹುಂಡಿ ಅಂತ ಬಂದಾಗ ತಲೆಯನ್ನ ಸುತ್ತಿ ಅವರ ಒಂದು ಹರಕೆಯನ್ನ ಹೇಳಿ ಆ ಶ್ರದ್ಧಾ ಭಕ್ತಿಯಿಂದ ಹಾಕುವಂತ ಒಂದು ಹಣ ಕಾಣಿಕೆ ಹುಂಡಿ. ಆ ಕಾಣಿಕೆ ಹುಂಡಿಗೆ ಈತ ಬಳಸಿದಂತಹ ಕಾಂಡಮ್ಗಳನ್ನ ಹಾಕಿದಂತಹ ನೀಚ ಕಿರಾತಕ, ಆತನ ಮನಸ್ಥಿತಿ ಎಷ್ಟು ಹಾಳಾಗಿ ಹೋಗಿದೆ ಅನ್ನುವಂಥದ್ದು ನಾವು ನೋಡುವಾಗಲೇ ಗೊತ್ತಾಗುತ್ತೆ. ಅದೆಷ್ಟೋ ಜನರ ಕಣ್ಣೀರು, ಶಾಪ ಆತನಿಗೆ ತಟ್ಟುತ್ತೆ. ಜೊತೆಗೆ ಆತನಿಗೆ ಯಾರು ಸಪೋರ್ಟ್ ಮಾಡ್ತಾರೆ, ಆತನ ಹಿಂದೆ ಇರುವಂತಹ ಶಕ್ತಿಗಳೇನು ಅವರಿಗೂ ಕೂಡ ತಟ್ಟುತ್ತೆ. ಹಾಗಾಗಿ ನೇರವಾಗಿ ಈ ಒಂದು ವಿಚಾರವನ್ನ ಆದಷ್ಟು ಬೇಗ
ನಮ್ಮ ಸಮಾಜದ ಮುಂದೆ ಇಟ್ಟಂತಹ ನಮ್ಮ ಮಂಗಳೂರು ಪೊಲೀಸ್ ಇಲಾಖೆಗೆ ಅಭಿನಂದನೆಗಳು, ಧನ್ಯವಾದಗಳು. ಈ ಒಂದು ವಿಚಾರದಲ್ಲಿ ಕಾರ್ಯಪ್ರವೃತ್ತರಾಗಿದ್ದೀರಾ ಅಂಡ್ ಹೆಮ್ಮೆ ಇದೆ ಒಂದು ವಿಚಾರದ ಬಗ್ಗೆ. ತದನಂತರ ಈ ಒಂದು ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಲಾರೆನ್ಸ್ ಅವರು, ಜೊತೆಗೆ ಕ್ರೈಸ್ತ ಧರ್ಮಗುರುಗಳು, ಜೊತೆಗೆ ಎಲ್ಲ ಸಮಾಜದ ಬಂಧುಗಳು ಹೇಳುವಂತಹ ವಿಚಾರಗಳು. ಹಾಗಾಗಿ ನೇರವಾಗಿ ಆತನಿಗೆ ಕಠಿಣ ಶಿಕ್ಷೆ ಆಗಲಿ ಅನ್ನೋದು ನಮ್ಮ ಆಶಯ. ಇದು ಇವತ್ತಿನ ವಿಶೇಷ. ಇದೇ ರೀತಿ ಇಂತಹ ದೇವಸ್ಥಾನ ಅವಹೇಳನಗಳು ಅಥವಾ ನಾಗಬಿಂಬ ಏನು ಹಾನಿ ಮಾಡುವಂಥ ಧ್ವಂಸ ಪ್ರಕರಣಗಳು ಇಲ್ಲಿಗೆ ಕೊನೆಯಾಗಲಿ ಅನ್ನೋದು ನಮ್ಮ ಆಶಯ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ